ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ದುಸ್ಸಾರ ಇದನ್ನರಿತು ಅರಿತು ಮಂದಿ ಬಿತ್ತಾರ ಇಂದ ಬಿತ್ತಾರ. ಫ್ರಮ್ ಝೀರೋ ಟು ಹೀರೋ ಆದಂತಹ ವ್ಯಕ್ತಿ ತಾವು. ಫ್ರಮ್ ದ ಸ್ಕ್ರಾಚ್ ಇಂದ ಇಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಿರುವಂತಹ ವ್ಯಕ್ತಿ. ಬದುಕಿನ ಬಗ್ಗೆ ಅಗಾಧವಾಗಿರುವಂತಹ ಪ್ರೀತಿ ಉತ್ಸಾಹವನ್ನ ಇಟ್ಟುಕೊಂಡಿರುವಂತಹ ವ್ಯಕ್ತಿ. ಅಗಾಧವಾಗಿರುವಂತಹ ಜ್ಞಾನ ಭಂಡಾರ ಇದೆ, ಕವಿ ಮನಸ್ಸಿದೆ, ಮಕ್ಕಳ ಹೃದಯವಂತಿಕೆ ಇದೆ. ಪುಟ್ಟ ಹುಡುಗ ಆ ಸಂದರ್ಭ ಎಲ್ಲವನ್ನ ಬಿಟ್ಟು ತಾಯಿ ಜೊತೆಗೆ ಇಬ್ರು ತಮ್ಮಂದಿರನ್ನ ಬಿಟ್ಟು ಅದೆಷ್ಟೋ ಕನಸುಗಳನ್ನ ಕಣ್ಣಿನಲ್ಲಿ ಇಟ್ಟುಕೊಂಡು ನಾನ್ ಸಾಧನೆ ಮಾಡಬೇಕು, ನಾನ್ ಬೆಳಿಬೇಕು, ಜೊತೆಗೆ ನನ್ನವರನ್ನು ಕೂಡ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೂರದ ಬಳ್ಳಾರಿಗೆ ಹೋದಂತಹ ಹುಡುಗ ಈಗ ಅದ್ಭುತ ಶಕ್ತಿಯಾಗಿ ಬಂದಿದ್ದಾರೆ. ಎಂತೆಂಥ ಮಹಾಯಾನಗಳು ಪ್ರಾರಂಭಗೊಂಡು ಒಂದು ಪುಟ್ಟ ಹೆಜ್ಜೆ. ಐ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಅಲ್ವಾ. ಗಂಧ ಜಾಸ್ತಿ ಕೊಲ್ಲೆ ಬಿಟ್ರೆ ಮಗೆ ಬಳ್ಳಾರಿ ಪೂಂದಲ್ಲಿ ಅಂತೇಳಿ ಬ್ರಾಹ್ಮಣರಿಗೆ ಕಾಲಿ ನಮಸ್ಕಾರ ಮಾಡಿಸಿ ನನ್ನ ತಮ್ಮ ನನ್ನ ಸೂಟ್ ಕೇಸ್ ತಗೊಂಡು ಹೋಗುವಾಗ ನನ್ನ ಕೊನೆ ತಮ್ಮ ಸತ್ಯ ಬಸ್ ಸ್ಟ್ಯಾಂಡ್ ತನಕ ನನ್ನ ಹತ್ಕೊಂತ ಬಂದು ಬೀಳ್ಕೊಟ್ಟದ್ದು. ಇವತ್ತು ನಾನು ಸ್ಮೃತಿ ಪಟದಲ್ಲಿ ಇವತ್ತಿಗಿದೆ. ಇಷ್ಟು ಕಷ್ಟದಲ್ಲಿ ಬದುಕು ಕಟ್ಟಿಕೊಳ್ಬೇಕು, ಬೆಳಿಬೇಕು ಅಂತ ಬಂದಾಗ ಯಾಕೆ ನಾನು ಕೇವಲ 130 ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗಿ ನಾನು ಡಿಗ್ರಿ ಮಾಡಬೇಕು ಓದಬೇಕು ಅನ್ನೋ ದೃಷ್ಟಿಯಿಂದ ನಾನು ದೂರದ ಬಳ್ಳಾರಿಗೆ ಹೋದಂತ. ನಾನು ಹೋಗುವಾಗ ಅಲ್ಲೇನು ಸ್ವರ್ಗ ಇರಲಿಲ್ಲ, ನರಕನೇ ಕಣ್ಣೆದ್ರಿ. ತುಂಬಾ ಕಷ್ಟದಲ್ಲಿದ್ದೆ. ವಾರಕ್ಕೆ 2 ವ್ಯಾಪಾರ. ತಾವು ಬಳ್ಳಾರಿಗೆ ಹೋಗ್ಲೇಬೇಕು ಅನ್ನುವಂಥದ್ದು ಯಾಕೆ ಅನಿಸ್ತು ತಮ್ಗೆ? ಏನ್ ಕತೆ? ನನಗೆ ಬೇರೆ ಗತಿ ಇರಲಿಲ್ಲ. ಎಲ್ಲ ಏನಿಲ್ಲದೆ ಒಂದು ಜೊತೆ ಬಟ್ಟೆಯಲ್ಲಿ ನಾನು ಊರ್ಬಿಟ್ಟಂತ. ಹಾಗಾಗಿ ಈ ಬದುಕು ನಮ್ಮನ್ನು ಅವಮಾನಿಸಿದೆ, ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ, ಕೊನೆಗೆ ಈ ಬದುಕು ನಮ್ಮನ್ನು ಸನ್ಮಾನಿಸ್ತದೆ. ಇದು ಆಸ್ತಿ ಅಂತಸ್ತು ಅನ್ನುವಂಥದ್ದು ಇರ್ಲಿಲ್ಲ. ಶೆಟ್ರು ಫ್ಯಾಮಿಲಿ. ನಾನೇನು ದೊಡ್ಡ ಗುತ್ತಿನ ಮನೆಯಲ್ಲ. ನಾನು ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ. ಈಗ ತಾವು ಉಳ್ಳವರಿದ್ದೀರಿ, ಆದ್ರೆ ಆ ಸಂದರ್ಭದಲ್ಲಿ ಅಲ್ಲ. ತಾಯಿ ಕೋಲಲ್ಲಿ ಕರಿಮಣಿ ಕೂಡ ಇಲ್ಲ. ಬಳ್ಳಾರಿ ಬಿಡುದು ಫೋನ್ನಾಗ ಏನಂತ ಹಿಂಗೆ ಮುಲಿತ ಇಲ್ಲತ್ತೀನಿ. ಒಂದು 40 ರೂಪಾಯಿ ಬಾಡಿಗೆ ಮನೇಲಿ ಇದ್ದಾಗ ನಮ್ಮ ತಾಯಿ ಸ್ವಲ್ಪ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಯಾರು ನಮ್ಮ ನೆಂಟರು ಒಬ್ರು ಮನೆಗೆ ಬಂದರು. ಬಂದಾಗ ಹೋಗುವಾಗ ಹೇಳಿದ್ರು, ನಮ್ಮ ಬಂಡ್ಸ್ ಇದ್ರಲ್ಲಿ ಈ ತರ ಮನೇಲಿ ಯಾರು ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ಹೇಳ್ಬಾರ್ದಾಗಿತ್ತು. ಊಟ ಗೀಟ ಮಾಡಿ ಹೋಗುವಾಗ ಅವತ್ತು ತುಂಬಾ ಕಣ್ಣಲ್ಲಿ ನೀರು ಹಾಕಿದ್ರು. ನಾನು ಅದನ್ನ ಮತ್ತೆ ಹೇಳಿದ್ದವ್ರಿಗೆ, ಅಮ್ಮ ದೇವರು ನಮ್ಮನ್ನು ಹೀಗೆ ಪರೀಕ್ಷೆ ಮಾಡೋದಿಲ್ಲ, ಒಳ್ಳೆ ದಿನ ಬರ್ತದೆ, ನಿನಗೆ 4 ಜನ ನಿಂತು ನೋಡೋಂಥ ಒಂದು ಮನೆ ಕಟ್ಟಿಸ್ಕೊಡ್ತೀನಿ. ನಾನು ನಿಮಗೆ 10, 16, 17 ವರ್ಷ ಹಿಂದೆ ಒಂದು 5.5 ಕೋಟಿ ರೂಪಾಯಿ ಮನೆ ಕಟ್ಟಿ ಕೊಟ್ಟಿದ್ದೆ ನಾನು. ಫಸ್ಟ್ ಸಂಬಳ ಎಷ್ಟು ಸರ್ ತಾವು ತೆಗೆದುಕೊಂಡಿರುವಂತದ್ದು? 8 ಆಣೆ ಟೀ ಇತ್ತು, 8 ಆಣೆ ಉಪ್ಪಿಟ್ಟು, 8 ಆಣೆ ಒಂದು ಪ್ಲೇಟ್ ಇಡ್ಲಿ. ಬಳ್ಳಾರಿಯ ಅಲ್ಲಿಯ ಭಾಷೆ ಹೊರಟು, ಬಟ್ ಭಾವನೆ ಹೊರಟಲ್ಲ. ಇವತ್ತಿಗೂ ಜನ ತುಂಬಾ ಪ್ರೀತಿ ಮಾಡ್ತಾರೆ. ನನಗೆ ಮೊನ್ನೆ ಬಳ್ಳಾರಿಗೆ ಹೋದಾಗ ಒಂದು 4-5 ಸಾವಿರ ಜನ ಸೇರಿದ್ರು, ಒಂದು ಸನ್ಮಾನ ಮಾಡಿದ್ರು. ನನ್ನ ಕಣ್ಣಲ್ಲಿ ನೀರು ಬಂತು. ಸತ್ಯ ಹೇಳ್ಬೇಕು ಸರ್, ಈಗ ಸತ್ಯನೇ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಟೆನಿಕಾಸ್ಟ್ ಏನಪ್ಪ ರಾಮಾಯಣ ಬೇಕಿತ್ತ ನಮ್ಗೆ ಅಂತ ಹೇಳಿ ಅಲ್ವಾ ಸರ್? ನನ್ನ ಪಾಲಿನ ದೇವತೆ. 2 ಸಣ್ಣ ಹೋಟ್ಲು ಬಿಟ್ರೆ ನನ್ನ ರಾತ್ರಿ ಆಗಲು ನೋಡೋದು ನಿದ್ದೆ ಇಲ್ಲ. ಬಳ್ಳಾರಿ ಬಿಸಿಲು, ಐ ವಾಸ್ ನಥಿಂಗ್ ಆ ಟೈಮ್. ಎಲ್ಲೂ ಕೂಡ ಬದುಕು ತಮ್ಗೆ ಬೋರೆ ಆಗಿಲ್ವಾ? ರಸ್ತೆಯಲ್ಲಿದ್ದು ಅವನು ಫುಟ್ಪಾತ್ಗೆ ಏರಿದ್ದೀನಿ, ಫುಟ್ಪಾತ್ ಇಂದ ಮತ್ತೆ ಮೆಟ್ಲು ಹತ್ತಿದ್ದೀನಿ. ಒಂದೊಂದೇ ಸ್ಟೆಪ್ ನಾನು ಹತ್ತಾ ಹೋಗಿದ್ದೀನಿ. 1981 ಅಲ್ಲಿ ಸೈಕಲ್ ತಗೊಂಡು ಇಡೀ ರಾತ್ರಿ ಎಲ್ಲ ಬಳ್ಳಾರಿ ಸುತ್ತಿದ್ದೀನಿ. ಆಮೇಲೆ ಒಂದು ಲೂನಾ ತಗೊಂಡೆ, ಒಂದು ಹೆಲಿಕಾಪ್ಟರ್ ತಗೊಂಡಷ್ಟು ಖುಷಿ ಆಗಿತ್ತು, ಒಂದು ಕಾರ್ ತಗೊಂಡೆ. ಎಲ್ಲ ಹೆಣ್ಣು ಕೊಡೋದು ನಮ್ಗೆ. ಒಂದು ಸೆಕೆಂಡ್ ನಂಬರ್ ಕಾರ್ ತಗೊಂಡೆ. ಏನ ಬಾರಿ ಕಾರ್ ಬಾರ್ ಅಂತ ಹೇಳಿ ಕಾರ್ ಉಂಡು ಬಾರ್ಲಿತ್ತನ ಸರ್? ಬೊಕ್ಕ ಬಾರ್ ಮಾಡ್ತೀವಿ. ಬೊಕ್ಕ ಬಾರ್ ಮಾಡ್ತಾರೆ. ಓಕೆ, ಅಂಚ ಕಾರ್ಲ ಬಾರ್ಲ ಒಟ್ಟಿಗೆ. ಹಾಗಾಗಿ ಏನಿದೆ ಬಾರಿ ಕಾರ್ ಬಾರ್ ಅಂತ ಹೇಳಿ. ಸೊ ಕಾರ್ ಬಾರ್ ಒಂಜಿ ತೊಜಿ ಪೋಡ್ ನಮ್ಮ ನಮ್ಮ ತಾಯಿ ಇದ್ರು. ಅವ್ರು ನಮ್ಮ ಕರ್ನಾಟಕದ ದಿಗ್ಗಜ ಪತ್ರಕರ್ತರು ರವಿ ಬೆಳಗೆರೆ ಸರ್ ಅವರ ಆತ್ಮೀಯರು. ಅದ್ಭುತ ಬರಹಗಾರ ಗೊತ್ತಾಯ್ತು ನಮ್ಗೆ. 480 ರೂಪಾಯಿ ಕೊಟ್ಟು ಕಳಿಸಿದವನಿಗೆ ಸುಮಾರು ಸಲ ಬರ್ಕೊಂಡಿದ್ದಾನೆ. 1-2 ಪುಸ್ತಕ ನನ್ನ ಎದುರು ಡೆಡಿಕೇಟ್ ಮಾಡಿದ್ದಾನೆ. ಮತ್ತೆ ನನ್ನ ತಾಯಿ ತೀರೋದಾಗ ಬಹುಶಃ ನನಗಿಂತ ಜಾಸ್ತಿ ಹತ್ತವನು ರವಿ ಬೆಳಗೆರೆ. ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಆಸ್ ಎ ತಮ್ಮ ಫ್ರೆಂಡ್ ಅನ್ನ? ಸಾವು ಬದುಕಿನ ಅಂತಿಮ ಸತ್ಯ ಅನ್ನೋದು ನಾವು ಯಾರು ಮರಿಬಾರ್ದು. ನಾವೆಲ್ಲರೂ ಕೂಡ ನಾನು ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನೋ ಮಾತು 100ಕ್ಕೆ 100 ಸತ್ಯ ಅದು ಇವರ ವಿಚಾರದಲ್ಲಿ. ಆದ್ರೂ ಕಾಪಿನ ಜನ ನನ್ನ ಪಾಲಿನ ದೇವರುಗಳು. ನನ್ನ ಆಸ್ತಿ ನೋಡ್ಲಿಲ್ಲ, ನನ್ನ ಅಂತಸ್ತು ನೋಡ್ಲಿಲ್ಲ, ನನ್ನ ಹಿನ್ನೆಲೆ ನೋಡ್ಲಿಲ್ಲ, ನನ್ನ ಕುಟುಂಬ, ನನ್ನ ಘನತೆ, ನನ್ನ ಗುತ್ತು ಗೌರವ ಯಾವ್ದು ನೋಡಿಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಅವ್ರು ಕೊಟ್ಟಂತ ಭಿಕ್ಷೆ ಇವತ್ತು ನಾನು ಇಲ್ಲಿ ಕೂತಿ ಶಾಸಕನಾಗಿ. ನಾನು ಭಿಕ್ಷಾ ಅಂದೇ ಹಿಂದೆ ಹೋದಾಗ ನನಗೆ ಭಿಕ್ಷೆ ಆಗಿರೋಂಥ ಪುಣ್ಯ. ಐ ನೆವರ್ ಡ್ರೀಮ್ ಬಳ್ಳಾರಿ ಹೋಗ್ತೇನೆ, ಅಲ್ಲಿ ಸೆಟ್ಲ್ ಆಗ್ತೇನೆ ಅಂತೇಳಿ ಅದು ಕೇಳ್ತಾರೆ.
ಮತ್ತೆ ಅಲ್ಲಿಂದ ವಾಪಸ್ ಇಲ್ಲಿ ಹೇಗೆ ಬಂದೆ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ. ನಾನು ಶಾಸಕ ಆಗ್ಬೇಕಂದ್ರೆ ಅಂದ್ರೆ ನಮ್ಮ ಯೋಗ್ಯತೆ ಕೂಡ ಅಲ್ಲ, ನನ್ನ ಯೋಗ್ಯತೆ ಕೂಡ ಅಲ್ಲ. ಆ ರೀತಿ ಹೇಳ್ತೀರಿ? ಖಂಡಿತ ಖಂಡಿತ. ನೋಡಿ, ನನ್ಗೆ ಯಾರು ಗಾಡ್ ಫಾದರ್ ಇಲ್ಲ ರೀ. ನಾವು ಐ ಸ್ಟಾರ್ಟೆಡ್ ಫ್ರಮ್ ಸ್ಕ್ರಾಪ್. ನಾನು ಜೀರೋದಿಂದ ಶುರು ಮಾಡಿದಂಥದ್ದು. ನನಗೆ ಯವ್ವನ ಅಂದ್ರೆ ಏನು ಗೊತ್ತೇ ಇರಲಿಲ್ಲ. 24 ಗಂಟೆ, ಸುಮಾರು 20 ಗಂಟೆ ಕೆಲಸ ಮಾಡಿದವರು. ಬದುಕು ನಮ್ಮ ಆಯ್ಕೆ ಅಲ್ಲ, ಊಳಿಗವೋ ಕಾಳಗವೋ ಬಾಳು ಬಾಳದೆ ಬಿಡದು ಎನ್ನುವಂತೆ ನಮ್ಮ ಜನನ ಅದು ನಮ್ಮ ಆಯ್ಕೆ ಅಲ್ಲದ ಘಟನೆ. ನಮ್ಮ ಮರಣ ಅದು ನಮ್ಮ ಅಧೀನದಲ್ಲಿಲ್ಲದ ಅಂತ್ಯ. ಆದರೆ ನಮ್ಮ ಜೀವನ ಮಾತ್ರ ಅದು ನಾವೇ ರೂಪಿಸಿಕೊಂಡ ಬದುಕ ಪರಿಣಾಮ. ನಾನು ಅದಕ್ಕೆ ಹೇಳುವಂಥದ್ದು, ನಮ್ಮ ಗೆದ್ದ ಕಥೆಯನ್ನಲ್ಲ, ನಮ್ಮ ಸೋತ ಕಥೆಯನ್ನು ಹೇಳ್ತಾ ಹೇಳ್ತಾ ಅವ್ರನ್ನ ಗೆಲುವಿನ ಕಡೆ ಮುಖ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ನಮ್ಮ ಕುಡ್ಲ ರಿಯಲ್ ಹೀರೋಸ್, ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ವಾಹಿನಿಯಲ್ಲಿ. ದಿಸ್ ಪ್ರೋಗ್ರಾಮ್ ಸ್ಪಾನ್ಸರ್ಡ್ ಬೈ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ, ಕೋ ಸ್ಪಾನ್ಸರ್ಡ್ ಬೈ ಹೋಟೆಲ್ ತೃಷ್ಣಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್, ಏರ್ಪೋರ್ಟ್ ರೋಡ್, ಪದವಿನಂಗಡಿ, ಪ್ರೆಸ್ಟೀಜ್ ಎಂಟರ್ಪ್ರೈಸಸ್, RJR ಹರ್ಬಲ್ ಹಾಸ್ಪಿಟಲ್, ರೋಹನ್ ಕಾರ್ಪೊರೇಷನ್. ವೀಕ್ಷಕರ ನಮಸ್ತೆ. ಸಾಧಕರ ಬದುಕಿನ ಹಾದಿಯಲ್ಲಿ ಬಂದಂತಹ ಸವಾಲುಗಳು, ಆ ಸವಾಲುಗಳನ್ನ ಬೆನ್ನಟ್ಟಿ ನಿಂತು ಸಾಧಿಸಿದಂತಹ ಸಾಧಕರ ಕತೆ, ಇದು ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕುಡ್ಲ ವಾಹಿನಿ ಪ್ರಸ್ತುತಪಡಿಸ್ತಾ ಇರುವಂತಹ ನಮ್ಮ ಕುಡ್ಲ ರಿಯಲ್ ಹೀರೋ ಸೀಸನ್ 2 ಕಾರ್ಯಕ್ರಮದ ಮತ್ತೊಂದು ಅದ್ಭುತವಾಗಿರುವಂತಹ ಸಾಧಕರ ಸಂಚಿಕೆಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತಹ ಹುಡುಗ ಒಂದು ಹೊತ್ತಿನ ಊಟಕ್ಕೋಸ್ಕರ ಬಹಳಷ್ಟು ಕಷ್ಟಪಡ್ತಾನೆ. ಜೊತೆಗೆ ಕುಟುಂಬವನ್ನು ಕೂಡ ನೋಡಬೇಕು. ಇವೆಲ್ಲರ ಜೊತೆಗೆ ಬದುಕಿನಲ್ಲಿ ನಾನೆದ್ರು ಸಾಧನೆ ಮಾಡಲೇಬೇಕು, ನಾನು ಹೀಗೆ ಇದ್ರೆ ಆಗೋದಿಲ್ಲ, ಸಮಾಜಕ್ಕೂ ಕೂಡ ನಾನು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮೊದಲನೇದಾಗಿ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉಟ್ಟ ಬಟ್ಟೆಯಲ್ಲಿ ನಮ್ಮ ತುಳುನಾಡನ್ನು ಬಿಟ್ಟು, ನಮ್ಮ ಮಲೆನಾಡನ್ನು ಬಿಟ್ಟು ದೂರದ ಬಳ್ಳಾರಿಗೆ ಹೋಗಿ ಅಲ್ಲಿ ಕಷ್ಟಪಟ್ಟು ದುಡಿದು ಸ್ವಂತ ಉದ್ಯಮವನ್ನು ಸ್ಥಾಪಿಸಿ ನೂರಾರು ಜನರಿಗೆ ಬದುಕಿಗೆ ದಾರಿದೀಪವಾಗಿರುವಂತಹ ಹೆಮ್ಮೆಯ ಸಾಧಕ. ಜೊತೆಗೆ ಗಂಭೀರವಾಗಿರುವಂತಹ ಮುಖ ಭಾವ, ಆದರೆ ಮಗುವಿನಂತಹ ಹೃದಯ, ಅಗಾಧವಾಗಿರುವಂತಹ ಜ್ಞಾನ ಭಂಡಾರ, ಸುಂದರವಾಗಿರುವಂತಹ ಕವಿ ಮನಸ್ಸು, ಇವೆಲ್ಲರ ಜೊತೆಗೆ ವೇದಿಕೆಯಲ್ಲಿ ಭಾಷಣಕ್ಕೆ ನಿಂತರೆ ಅದ್ಭುತವಾಗಿರುವಂತಹ ಭಾಷಣಗಾರ, ನಮ್ಮ ಹೆಮ್ಮೆಯ ತುಳುನಾಡಿನ ಸಾಧಕ. ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನುವಂತಹ ಮಾತಿದೆ. ಅದಕ್ಕೆ ಪೂರಕವಾಗಿರುವಂತಹ ವ್ಯಕ್ತಿ. ಯಾಕಂದರೆ ನಾನು ಸಾಧನೆ ಮಾಡಬೇಕು, ನಾನು ಬೆಳಿಬೇಕು, ತನ್ನವರನ್ನು ಕೂಡ ಬೆಳೆಸಬೇಕು ಅನ್ನುವಂತಹ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿ ಇದೀಗ ನಮ್ಮ ಕರಾವಳಿ ಭಾಗದ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಆಗಿದ್ದಾರೆ. ದ ಮ್ಯಾನ್ ನೋ ನೀಡ್ ಇಂಟ್ರೊಡಕ್ಷನ್. ಬಹುಶಃ ಕಾಪು ಕ್ಷೇತ್ರದ ಶಾಸಕರು, ಜೊತೆಗೆ ನಮ್ಮ ಮಲೆನಾಡಿನಿಂದ ಕರಾವಳಿ ಭಾಗದಿಂದ ಬಳ್ಳಾರಿಗೆ ಹೋಗಿ ಸಾಧನೆ ಮಾಡಿದಂತಹ ಏಕೈಕ ವ್ಯಕ್ತಿ ಅದು ಗುರ್ಮೆ ಸುರೇಶ್ ಶೆಟ್ರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ವೆಲ್ಕಮ್ ಟು ಮೈ ಶೋ ಸರ್. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಎಂಚೋಲರ್. ಯಾಕಂದ್ರೆ ಗುರ್ಮೆ ಸುರೇಶ್ ಶೆಟ್ರು ಆರೋಜಿ ನಮ್ಮೊಟ್ಟಿಗೆ ಇನ್ನಿತ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮ ಉಲ್ಲಾರ್ ಪನ್ನಾಗ. ಸೊ ನಮ್ಮ ತುಳುಟು ಒಂಚೂರು ಪಾತ್ರೊಡೆ ಸೊ ಅಂಚದುಪ್ನಾಗ ನಮ್ಮ ತುಳುನಾಡದಾರು ಅವನ ಎಂಕ್ಲೆಗೆ ಪೆರ್ಮೆ ಐತೊಟ್ಟಿಗೆ ನಮ್ಮ ಇಡೀ ನಮ್ಮ ಕರಾವಳಿ ಭಾಗ ಮಾತ್ರ ಕರ್ನಾಟಕದ ಚಿರಪರಿಚಿತವಾಯಿನಂಚಿನ ಮೋನೆ ಐಡ್ಲ ಜಾಸ್ತಿ ಪನ್ನೋಡುವನ್ನಾಗ ಮೇರೆ ಸಾಮಾಜಿಕವಾದ, ಧಾರ್ಮಿಕವಾದ, ಶೈಕ್ಷಣಿಕವಾದ ಮಾತ ಕ್ಷೇತ್ರಡ್ಲ ಮಸ್ತ್ ಸಹಾಯ ಮಲ್ದಿನಾರ ಶೆಟ್ರೆ. 8 ವರ್ಷ ಸರ್ ಇರಿಗಿತ್ತೆ ಅಚ್ಪತ್ ಮೂಜಿ. ಓಕೆ, ಇರ್ನ ಈ ಒಂಜಿ ಉತ್ಸಾಹ, ಜೀವನ ಉತ್ಸಾಹ ದಾದ ಬಂದ್ಪಡ್ಸ ದಯಪನಗ ಇತ್ತಲ್ಲ ಗುರ್ಮೆ ಸುರೇಶ್ ಶೆಟ್ರು ಅವನ್ ಇಂಟ್ರೆಸ್ಟ್ ದಾದ ಮಂತ್ರ ಮನ್ನಾಗ ಒಂಜಿ ಪಾದರಸದಲ್ಲ ಕೆಲಸ ಮಾಡ್ಕೊಂಡು ಫುಲ್ ಎನರ್ಜಿ. ಸೊ ನಮಕ್ ಯೂತ್ ನಾಕ್ಲೆಗೆ ಒಂಜೆಕ್ ರೆಡ್ಡೆಗೆ ಸಾಕಾಪಿನ ಜಾಸ್ತಿ. ಸೊ ದಟ್ಸ್ ವೈ ಸರ್ ಅವು ಎಂಕ್ಲು ಉಂಡು. ಸೊ ದಟ್ಸ್ ವೈ ಹೇಳಕ್ಕೆ ಏನೊಂದಿಲ್ಲ. ದಾದ ಬಂದ್ಪಡ್ ಸರ್ ಆ ಒಂಜಿ ಎನರ್ಜಿಗೆ ದಾದ ಬಂದ್ಪಡ್ ಸರ್. ಹೌ ನಥಿಂಗ್ ಈಸ್ ಇಂಪಾಸಿಬಲ್. ಓಕೆ, ಅದೇ ಬಂದಾಗ ಬಹುಶಃ ಈ ಭಗವಂತ ಕುರ್ತಿನ ಒಂದು ಪ್ರಸಾದ ಈ ಬದುಕಿ ಅಂದೇ ಐಕ್ ಪಂಪಿರು ಪ್ರೀತಿ ಮನುಷ್ಯನನ್ನು ಮಗುವಾಗಿಸ್ತದೆ ಪಂಡದು. ಕರೆಕ್ಟ್. ನಮ್ಮ ಆಯ್ನಾಥ ಜನಕಲೇನು ಆಗಲಿನ ಮೋಕೆ ಮಲ್ಪರ ಕಲ್ಪಗಳು ಆಗಲಿ ವಿಶ್ವಾಸಕ್ಕೆ ತೊಗೊಂಡಿದೆ ಅಂಜನೆ ಬೆವರು ಸುರಿಸಿದಷ್ಟು ದೇಹ ದೇಗುಲವಾಗುತ್ತದೆ ಪಂಪಿರು ಅಂಚ ನಂಗೆ ಒಂಜಿ ದೇವರೊಂದು ಕರ್ತವ್ಯ ಕೊಡ್ತೇವೆ, ಒಂದು ಕರ್ತವ್ಯ ಕೊಡ್ತೇವೆ ಅಂಚೆ. ಅದು ನಮ್ಮ ಪ್ರತಿ ನಿಮಿಷ ಪ್ರತಿ ಕ್ಷಣ ಅಲ್ಲ, ಅವು ಯಾನು ಯಾಪಲ ಪಂಪಿನೋಡು ನಮ್ಮ ಆಸ್ತಿ, ನಮ್ಮ ಅಂತಸ್ತು, ನಮ್ಮ ಅಧಿಕಾರ ಅವು ಕೃಷ್ಣಾರ್ಪಣ ಮಸ್ತು ಒಂದು ಸಮಾಜಕ್ಕೆ ಹೊರತು ಪೋಡಿ ಅದಾಗ ನಮ್ಮ ಬದುಕು ಒಂಜಿ ಸಾರ್ಥಕತೆ ದಿಕ್ಕು.
ಹೆಂಗೆ ಪ್ರತಿ ಕ್ಷಣಲ ಒಂಜಿ ಪೋಡಿಕೆ ಪನ್ನಾಗ ಇಡೀ ಚರಿತ್ರೆಡೆ ಕಾಪು ಕ್ಷೇತ್ರಗಳು ಅತ್ಯಂತ ಬಹುಮತೋಡು ಇದು ಹಿಸ್ಟ್ರಿ. ಓಕೆ, ಏನೋ 10-13,000 ಚಿಲ್ಲರೆ ಓಟು ಜನಗಳಿಗೆ ಎಂದಾಜರು ಪನ್ನಾಗ ಆ ಋಣ ಎನ್ನ ತರತೆ ಮಿತ್ತುಂಟು. ಹೆಂಗೆ ಪ್ರತಿ ಕ್ಷಣ ಟೆನ್ಷನ್ ಆಪಿನವೇ ಯಾನ್ ಜನಕ್ಕೆ ಋಣ ಎಂಜ ತೀರ್ಸೋಲಿ ಅಗುಲೇನ ಮಿದ್ದಿದ್ನ ಪ್ರೀತಿ ವಿಶ್ವಾಸ ನಂಬಿಕೆ ಅದಕ್ಕೆ ಚ್ಯುತಿ ಬರಲೆಕ್ಕ ಎಂಚ ನನ್ನ ಬದುಕಿನ ಕಟ್ಟಂ ಹೋಗಲಿ ಒಂದು 24 ಗಂಟೆ ಎನ್ನ ಕಾಡಿನ ಏನೋ ಒಂದು ಅಂಚಾದು ಯಾನು ಬಹುಶಃ ದಿನಕ್ಕೆ 25-30 ಕಾರ್ಯಕ್ರಮ ಅಪ್ಪ ಕಾಂಡ 7 ಗಂಟೆ ಲೆಕ್ಕ ಜಪ್ಪನ 2 ಗಂಟೆ 3 ಗಂಟೆ ಆಪು. ಎಟ್ ದಿ ಕಾಸ್ಟ್ ಆಫ್ ಮೈ ಲೈಫ್, ಎಟ್ ದಿ ಕಾಸ್ಟ್ ಆಫ್ ಮೈ ಹೆಲ್ತ್, ಎಟ್ ದಿ ಕಾಸ್ಟ್ ಆಫ್ ಮೈ ಫ್ಯಾಮಿಲಿ. ಇವನ್ ಎನ್ನ ಫ್ಯಾಮಿಲಿ ಬಂದು ಬೊಂಬಾಯಿಡು ಅಂಚಾದು ಎಂಕಲ್ಲ ಕರ್ತವ್ಯ ಪನ್ಪೇರು ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಪಡ್ಡದು. ನಮ್ಮ ಏನು ಮಲ್ತನಲ್ಲ ಆ ಕರ್ತವ್ಯ ಧರ್ಮದಂಚಿ ಮನೆ ಮಲ್ ತುಪ್ಪಡಿಗೆ ಒಂದು ಎನ್ನ ಅಪ್ಪ ಹೆಂಗೆ ಕಲ್ಪಕೊತ್ನ ಸಂಸ್ಕಾರ ಕಿಂಗಿಡಿಂಚು ನನ್ನ ಗುರುಕುಲ ಹೆಂಗೆ ಕಲ್ಪಕೊತ್ನ ಸಂಸ್ಕಾರ ಅವೇನ ತರೆಡು ತೊಂಬಂದು ಇನ್ನನ್ನ ಹೆಂಗೆ ಪಿರೋದು ಏನೋ ಬದುಕುನವ್ರ ಪಿರೋದು ಅನ್ನಾಗ ಹೆಂಗೆ ಆಶ್ಚರ್ಯ ನಾನು ಓಲುತ್ತೇನೆ. ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲಿ. ಯಾನು ಹಿಂಗ ಯಾನು ಬಳ್ಳಾರಿ ಬಿಡ್ದು ಪೋನಾಗ ನಿಮಗೆ ಗೊತ್ತುಪ್ಪಾಡು 42 ವರ್ಷ ಪಿರೋಡು ಎನ್ನ ಬಳ್ಳಾರಿ ಬಿಡ್ದು ಪೋನಾಗ ಎನ್ನ ಹಿಂಗೆ ಮುಲಿತ ಇಲ್ಲತ್ತೆ ಕಿಂಗ ಹೆಜ್ಜೆ ಮೇಲೆ ಹೆಜ್ಜೆ ನೀವು ಕೂತ ಗೆಜ್ಜೆ ಕಾಲಿನ ನಾವು ಧ್ವನಿಯ ಕೇಳುತ್ತೆ ಅಂಚ ಒಂಜಿ ದೇವೇರು ಬಿಗಿನಿಂಗ್ ಆಫ್ ದ ಬಿಗ್ಗರ್ ಥಿಂಗ್ ಇಸ್ ಆಲ್ವೇಸ್ ಸ್ಮಾಲ್ ಪಂಪೆ. ಎಂತೆಂಥ ಮಹಾಯಾನಗಳು ಪ್ರಾರಂಭ ಆಗೋದು ಒಂದು ಪುಟ್ಟ ಹೆಜ್ಜೆ. ಐ ಆಮ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಅಲ್ವಾ? ನಿಜ, 100ಕ್ಕೆ 100. ಎಸ್, ಯಾಕಂದ್ರೆ ಗೊತ್ತಾ ಗುರುಂಬೆ ಸುರೇಶ್ ಶೆಟ್ರು ನಮ್ಮ ಕರಾವಳಿ ಬಗ್ಗೆ ಬಹಳಷ್ಟು ಜನರಿಗೆ ಮತ್ತೆ ಪರಿಚಯ ಆಗಿರೋದು. ಅವರು ಬಹಳಷ್ಟು ಕಾಲ ಬಳ್ಳಾರಿಯಲ್ಲಿದ್ರು, 14 ವರ್ಷ ಬಹುಶಃ 30 ವರ್ಷ ಅಲ್ಲ, ಇಲ್ಲಿ ಬಂದ ಮೇಲೆ ಸರ್ 30 ವರ್ಷ ಇಲ್ಲಿ 2010ರಲ್ಲಿ ಊರಿಗೆ ಬಂದೆ. ಹಾಗಾದ್ರೆ 14 ವರ್ಷ ಇಲ್ಲಿ ಬಂದಿರ್ತಾವ ಈಗ. ಓಕೆ, ಅದಕ್ಕಿಂತ ಮೊದಲು ಬಳ್ಳಾರಿಯಲ್ಲಿದ್ರು. ಅಂದ್ರೆ ನಮ್ಮವರು ಬಳ್ಳಾರಿಯಲ್ಲಿ ಹೋಗಿ ಜೀವನವನ್ನ ಕಟ್ಟಿಕೊಂಡಂತಹ ವ್ಯಕ್ತಿ 14 ವರ್ಷಗಳಿಂದ ನಮ್ಮ ಕರಾವಳಿ ಭಾಗದಲ್ಲಿದ್ದಾರೆ. ಸೊ ಆವಾಗ ಗೊತ್ತಾಗಿರುವಂತಹ ಗುರುಮೆ ಸುರೇಶ್ ಶೆಟ್ರು ಅಂದ್ರೆ ಅತ್ಯದ್ಭುತವಾಗಿರುವಂತಹ ವಾಕ್ಚಾತುರ್ಯ ಇರುವಂತಹ ವ್ಯಕ್ತಿ. ಇವಳ ಜೊತೆಗೆ ಒಳ್ಳೆಯ ಮನಸ್ಸಿದೆ, ಅಗಾಧವಾದ ಜ್ಞಾನ ಭಂಡಾರ ಇದೆ. ಜೊತೆಗೆ ನಮ್ಮಂತಹ ಮಾಧ್ಯಮ ಮಿತ್ರರಿಗೆ, ನಮ್ಮಂತಹ ಪತ್ರಕರ್ತರಿಗೆ ನಿಜವಾಗ್ಲೂ ಒಂದು ಮಾರ್ಗದರ್ಶನ ಕೊಡುವಂತಹ ವ್ಯಕ್ತಿ. ಯಾಕಂದ್ರೆ ಅವರು ಕೂಡ ವೃತ್ತಿಯಲ್ಲಿ ಪತ್ರಿಕೋದ್ಯಮವನ್ನು ಮಾಡಿದ್ದಾರೆ ಬಹುಶಃ, ಅಲ್ವಾ ಸರ್? ಸೊ ಹಾಗಿದ್ದಾಗ ಅವರ ಮಾತುಗಳು ಯಾವತ್ತೂ ಕೂಡ ಒಂದು ಅಯಸ್ಕಾಂತದಂತೆ ನಮ್ಮನ್ನ ಸೆಳಿತಾ ಇರುತ್ತೆ, ಎಳಿತಾ ಇರುತ್ತೆ. ಸೊ ದಟ್ಸ್ ವೈ ಐ ಆಮ್ ವೆರಿ ಎಕ್ಸೈಟೆಡ್ ನಿಮ್ಮ ಜೊತೆ ಮಾತಾಡುವಂತ. ಯಾಕಂದ್ರೆ ನಮಗೆ ಕಲಿಯುವಂಥದ್ದು ಕೂಡ ಇದೆ. ನಾವು ಯಾವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವಕರಿಗೆ ಸ್ಫೂರ್ತಿ ಆಗಬೇಕು ಅಂಡ್ ಜರ್ನಲಿಸ್ಟ್ಗಳಿಗೂ ಕೂಡ ಸ್ಫೂರ್ತಿ ತಾವು. ಸೊ ದಟ್ಸ್ ವೈ ಹಾಗಿದ್ದಾಗ ಸರ್ ನಾನು ನಿಮ್ಮಲ್ಲಿ ಅದೇ ಕೇಳಬೇಕು ಸರ್. ಬಹಳಷ್ಟು ವೈಟ್ ಅಂಡ್ ಅದೇ ರೀತಿ ನಾವು ತಮ್ಮ ಬದುಕು ಕೂಡ ಇರುವಂಥದ್ದು ಬಹಳಷ್ಟು ಹೆಮ್ಮೆ ಇದೆ ಪ್ರತಿಯೊಬ್ಬರು ಕೂಡ. ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದಂತಹ ಸುರೇಶ್ ಅಣ್ಣ ಪ್ರತಿ ಒಂದು ಊರು ಹೇಳುತ್ತೆ. ಸೊ ಹಾಗಿದ್ದಾಗ ಸರ್ ಇಷ್ಟು ಕಷ್ಟದಲ್ಲಿ ಬದುಕು ಕಟ್ಟಿಕೊಳ್ಬೇಕು, ಬೆಳಿಬೇಕು ಅಂತ ಬಂದಾಗ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ ಅಲ್ವಾ? ಇಷ್ಟು ಕಷ್ಟಪಟ್ಟಿದ್ದೀರಿ ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನು ಹೇಳ್ತೀರಿ ಸರ್? ಏನಾಗುತ್ತೆ, ನಾವೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಂಥವ್ರು. ನಾನು ಬಳ್ಳಾರಿಯಲ್ಲಿ ನನ್ನ ಬದುಕನ್ನು ಕಟ್ಟಿಕೊಂಡಂಥವ್ರು. ನನಗೆ ಅನ್ನ ಅರಿವೆ ಆಶ್ರಯ ಕೊಟ್ಟಂಥವ್ರು ಬಳ್ಳಾರಿ. ಅಲ್ಲಿ ಬಸವಣ್ಣವರ ಕಾಯಕ ಪ್ರಜ್ಞೆಯೊಂದಿಗೆ ಬದುಕನ್ನು ಕಟ್ಟಿಕೊಂಡಂಥವ್ರು ನಾವೆಲ್ಲ. ಒಂದಷ್ಟು ಸಜ್ಜನರ ಸ್ನೇಹ, ಅವರ ಚಿಂತನೆಗಳು ನಮ್ಮಲ್ಲಿ ಅಪಾರವಾದ ಒಂದು ಪ್ರಭಾವವನ್ನು ನನ್ನ ಬದುಕಲ್ಲಿ ಬೀರಿದೆ. ಹಾಗಾಗಿ ನಾನು ಹೇಳಿದಾಗೆ ನಮ್ಗೆ ಯಾರು ಗಾಡ್ ಫಾದರ್ ಅಂತ ಇರಲಿಲ್ಲ. ನಾನು ಕೇವಲ 130 ರೂಪಾಯಿ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗಿ ನಾನು ಡಿಗ್ರಿ ಮಾಡಬೇಕು, ಓದಬೇಕು ಅನ್ನೋ ದೃಷ್ಟಿಯಿಂದ ನಾನು ದೂರದ ಬಳ್ಳಾರಿಗೆ ಹೋದಂಥವ್ನು. ನಾನು ಹೋಗುವಾಗ ಅಲ್ಲೇನು ಸ್ವರ್ಗ ಇರಲಿಲ್ಲ, ನರಕನೇ ಕಣ್ಣೆದುರಿತ್ತು. 4 ಟೇಬಲ್ ಒಂದು ಹೋಟ್ಲ್ ಇತ್ತು. ನಮ್ಮ ದೊಡ್ಡಪ್ಪ, ನಮ್ಮ ತಂದೆ, ಅಣ್ಣ, ನಮ್ಮ ಅಕ್ಕ ತಂಗಿಗೆ ಅಣ್ಣ ತಮ್ಮನ ಮದುವೆ ಮಾಡಿಕೊಟ್ಟು ತುಂಬಾ ಕಷ್ಟದಲ್ಲಿದ್ದು. ವಾರಕ್ಕೆ 2 ವ್ಯಾಪಾರ. ಒಂದು ಸಣ್ಣ ಮಾರ್ಕೆಟ್ ಅಲ್ಲಿ APMC ಅಲ್ಲಿ ಒಂದು ಸಣ್ಣ ಹೋಟ್ಲ್ ಇತ್ತು. ಹೋಗುವಾಗ ಕಲ್ಪನೆ 100 ಇತ್ತು, ಅಲ್ಲಿ ಹೋದ್ಮೇಲೆ ಅದು ಏನು ಇರ್ಲಿಲ್ಲ. ಅದು ನನಗೆ ಬೇರೆ ಗತಿ ಇರ್ಲಿಲ್ಲ. ಎಲ್ಲ ಏನ್ ಇಲ್ದೆ ಒಂದು ಜೊತೆ ಬಟ್ಟೆಯಲ್ಲಿ ನಾನು ಊರು ಬಿಟ್ಟಂತ. ಹಾಗಾಗಿ ಈ ಬದುಕು ನಮ್ಮನ್ನು ಅವಮಾನಿಸಿದೆ, ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ, ಕೊನೆಗೆ ಈ ಬದುಕು ನಮ್ಮನ್ನು ಸನ್ಮಾನಿಸ್ತದೆ. ಹೌದಂತ ಹೇಳ್ತೀರಿ? ಖಂಡಿತ. ನಾನು ಹುಯಿಸ್ ಯುವರ್ ರೋಲ್ ಮಾಡೆಲ್ ಅಂತ ಕೇಳಿದಾಗ ನನಗೆ ನಾನೇ ಅಂತ ಹೇಳ್ತೀನಿ. ಬೇರೆ ಗೋಸ್ ಅಲ್ವಾ? ಕಾಲೇಜಿಗೆ ಹೋದಾಗ ಹೇಳ್ತೀನಿ ನಾನು ಹೇಳ್ತೇನೆ. ನಾನು ಅದಕ್ಕೆ ಹೇಳುವಂಥದ್ದು, ನಮ್ಮ ಗೆದ್ದ ಕಥೆನಲ್ಲ, ನಮ್ಮ ಸೋತ ಕಥೆನ ಹೇಳ್ತಾ ಅವ್ರನ್ನ ಗೆಲುವಿನ ಕಡೆ ಮುಖ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳ್ತೇನೆ.
ನಿಜ 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 ಸರ್. ಈಗ ತಾವು ಮೊದಲು ಹುಟ್ಟಿದ್ದು ಎಲ್ಲಿ ಸರ್? ತಮ್ಮ ಬೇಸಿಕಲ್ ಊರು ಯಾವುದು ಸರ್? ನನ್ನ ತಂದೆ ಮನೆ ಮಂಡಗದ್ದೆ, ತೀರ್ಥಹಳ್ಳಿಯ ಮಂಡಗದ್ದೆ. ಓಕೆ. ಅಲ್ಲಿ ಕೂಡ ಒಂದಷ್ಟು ಜಮೀನು ಅದು ಹೋಯ್ತು, ಕೈ ಬಿಟ್ಟು ಹೋಯ್ತು. ಹಾ. ಕೊನೆಗೆ ನನ್ನ ಪ್ರಾಥಮಿಕ ಶಿಕ್ಷಣ ಅಪ್ ಟು PUC ವರೆಗೆ ಇಲ್ಲಿ ನಮ್ಮ ಕಳತೂರಿನಲ್ಲಿ, ಹಾ. ಕಾಪು ಪಕ್ಕದಲ್ಲಿ ಕಳತೂರು ಅಂತೇಳಿ, Okay. ಅಲ್ಲಿ ಗುರುಮೆ ಅಂತೇಳಿ ಸಣ್ಣ ಏರಿಯಾ. ಹಾ. ನಾನೇನು ದೊಡ್ಡ ಗುತ್ತಿನ ಮನೆಯೂ ಅಲ್ಲ. ಅಲ್ಲ. ನಾನು ಐ ಕೇಮ್ ಫ್ರಮ್ ವೆರಿ ಅಡ್ನೇರ್. ಓಹೋ. ಓಕೆ ಓಕೆ. ಹಾಗಾಗಿ ನಾನೇನು ದೊಡ್ಡ ಮನೆತನದ ಅಲ್ಲ. ನಾನು ಓಕೆ. ಹೌದೌದು, ತುಂಬಾ ಆರ್ಡಿನರಿ ಫ್ಯಾಮಿಲಿಯಿಂದ ಬಂದಂತ ನಾನು. ಓಕೆ. ಹೌದೌದು. ಇದು ಆಸ್ತಿ ಅಂತಸ್ತು ಅನ್ನುವಂಥದ್ದು ಇರ್ಲಿಲ್ಲ, ಶೆಟ್ರು ಫ್ಯಾಮಿಲಿ ಇಲ್ಲ. ಓಕೆ ಓಕೆ. ಏನ್ ಅನಿಸ್ತು ಸರ್ ಅವಾಗ? ಯಾಕಂದ್ರೆ ತಾವು ಹೀಗೆ ಹೇಳಿದ್ರಿ, ಆ ಕಾಲಘಟ್ಟದಲ್ಲಿ ತುಂಬಾ ಉಳ್ಳವರು ಕೂಡ ಇದ್ರು, ಉಳ್ಳವರ ಮಧ್ಯೆ ಬದುಕುವಂತಹ ಸಂದರ್ಭ. ಈಗ ತಾವು ಉಳ್ಳವರಿದ್ದೀರಿ, ಆದ್ರೆ ಆ ಸಂದರ್ಭದಲ್ಲಿ ಅಲ್ಲ. ಸೊ ಹಾಗಿದ್ದಾಗ ಆ ಸಂದರ್ಭ, ತಾಯಿ ಕುಟುಂಬದ ಒಂದು ಜವಾಬ್ದಾರಿಯನ್ನು ನೋಡ್ಕೊಳ್ತಾರೆ, ತಾವು ಬಳ್ಳಾರಿಗೆ ಹೋಗ್ಲೇಬೇಕು ಅನ್ನುವಂಥದ್ದು ಯಾಕೆ ಅನಿಸ್ತು ತಮಗೆ? ಏನ್ ಕತೆ? ಯಾಕಂದ್ರೆ ಇಲ್ಲಿ ಊರು ಅಂತ ಬಂದಾಗ ಇಲ್ಲಿ ನಾವು ಏನಾದ್ರು ಮಾಡ್ಬೋದು, ಬೇಸಿಕಲಿ ನಾವು ಇರೋ ಕಂಫರ್ಟ್ ಝೋನ್ಗಳಲ್ಲಿ. ಬಟ್ ನೀವು ಹೋಗಿರುವಂಥ ಬಳ್ಳಾರಿ, ಸೊ ವೈ ಬಳ್ಳಾರಿಗೆ ಹೋಗ್ಲೇಬೇಕು ಅಂಡ್ ಎಷ್ಟು ಅನಿವಾರ್ಯತೆ ಇತ್ತು ಬದುಕಿಗೋಸ್ಕರ? ಅದು ಇಲ್ಲ, ನನಗೆ ಬೇರೆ ಗತಿ ಇರಲಿಲ್ಲ, ಬೇರೆ ಆಪ್ಷನ್ ಇರಲಿಲ್ಲ. ಭಗವಂತ ಕೆಲವರಿಗೆ ಬದುಕಲ್ಲಿ ಆಪ್ಷನ್ ಅಂತ ಕೊಡ್ತಾರೆ. ಕರೆಕ್ಟ್. ಬಟ್ ಐ ಡಿಂಟ್ ಹ್ಯಾವ್ ಎನಿ ಆಪ್ಷನ್. ಓಕೆ. ಅದು ಬಿಟ್ರೆ ಬೇರೆ ನನ್ಗೆ ಗೊತ್ತಿದ್ದು ಬಳ್ಳಾರಿ ಬಿಸಿಲು, ಬಳ್ಳಾರಿ ಧೂಳು, ತುಂಬಾ ಹಿಂದುಳಿದ ಪ್ರದೇಶ. ನನ್ನ ಯೌವನ ಏನು ಸುಖದ ಸುಪ್ಪತ್ತಿಗೆ ಆಗಿರ್ಲಿಲ್ಲ. ಇಟ್ ವಾಸ್ ಎ ಸ್ಟ್ರಗಲ್. ಅದೊಂದು ಹೋರಾಟ. ಓಕೆ. ಹೇಳ್ತಾರೆ, ಜನ್ಮನಿ ಜಾಯತೆ ಜಂತು ಸಂಸ್ಕಾರ ದ್ವಿಜೋಚಿತೆ ಅಂತೇಳಿ. ಅಂದ್ರೆ ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ, ಕನಿಷ್ಠರಲ್ಲ, ಆತನ ಸಿದ್ಧಿ ಸಾಧನೆಯಿಂದ ಆತನ ವ್ಯಕ್ತಿತ್ವ ರೂಪುಗೊಳ್ತಾವಂತೆ. ಹೇಳ್ತಾರೆ, ಹುಟ್ಟು ನಮ್ಮ ಆಯ್ಕೆ ಅಲ್ಲ, ಬದುಕು ನಮ್ಮ ಆಯ್ಕೆ ಅಲ್ಲ, ಊಳಿಗವೋ ಕಾಳಗವೋ ಬಾಳು ಬಾಳದೆ ಬಿಡದು ಎನ್ನುವಂತೆ ನಮ್ಮ ಜನನ ಅದು ನಮ್ಮ ಆಯ್ಕೆ ಅಲ್ಲದ ಘಟನೆ. ನಮ್ಮ ಮರಣ ಅದು ನಮ್ಮ ಅಧೀನದಲ್ಲಿಲ್ಲದ ಅಂತ್ಯ. ಆದರೆ ನಮ್ಮ ಜೀವನ ಮಾತ್ರ ಅದು ನಾವೇ ರೂಪಿಸಿಕೊಂಡದ ಬದುಕ ಪಯಣ ಅಂತ ಮಾತ್ರ ಹೇಳ್ತಾರೆ. ಇದೆಲ್ಲನ್ನು ಓದ್ತಾ ಬೆಳೆದುಕೊಂಡು ಬಂದವನು. ಓದಿದಾಗ ನಾನು ಹೀಗೆ ಆಗ್ಬೇಕು ಅಂತ ಆಸೆ ಇತ್ತು. ಬಹುಶಃ ಓದು ತಮ್ಮ ಬದುಕಿನ ಯಶಸ್ಸಿನ ಸ್ಫೂರ್ತಿ. ಖಂಡಿತ ಅಲ್ವಾ? ಖಂಡಿತ. ನನಗೆ ಒಂದಷ್ಟು ಬಸವಣ್ಣ ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ, ಮಹಾತ್ಮ ಗಾಂಧೀಜಿ ಪ್ರಭಾವ ಬೀರಿದ್ದಾರೆ, ಅಂಬೇಡ್ಕರ್ ಅವರು ಪ್ರಭಾವ ಬೀರಿದ್ದಾರೆ, ನಮ್ಮ ನಾರಾಯಣ ಗುರುಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ. ಹೀಗೆ ಈ ಮಹಾತ್ಮರ ಬದುಕು ಯಾರು ಸುಖವಾಗಿರಲಿಲ್ಲ, ಕಷ್ಟಪಟ್ಟೆ ಆ ವ್ಯಕ್ತಿತ್ವ ರೂಪುಗೊಂಡ ಆ ಬದುಕನ್ನು ನೇರ್ಪುಗೊಳಿಸುವಂಥ ಪುಣ್ಯಾತ್ಮರು. ಹಾಗಾಗಿ ಯಾಕೆ ಇಂಥವರ ಈ ಚರಿತ್ರೆಯನ್ನು ಬರೆದಿಡಬೇಕು ಅಂತ ಹೇಳಿದ್ರೆ, ಬಹುಶಃ ಅದು ಇನ್ನೊಬ್ಬರಿಗೆ ಹರಿದು ಹೋಗ್ಬೇಕು, ಅದು ಸಮಾಜಕ್ಕೆ ಹರಿಬೇಕು. ಅವರಷ್ಟು ನಮ್ಮ ನಾರಾಯಣ ಗುರುಗಳು ಸ್ವಲ್ಪ ಕಷ್ಟಪಟ್ಟಿದ್ದಾರ, ಸ್ವಲ್ಪ ಅವಮಾನ ಅನುಭವಿಸಿದಾರ, ಇವತ್ತು ಅವರೆಲ್ಲ ಪೂಜ್ಯರು ನಮಗೆಲ್ಲ. ಹೌದಾ? ಮಾದರಿಯಾಗಿದ್ದಾರೆ. ಅಂಬೇಡ್ಕರ್ ಅವರು ನಮಗೆ ಅನುಕರಣೀಯರು, ಬಸವಣ್ಣನವರು ಕೂಡ ಅನುಕರಣೀಯರು, ಮಹಾತ್ಮ ಗಾಂಧಿಯವರು ಕೂಡ ಅವಮಾನ ಅನುಭವಿಸಿದ್ದಾರೆ. ಇವತ್ತು ಮಹಾತ್ಮ ಅಂತ ಕರಿತೀವಿ. ಹಾಗಾಗಿ ಅಂತವರ ಬದುಕು ನಮಗೆ ಅನುಸರಣೀಯ ಮತ್ತು ಅನುಕರಣೀಯ ಅಂತ ಭಾವಿಸ್ತಾರೆ. ಕಷ್ಟ ಮತ್ತು ಈ ನೋವು ಅವಮಾನಗಳು ಬದುಕನ್ನು ರೂಪಿಸುತ್ತೆ ಅಲ್ವಾ ಸರ್? ನೋಡಿ, ಸಿರಿತನ ಕಲಿಸಿದ ಪಾಠ, ಬಡತನ ಕಲಿಸಿದ ಪಾಠವನ್ನು ಸಿರಿತನ ಎಂದು ಕಲಿಸುವುದಿಲ್ಲ. ಇವಾಗ ದಾರಾ ಬೇಂದ್ರೆ ಅವರು ಒಂದು ಕಡೆ ಬರೀತಾರೆ, ಬೇಂದ್ರೆ ಆಗ್ತದೆ ಅಂತೇಳಿ. ಓಕೆ. ಹೌದಾ? ಈಗ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಂಥವರಿಗೆ ಅವ್ರಿಗೆ ಅನುಭವದ ಕೊರತೆ ಇರ್ತದೆ. ಸಣ್ಣ ಪ್ರಾಬ್ಲಮ್ ಅಂದ್ರು ಈಗ ಮಕ್ಕಳೆಲ್ಲ ಬೇಗ ಯಾಕೆ ದೇ ವಿಲ್ ಕಮಿಟ್ ಸೂಸೈಡ್. ಕರೆಕ್ಟ್. ನಾವು ಇಂಥ 1000 ಹೋರಾಟವನ್ನ ದಾಟಿ ಮುಂದೆ ಬಂದಂಥವ್ರು. ಭುಜಂಗಿ ಅನ್ನೋ ದಶಾವತಾರ ಸಿನಿಮಾ ನೋಡಿದ್ದೀರಿ, ನಮ್ದು ಶತಾವತಾರ ಆಗಿದೆ. ಹೆಜ್ಜೆ ಹೆಜ್ಜೆಗೂ ಹೋರಾಟ, ಹೆಜ್ಜೆ ಹೆಜ್ಜೆಗೂ ಅವಮಾನ. ಅಲ್ವಾ? ಎಸ್ ಸರ್, ಬ್ಯೂಟಿಫುಲ್. ಜೊತೆಗೆ ಆ ಜರ್ನಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ರೋಚಕವಾಗಿರುತ್ತೆ. ಯಾಕಂತ ಬಂದಾಗ ತಾಯಿ ಕಷ್ಟಪಟ್ಟು ಮಗನನ್ನ ಬೆಳೆಸ್ತಾರೆ, ಜೊತೆಗೆ ಕುಟುಂಬವಾದ ಜವಾಬ್ದಾರಿ ಇರುತ್ತೆ. ಈ ಸಂದರ್ಭ ತಾಯಿಯನ್ನ ನೋಡಿದಾಗ ಆ ನೆನಪುಗಳು ಸರ್, ಏನ್ ಹೇಳ್ತೀರಾ ಸರ್? ಎಷ್ಟು ಮಿಸ್ ಮಾಡ್ಕೊಳ್ತೀರಿ ತಾಯಿಯ ನೆನಪು? ಯಾಕಂದ್ರೆ ತಾವು ಬಳ್ಳಾರಿಗೆ ಹೋಗ್ತೀರಿ ಅಂತ ಬಂದಾಗ ಆ ಸಂದರ್ಭ ಒಂದು ಫೀಸ್ ಕಟ್ಟಲಿಕ್ಕೆ ಕಷ್ಟ ಇತ್ತು, ಅವಾಗ ತಾಯಿ ಫೀಸ್ ತರಲಿಕ್ಕೆ ಹೋಗಿದ್ರು. ಸೊ ಎಷ್ಟು ಸರ್ ಅದು PU ಅಲ್ಲಿದ್ದಾಗ? ಬಹುಶಃ PUC ಆಗಿ ಡಿಗ್ರಿ ಓದಬೇಕಾದ್ರೆ ಒಂದು 130 ಫೀಸು ಬಂತು. ನಮ್ದಮ್ಮ ಒಂದು 2-3 ಕಡೆ ಕೇಳಿದ್ರು, ಅದಾಗಲಿಲ್ಲ. ಕೊನೆಗೆ ನಾನು ಹೇಳಿದೆ, ಇನ್ಯಾರನ್ನ ಕೇಳೋದು ಬೇಡಮ್ಮ, ನಮಗೊಂದು ಆಸೆ ಇತ್ತು, ಅಂದರೆ ಡೇ ಟೈಮಲ್ಲಿ ಹೋಟೆಲಲ್ಲಿ ಕೆಲಸ ಮಾಡಬೇಕು, ರಾತ್ರಿ ಡಿಗ್ರಿ ಮಾಡಬೇಕು ಅಂತೇಳಿ. ಕೊನೆಗೆ ಅಲ್ಲಿ ಹೋಗಿ ಬೆಳಿಗ್ಗೆ 7:30 ಗಂಟೆ ಕಾಲೇಜಿಗೆ ಹೋಗಿ 11:30 ಗಂಟೆ ವಾಪಸ್ ಬಂದು ಅಲ್ಲಿಂದ ಮತ್ತೆ ಹೋಟ್ಲಲ್ಲಿ, ನಮ್ಮ ದೊಡ್ಡಪ್ಪನ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಆಮೇಲೆ ಕೊನೆಗೆ ಸ್ಲೋಲಿ ದೇವ್ರ ಕೈ ಹಿಡಿದ್ರು. ನಾವು ಹೆಗ್ಗಳಿಕೆ ಇರಬಾರ್ದು,
ಆ ದೇವ್ರ ಕೈ ಹಿಡಿದ್ರು. ನಮ್ಮ ಕನಸು ಏನಿತ್ತು ಅಲ್ಲಿ ಅಷ್ಟೊಳ್ಳೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಇಬ್ಬರು ಭಾಳ ಸಜ್ಜನರು, ಅವ್ರಿಗೆ ಮಕ್ಕಳಿರಲಿಲ್ಲ, ಅವ್ರು ತೀರೋಗ್ತಾರೆ. ಅದಕ್ಕೆ ಮತ್ತೆ ನಾನು ಐ ನೆವರ್ ಡ್ರೆಮ್ಟ್ ಬಳ್ಳಾರಿಗೆ ಹೋಗ್ತೇನೆ, ಅಲ್ಲಿ ಸೆಟ್ಲ್ ಆಗ್ತೇನೆ ಅಂತೇಳಿ. ಅದಕ್ಕೆ ಹೇಳ್ತಾರೆ, ಹೆತ್ತ ಸೂತಕವು 10 ದಿನ ಪರ್ಯಂತ, ಸತ್ತ ಸೂತಕವು 11 ದಿವಸ, ಮತ್ತೆ ಋಣ ಸೂತಕವು ಜನ್ಮ ಜನ್ಮಾಂತರದಿ, ಎತ್ತ ಹೋದರೂ ಬಿಡೋದು ಬೆನ್ನತ್ತಿಬಹುದು ಅಂತೇಳಿ. ಯಾಕಂತೇಳಿದ್ರೆ ಆ ಋಣ ನಮ್ಮನಲ್ಲಿ ಕಟ್ಟಿ ಆಗ್ತದೆ. ಸುಮ್ಮನೆ ಹೇಳ್ತಾರೆ ಮ್ಯಾನ್ ಪ್ರಪೋಸಸ್ ಅಂಡ್ ಗಾಡ್ ಡಿಸ್ಪೋಸಸ್ ಅಂತ. ನಿಜ, ಹೌದಾ? ನಿಜ. ಹಾಗಾಗಿ ಏನಿದೆ ನಾವು ಸುಮ್ಮನೆ ಹೇಳುವಂಥದ್ದು. ಮತ್ತೆ ಅಲ್ಲಿಂದ ವಾಪಸ್ ಇಲ್ಲಿ ಹೇಗೆ ಬಂದೆ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ. ನಾನು ಶಾಸಕ ಆಗ್ಬೇಕಂದ್ರೆ ಅಂದ್ರೆ ನಮ್ಮ ಯೋಗ್ಯತೆ ಕೂಡ ಅಲ್ಲ, ನನ್ನ ಯೋಗ್ಯತೆ ಕೂಡ ಅಲ್ಲ. ಆ ರೀತಿ ಹೇಳ್ತೀರಿ? ಖಂಡಿತ ಖಂಡಿತ. ನೋಡಿ, ನನ್ಗೆ ಯಾರು ಗಾಡ್ ಫಾದರ್ ಇಲ್ಲ ರೀ. ನಾವು ಐ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಪ್. ನಾನು ಜೀರೋದಿಂದ ಶುರು ಮಾಡಿದಂಥವ್ರು. ನನಗೆ ಯವ್ವನ ಅಂದ್ರೆ ಏನು ಗೊತ್ತೇ ಇರಲಿಲ್ಲ. 24 ಗಂಟೆ, ಸುಮಾರು 20 ಗಂಟೆ ಕೆಲಸ ಮಾಡಿದವರು. 20 ಗಂಟೆ? ಹೌದು. ನನಗೆ ಅಂದ್ರೆ 2 ತಮ್ಮನವ್ರು ನನ್ನ ದೊಡ್ಡ ವರ, ಇವತ್ತಿಗೂ ದೊಡ್ಡ ವರ. ಹೌದು ಹೌದು. ತಾಯಿಗೆ ಎಷ್ಟು ಜನ ಮಕ್ಕಳು ಸರ್? ನಾವು 3 ಜನ ಮಕ್ಕಳು. ಒಬ್ಬ ಹರೀಶ್ ಅಂತೇಳಿ ಬಾಂಬೆಲಿ ಇದ್ದಾನೆ, ಸತೀಶ್ ಅಂತೇಳಿ ನಮ್ಮ ಬಳ್ಳಾರಿನಲ್ಲಿ ಊರಲ್ಲಿ ಎಲ್ಲ ವ್ಯವಹಾರ ಮಾಡ್ಕೊಳ್ತಾನೆ. ನನಗೆ ನನ್ನ ಪಾಲಿನ ದೇವರುಗಳು, ನಾವು ನೆನೀಬೇಕು. ನಮ್ಮ ತಾಯಿ ನನ್ನ ಪಟ್ಟಂತ ಪಾಡು ಯಾವ ತಾಯಿ ಬರಬಾರ್ದು. ಅಷ್ಟು ಕಷ್ಟಪಟ್ಟಿದ್ದಾರೆ. ಆ ಸಂದರ್ಭ ಸರ್ ಅಂದ್ರೆ 130 ರೂಪಾಯಿ ಫೀಸ್ ಕಟ್ಲಿಕ್ಕೆ ಕಷ್ಟ ಇತ್ತು, ಅಂದ್ರೆ ಅಷ್ಟು ಕಷ್ಟ ಇತ್ತು ಆ ಸಂದರ್ಭ. ಖಂಡಿತ. ತಾವು ಕಲ್ತ್ರಿ, ಆ ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರಿ. ನೋಡಿ, ನಿಮ್ಗೆ ಹೇಳ್ತೀನಿ, ನಾನು ಮೇಲೆ ಬರುವಾಗ ನನ್ನ ತಾಯಿ ಕೋಲಲ್ಲಿ ಕರಿಮಣಿ ಕೂಡ ಇಲ್ಲ. ಕರಿಮಣಿ ಕೂಡ ಇಲ್ಲ. ಒಂದು ಕಪ್ಪಿನ 2 ಇದು ಮಣಿ ಇತ್ತು. ಇದನ್ನೆಲ್ಲ ನೋಡ್ತಾ ನೋಡ್ತಾ ಬದುಕನ್ನು ಕಟ್ಟಿಕೊಂಡಂಥವ್ರು. ನಾನು ಪಟ್ಟ ಕಷ್ಟ ಮುಂದೆ ಯಾರಿಗೆ ಬರಬಾರ್ದು ಅಂತೇಳಿ ಕೊನೆಗೆ ನಾನು ಬಳ್ಳಾರಿಗೆ ಹೋಗಿ ನಾನು ಮಾಡಿದ್ದೀನಿ ಅನ್ನೋದನ್ನ ಭಗವಂತ ಏನೋ ಕೈ ಹಿಡ್ಕೊಂಡು ನಮ್ಮ ರಥವನ್ನ ಮುಂದೆ ಹೇಳ್ಕೊಂಡು ಹೋದ ಅಂತ ಹೇಳ್ಬೋದು. ನಾನೊಂದು ಯಾವ್ದು ಬರಬಾರ್ದು. ಹೌದೌದು. ತಂದೆಯವರನ್ನ ತಾವು ಯಾವ ಏಜ್ ಅಲ್ಲಿ ಮಿಸ್ ಮಾಡ್ಕೊಳ್ತೀರಾ ಸರ್? ಇಲ್ಲ, ತಂದೆಯವರು ತುಂಬಾ ಒಳ್ಳೆಯವರು. ಅವರು ಏನು ವ್ಯವಹಾರ ಮಾಡಿದ್ರು ಹಿಡಿದಿಲ್ಲ, ಅವರು ಅದೃಷ್ಟ ಕೈ ಹಿಡಿದಿಲ್ಲ. ಆಮೇಲೆ ಅವರು ಹೊಲ ಮನೆ ಎಲ್ಲ ಹೋಯ್ತು. ಆಮೇಲೆ ಒಂದು ಸ್ವಲ್ಪ ಹ್ಯಾಬಿಟ್ಸ್, ಸ್ವಲ್ಪ ಅವರಿಗೆ ಡ್ರಿಂಕಿಂಗ್ ಹ್ಯಾಬಿಟ್ ಇತ್ತು. ಯಾಕಂದ್ರೆ ಇಲ್ಲಿ ನೀವು ಕೂತಾಗ ಸತ್ಯ ಮಾತಾಡ್ಬೇಕು ನಾವು. ಹಾಗಾಗಿ ವಿ ಲಾಸ್ಟ್ ಎವ್ರಿಥಿಂಗ್. ಏನಿರಲಿಲ್ಲ. ನಮ್ಮ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ, ರಾತ್ರಿಗಳು ಕಷ್ಟಪಟ್ಟಿದ್ದಾರೆ. ಹಾಗಾಗಿ ನನಗೆ ಒಂದು ಸಮಾಧಾನ ಅಂತ ಹೇಳಿದ್ರೆ, ನಮ್ಮ ತಾಯಿ ಒಂದು ಸ್ವಲ್ಪ ದಿನ ನಮ್ಮ ತಾಯಿಗೆ ನಾವು ಸುಖ ಕೊಟ್ಟಿದ್ದೀನಿ. ಆದ್ರೆ ಇವಾಗ ಅವ್ರು ಇರಬೇಕು ಅಂತೇಳಿ ಕೊರಗು ಕಾಣ್ತಾ ಇದೆ ಅಲ್ವಾ? ಹೌದು. ಅಂದ್ರೆ ಕೊನೆಗೆ ನಾನು ನನಗೆ ಟಿಕೆಟ್ ಕೈ ತಪ್ಪಿದಾಗ 2018 ಸ್ವಲ್ಪ ದಿನದ ಮುಂಚೆ ಅವರು ತೀರೋಗಿರ್ತಾರೆ. ಆಮೇಲೆ ನಾನು ಒಂದು ಎಲ್ಲೂರು ವಿಶ್ವನಾಥ ಕ್ಷೇತ್ರ ಅಂತ ಇದೆ, ಅಲ್ಲಿ ಹೋದಾಗ ಅಲ್ಲಿ ಒಬ್ಬರು ಭಟ್ರು ಇದ್ರು, ಒಬ್ಬರು ಪೂಜೆ ಅರ್ಚಕರು ಒಬ್ರು ಇದ್ರು. ಅವರು ಹೇಳಿದರು, ಮೊನ್ನೆ ತಾಯಿ ಬಂದು ದೇವ್ರ ಮುಂದೆ ಕಣ್ಣೀರು ತೆಗಿದ್ದಾರೆ, ಯಾಕೆ ನನ್ನ ಮಗನ ಇಷ್ಟು ಪರೀಕ್ಷೆ ಮಾಡ್ತೀಯ, ಅವನ ಹೆಸರಲ್ಲಿ ಒಂದು ಇದು ಮಾಡಬೇಕು, ನನಗೆ ಬೇರೆ ಏನಿಲ್ಲ, ಒಳ್ಳೆ ನನ್ನ ಮಗ ತುಂಬ ಒಳ್ಳೆಯವನು, ತುಂಬ ದಾಕ್ಷಿಣ ಸ್ವಭಾವದವನು, ಆದರೂ ಅವನಿಗೆ ಪರೀಕ್ಷೆ ಆಗ್ತದೆ ಅಂತ. ನಾನು ರಾಜಕೀಯದ ಒಂದು ಹೊಯ್ದಾಟದಲ್ಲಿ ಇದ್ದೆ. ಆವಾಗ ಅನಿಸ್ತಿತ್ತು ಬರಬಾರ್ದಾಗಿತ್ತೇನೋ. ಐ ಎಂಟರ್ಡ್ ಇನ್ ಟಿ ರಾಂಗ್ ಫೀಲ್ಡ್, ಬಟ್ ಐ ವಾಕ್ಡ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್. ತುಂಬ ದೂರ ಹೋಗಿ ಆಗಿದೆ. ಒಂಥರ ಅವಮಾನ ಕಾಡ್ತಾ ಇತ್ತು. ಏನಾದರೂ ಮಾಡಬೇಕು ಅಂತೇಳಿ ಬರಬಾರ್ದಾಗಿತ್ತು ಏನೋ ಅನ್ಸ್ಕೊಂಡೆ. ಆದರೂ ಕಾಪಿನ ಜನ ನನ್ನ ಪಾಲಿನ ದೇವರುಗಳು. ನನ್ನ ಆಸ್ತಿ ನೋಡಲಿಲ್ಲ, ನನ್ನ ಅಂತಸ್ತು ನೋಡಲಿಲ್ಲ, ನನ್ನ ಹಿನ್ನೆಲೆ ನೋಡಲಿಲ್ಲ, ನನ್ನ ಕುಟುಂಬ, ನನ್ನ ಘನತೆ, ನನ್ನ ಗುತ್ತು ಗೌರವ ಯಾವುದು ನೋಡಿಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಅವರು ಕೊಟ್ಟಂತ ಭಿಕ್ಷೆ ಇವತ್ತು ನಾನು ಇಲ್ಲಿ ಕೂತಿ ಶಾಸಕನಾಗಿ, ಒಬ್ಬ ಶಾಸಕನಾಗಿ ಕೂತ್ಕೊಂಡು ನನ್ನ ಕ್ಷೇತ್ರದ ಜನರ ಭಿಕ್ಷೆ ಅದು ನನಗೆ ಅಲ್ವಾ. ನಾನು ಭಿಕ್ಷಾಂದೇ ಹಿಂದೆ ಹೋದಾಗ ನನಗೆ ಭಿಕ್ಷೆ ಹಾಕಿದಂಥ ಪುಣ್ಯಾತ್ಮ. ನಾನು ಮತ್ತೆ ಭಿಕ್ಷೆ ಕೇಳ್ಕೊಂಡು ಹೋದಾಗ ನನ್ನ ಜೋಳಿಗೆಗೆ ಭಿಕ್ಷೆ ಹಾಕಿದ ಪುಣ್ಯಾತ್ಮ ನಾವು ಮರಿಬಾರ್ದಲ್ವಾ. ಆ ಕಾರಣಕ್ಕಾಗಿ ನಾನು ಹೇಳ್ತೇನಲ್ಲ, ನಾನು ಶಾಸಕನಾದ್ಮೇಲೆ ಸುಮಾರು 10-12 kg ಇಳಿದೋಗ್ಬಿಟ್ಟಿದ್ದೇನೆ. 12 kg ಕಡಿಮೆ ಆಗಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಯಾರು ಎಷ್ಟೇ ಬಡವರು ಕರೆದ್ರು, ಶ್ರೀಮಂತರು ಕರೆದ್ರು ಅದು ತಪ್ಪಿಸ್ತೇನೆ. ಬಡವರು ಕರೆದ್ರೆ ನಾನು ಹೋಗದೆ ಇರೋದಿಲ್ಲ. ರಾತ್ರಿ 12 ಆಗಲಿ 1 ಆಗಲಿ ಹೋಗಿ ಅವ್ರ ಮನೆ ಬಾಗಿಲು ತರ್ತೀನಿ. ಹೌದು ಸರ್, ಗೊತ್ತಿದೆ. ಅದಕ್ಕೆ ತಾವು ಬಹಳಷ್ಟು ಇಷ್ಟ ಆಗ್ತೀರಾ ಸರ್, ನಮ್ಗಳಿಗೆ ಬಹಳಷ್ಟು ಇಷ್ಟ ಆಗ್ತೀರಿ. ಸೊ ಈ ಸಂದರ್ಭ ಸರ್, ತಾವು ಬಳ್ಳಾರಿಗೆ ಹೋದಾಗ ಎಷ್ಟು ವರ್ಷದಲ್ಲಿ ತಾವು ಬಳ್ಳಾರಿಗೆ ಹೋದದ್ದು ಸರ್? ನಾನು PUC ಮುಗಿದ ತಕ್ಷಣ ನಾನು ಆವಾಗ ಬಳ್ಳಾರಿಗೆ ಹೋದಾಗ ತಾಯಿ ಏನು ಅಂದ್ರು ಸರ್? ಇಲ್ಲ, ತಾಯಿ ಪಾಪ ಯಾವ ತಾಯಿಗಾದ್ರೂ ಆ ವಯಸ್ಸಲ್ಲಿ ಮಕ್ಕಳು ಪಕ್ಕದಲ್ಲಿ ಇರಬೇಕು ಅಂತ ಇದ್ದು ಒಂದು ಕಣ್ಣಲ್ಲಿ ನೀರು ತೆಗೆದ್ರು. ಅಂದ್ರೆ ತಾವು ಒಬ್ರೇ? ನಾನೊಬ್ಬನೇ ಹೋಗಿದ್ದು. ಅಲ್ಲಿ ನಮ್ಮ ದೊಡ್ಡಮ್ಮ ಇದ್ರು. ಹೌದೌದು. ಒಂದು ಗಜಾನನ ಮೋಟರ್ಸ್ ಅಂತಿತ್ತು. ರಾತ್ರಿ 8 ಗಂಟೆ ಕೂತ್ರೆ ಬೆಳಿಗ್ಗೆ 8 ಗಂಟೆಗೆ ಹುಡ್ತಿತ್ತು. ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್.
ಹೋಗುವಾಗ ಒಂದು 100,000 ಕನಸಿತ್ತು. ಒಂದು ಹೋಟ್ಲ್ ಅಂದರೆ ನಮ್ಮಲ್ಲಿ ಮಿನಿಮಮ್ ಇರುತ್ತೆ, ಅಲ್ಲಿ ಏನೂ ಇಲ್ಲ. ಅಲ್ಲೂ ಒಂದು ಏನು ನಿಮ್ಮ ಹುಲ್ಲಿನ ಚಪ್ಪರ, ಇಲ್ಲೂ ಕೂಡ ಇದು ಹುಲ್ಲಿನ ಮನೆಯಲ್ಲಿ ಇದ್ದದ್ದು. ಅಲ್ಲಿ ಹೋಗೋ ಒಂದು ಹುಲ್ಲಿನ ಚಪ್ಪರ, ಒಂದು 4 ಟೇಬಲ್ ಇತ್ತು, ಒಂದು ಸಣ್ಣ ಹೋಟ್ಲು, ವಾರಕ್ಕೆ 2 ವ್ಯಾಪಾರ. ಹೋಗಿ ಆಯ್ತು. ಆಮೇಲೆ ಅವ್ರು ಕರ್ಕೊಂಡು ಹೋಗಿ ನನಗೆ ಒಂದು BCom ಸೇರಿಸಿದ್ರು. ಅಲ್ಲೂ ತಮ್ಗೆ ಎಜುಕೇಶನ್ ಕೊಡ್ತಾರೆ? ಹಾ ಹೌದು, ಅವರು ಅಲ್ಲಿ BCom ಸೇರಿಸ್ತಾರೆ. ನಾನು ಬೆಳಿಗ್ಗೆ 7:30 ಗಂಟೆಗೆ 4 ಗಂಟೆಗೆ ಎದ್ದು ಹೋಟ್ಲ್ ಓಪನ್ ಮಾಡ್ತಾ ಇದ್ದೆ. 4 ಗಂಟೆಗೆ? ಅದು ಕರೆಂಟ್ ಇರಲಿಲ್ಲ, ಅವತ್ತು ಪೆಟ್ರೋಮ್ಯಾಕ್ಸ್ ಇತ್ತು. ಇದು ಮಾಡಿ ನಾನು ನನ್ನ ಲೈಫಲ್ಲಿ ಫಸ್ಟ್ ತಗೊಂಡದೊಂದು ರೇಡಿಯೋ ಗರಾಡ್ ಅಂತೇಳಿ ಡೆಲ್ಲಿ ಸೆಟ್ ಇತ್ತು. ಬೆಳಿಗ್ಗೆ ಜನ ಹೋಟ್ಲ್ ಓಪನ್ ಆಯ್ತು ಗೊತ್ತಾಗ್ಬೇಕಾದ್ರೆ ಅಲ್ಲಿ ಏನೋ ಸೌಂಡ್ ಮಾಡ್ಬೇಕಲ್ಲ, ಅದಕ್ಕೊಂದು ರೇಡಿಯೋ ಇಟ್ಟು ರೇಡಿಯೋ ಸಿಲೋನ್ ಬರ್ತಿತ್ತು. ಹಾಡು ಕೇಳ್ದಂಗೆ ಆಯ್ತು, ವ್ಯಾಪಾರನ ಆಗುತ್ತೆ ಅಂತೇಳಿ. ಯಾಕಂತ ಹೇಳಿದ್ರೆ ನಾವು ನಮ್ಮ ಹೆಜ್ಜೆ ಗುರುತನ್ನೇ ಮರಿಬಾರ್ದು. ನಾವು ಅದು ಯಾವಾಗಲೂ ಅಷ್ಟೇ. ನನಗೆ ಸ್ವಲ್ಪ ಬಡವ್ರ ಬಗ್ಗೆ ಕನಿಕರ ಅಂದ್ರೆ ನಾನು ಪಟ್ಟಂತ ಪಾಡು ಅಲ್ವಾ. ನನಗೆ ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ, ಅವಮಾನ ಗೊತ್ತಿದೆ. ಆ ಕಾರಣಕ್ಕಾಗಿ ನಾನು ಸ್ವಲ್ಪ 100 ರೂಪಾಯಿ ಸಂಪಾದನೆ ಮಾಡೋದು 10 ರೂಪಾಯಿ ದಾನ ಧರ್ಮ ಮಾಡ್ತಿದ್ದೆ. ಯಾಕಂದ್ರೆ ನಾನು ಪಟ್ಟಂತ ಪಾಡು ಇನ್ನೊಂದು ಬರಬಾರ್ದು ಅಂತ ಹೇಳಿ. ನನಗೆ ಮೊನ್ನೆ ಬಳ್ಳಾರಿಗೆ ಹೋದಾಗ ಒಂದು 4-5 ಸಾವಿರ ಜನ ಸೇರಿದ್ರು, ಒಂದು ಸನ್ಮಾನ ಮಾಡಿದ್ರು ಇವ್ರೆ. ನನ್ನ ಕಣ್ಣಲ್ಲಿ ನೀರು ಬಂತು. ಬಳ್ಳಾರಿಯಲ್ಲಿ ನನಗೆ ಅಷ್ಟು ಪ್ರೀತಿ ಮಾಡ್ತಾರೆ ಜನ, ಮಾಡ್ತಾರೆ. ಬಳ್ಳಾರಿಯ ಅಲ್ಲಿಯ ಭಾಷೆ ಹೊರಟು, ಬಟ್ ಭಾವನೆ ಹೊರಟಲ್ಲ. ಇವತ್ತಿಗೂ ಜನ ತುಂಬಾ ಪ್ರೀತಿ ಮಾಡ್ತಾರೆ. ನಮಗೆ ಬಳ್ಳಾರಿ ಸೆಟ್ ಆಯ್ತು ಸರ್. ಯಾಕಂದ್ರೆ ಹುಡುಗ ಆಗಿ ಅಲ್ಲಿ ಹೋದಾಗ ಫಸ್ಟ್ ನೋಡಿದಾಗ ಅಲ್ಲಿ ಕೂಡ ಸ್ಟ್ರಗಲ್ ಇರ್ತದೆ, ಇಲ್ಲ ಅಂತ ಹೇಳಿಕ್ಕಿಲ್ಲ ಅಲ್ವಾ, ಸ್ಟ್ರಗಲ್ ಇರ್ತದೆ. ಹೌದು, ಹಾಗಿದ್ದಾಗ ತಮಗೆ ಅಮ್ಮ ಇದ್ದಾರೆ, ವಾಪಸ್ ಬರೋಣ, ನನ್ನ ತಮ್ಮಂದಿರಿದ್ದಾರೆ, ವಾಪಸ್ ಬರೋಣ, ನಮ್ಮ ಊರಿದೆ, ಚೆನ್ನಾಗಿದೆ ಅನ್ನುವಂಥ ಭಾವನೆ ಬರಲಿಲ್ಲ? ಯಾಕೆ ಸ್ಟ್ರಗಲ್ ಮಾಡಬೇಕು? ಇಲ್ಲ ನಮಗೆ ನೋಡಿ ಏನಾಗಿದೆ, ಬೇರೆ ಗತಿ ಇರಲಿಲ್ಲ. ಆಪ್ಷನ್ ಕಡೆನೂ ಆಪ್ಷನ್ ಇಲ್ಲ ಇಲ್ಲಿ. ಹಾಗಾಗಿ ನನ್ನ ತಮ್ಮನವರಿಗೂ ತಂದೆನೂ ನಾನೇ, ಅಣ್ಣನೂ ನಾನೇ ಆಗಿದ್ದೆ. ಅವರ ಜವಾಬ್ದಾರಿ ಕೂಡ ಇತ್ತು ತಮ್ಮ ಮೇಲೆ. ನನಗೇನಾದ್ರು ಮಾಡ್ಬೇಕು, ಸಾಧನೆ ಮಾಡ್ಲೇಬೇಕು. ಇಲ್ಲ, ಅವಮಾನ ಅಲ್ವಾ. ಈಗ ಏನಾಗ್ತದೆ ಈಗ, ಅಲ್ಲ ನಮ್ಗೆ ದೇವ್ರು ಕೊಟ್ಟದೇ ಇಷ್ಟು ಅಂತ ಅನ್ನೋ ಫೀಲ್ಗಳು ಇಲ್ಲ ನೋಡಿ. ಸಮಾಜ ಕೂಡ ನಮ್ಮನ್ನು ಹೇಗೆ ನೋಡ್ತಾ ಅಂತ ಹೇಳಿದ್ರೆ, ನಮ್ಮನ್ನು ಮಾತಾಡ್ಲಿಕ್ಕೆ ಕೂಡ ಜನ ಹಿಂದೆ ಮುಂದೆ ನೋಡ್ತಾರೆ. ಹೇಳ್ತಾರೆ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು, ಒಂಟರಾಗಿ ಬಂದು ಬಾಗಿಲ ಕಾಯುವರು, ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲೆತ್ತುವರಯ ಅಂತ ಹೇಳ್ತಾರೆ. ಇದು ಬದುಕು. ಹೌದಪ್ಪ, ಇದೆಲ್ಲ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ನಾನು ಇವತ್ತಿಗೂ ಅತ್ಯಂತ ಬಡವರು, ನೊಂದವರು, ಬೆಂದವರು ಹೆಗಲಿ ಕೈ ಹಾಕುವಂಥ ಕಾರಣ ಇದೆ. ನಾನು ಅನುಭವಿಸಿದ್ದೀನಿ ಪರ್ಸನಲ್. ಅನುಭವಿಸಿದ್ದೀನಿ ಸರ್. ನಿಜ, ಅದು ನಿಮ್ಮ ಬಗ್ಗೆ ಗೊತ್ತಿದೆ ಸರ್, ಬಹಳಷ್ಟು ಹೆಮ್ಮೆ ಇದೆ ಆ ಒಂದು ವಿಚಾರದಲ್ಲಿ. ಯಾಕಂದ್ರೆ ಆ ಕಷ್ಟಪಟ್ಟು ತಾವು ಬೆಳಿತೀರಾ ಅಂತ ಬಂದಾಗ ಆ ಸಂದರ್ಭ. ಫಸ್ಟ್ ಸಂಬಳ ಎಷ್ಟು ಸರ್ ತಾವು ತೆಗೆದುಕೊಂಡಿರುವಂತದ್ದು? ಇಲ್ಲ, ಸಂಬಳ ಇಲ್ಲ, ನಮ್ದೇ ಹೋಟ್ಲು. ಸಂಬಳ ಇಲ್ಲ, ಸಂಬಳ ಬೆಟ್ರು. ನಮ್ಮಲ್ಲಿ ಅದು ಇಲ್ಲ. 8 ಆಣೆ ಟೀ ಇತ್ತು, 8 ಆಣೆ ಉಪ್ಪಿಟ್ಟು, 8 ಆಣೆ ಒಂದು ಪ್ಲೇಟ್ ಇಡ್ಲಿ. 8 ಆಣೆ ಅಂತ ಅಲ್ವಾ? ಹಾಗಾದ್ರೆ ಸಂಬಳ ಒಂದು ಗೊತ್ತೇ ಇಲ್ಲ. ಸಣ್ಣ ಒಂದು ಇನ್ಕಮ್, ದೊಡ್ಡ ಮೊತ್ತದ ಅಮೌಂಟ್ ಕೈಯಲ್ಲಿ ನೋಡಿದ್ದು ಎಷ್ಟು? ಇಲ್ಲ, ವಾರಕ್ಕೆಲ್ಲ ಸಾಲ ಮಾಡುದು. ಈ ಮಂಗಳವಾರ ಶುಕ್ರವಾರ ವ್ಯಾಪಾರ ಆಗಿದ್ದನ್ನ ಅಲ್ಲಿ ಅಂಗಡಿಯನ್ನು ಕಟ್ಟೋದು, ಮತ್ತೆ ಖರ್ಚಿ ಬೇಕಾದ್ರೆ ಅವ್ರ ಹತ್ರ ತಗೋಬೇಕು. ಅವ್ರು ನಮಗೆ ಹೋಟ್ಲಿಗೆ ಸಾಮಾನು ಹಾಕ್ತಿದ್ರು. ನಾವು ವಾರ ಎಲ್ಲ ಮತ್ತೆ ಊರಿಗೆ ಬರ್ಬೇಕಾದ್ರೆ ಅವರೇ ಒಂದು 200 ರೂಪಾಯಿ ಸಾಲ ಕೊಡ್ಬೇಕು. ಅವರೇ ಸಾಲ ಕೊಡ್ಬೇಕು. ಊರಿಗೆ ಬಂದಾಗ ಮನೆಯವರಿಗೆ ಏನಾದ್ರು ತರ್ಲಿಕ್ಕೆ ಕೊಡ್ಲಿಕ್ಕೆ ಅನ್ನುವಂಥದ್ದು ಸರ್? ಸಣ್ಣದೇನು 50-100 ರೂಪಾಯಿ ಬಹಳ ದುಡ್ದು. ಏನಲ್ಲಿ ತರ್ತಿದ್ರಿ? ನಮ್ಮ ತಮ್ಮನವ್ರಿಗೆ ಏನೋ ತರ್ತಿದ್ದೆ ಪಾಪ. ಹೌದಾ? ಆಮೇಲೆ ಏನಾಯ್ತು, ನಮ್ಮ ದುರದೃಷ್ಟಕ್ಕೆ ನಾನು ಸ್ವಲ್ಪ ಸೆಟ್ಲ್ ಆಗೋ ಟೈಮಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರು ತೀರೋದ್ರು. ಯಾರು ನಿಮ್ಮನ್ನ ಕರ್ಕೊಂಡೋದು? ಅವ್ರು ಇಬ್ಬರು ಒಬ್ಬರು ಪ್ಯಾರಲಿಸ್ ಆಗಿ ತೀರೋದ್ರು, ಇನ್ನು ದೊಡ್ಡಪ್ಪದು ಆಗಿ 1-1.5 ವರ್ಷಕ್ಕೆ ಅವ್ರು ತೀರೋದ್ರು. ಅವರಿಗೆ ತಿಂಗಳಿಗೆ ಒಂದು 250 ರೂಪಾಯಿ ನಾನು ಖರ್ಚಿಗೆ ಕಳಿಸ್ತೀನಿ. ನನ್ನ ದೊಡ್ಡ ಟಾರ್ಗೆಟ್ ಅಂದರೆ ನಮ್ಮ ದೊಡ್ಡಪ್ಪನನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ. ಅವ್ರ ಊರು ಶಿವಮೊಗ್ಗ. ಅವರ ಹೆಂಡತಿ ತೀರೋದಾಗ, ಅಂದರೆ ನಮ್ಮ ದೊಡ್ಡಮ್ಮ ತೀರೋದಾಗ ಅವ್ರು ಮಂಡಗದ್ದೆ ವಾಪಸ್ ಬರ್ತಾರೆ. ನಾನು ಎಲ್ಲಿರ್ತೀನಿ ಮಗ, ನನಗೇನೋ ಖರ್ಚಿಗೆ ಕೊಡಿ, ಗಂಜಿ ಕೊಡಿ ಅಂತೇಳಿ ನಾನೊಂದು 250 ರೂಪಾಯಿ ಕಳಿಸ್ಕೊಡ್ತಿದ್ದೆ. ಮನಿ ಆರ್ಡರ್ ಮಾಡ್ತಿದ್ದೆ ಅವಾಗ. ಅವರು ನನಗೆ ಟೈಮಲ್ಲಿ ಆಗ್ತಿರಲ್ಲ, ಅವ್ರ ಪಾಪ ಕಾಯ್ತಾ ಇದ್ರು ಅದನ್ನೆಲ್ಲ. ಅಲ್ಲಿ ಊರಲ್ಲಿ ಹೇಳ್ತಿದ್ರು, ಒಂದು 5-6 ಸಲ ಪೋಸ್ಟ್ ಆಫೀಸ್ ಹೋಗ್ತಿದ್ರಂತೆ, ದುಡ್ಡು ಬಂತ ಅಂತ. ಅಷ್ಟರೊಳಗೆ ಅವ್ರು ಖರ್ಚಿ ಬೇಕಾದಂಗೆ ಅಲ್ಲಿ ಸುತ್ತಮುತ್ತ ಅಂಗಡಿಯಲ್ಲಿ ಸಾಲ ಮಾಡ್ತಿದ್ರು. ಅವರ ಒತ್ತಡ, ನಾನು ಏನೋ 250 ರೂಪಾಯಿ ಕೂಡಿ ಇಡ್ಬೇಕಾದ್ರೆ ನನಗೆ ಪ್ರಾಣಕ್ಕೆ ಬರ್ತಿತ್ತು. ಹೌದು ಅಲ್ವಾ? ಇಷ್ಟು ಕಷ್ಟಪಟ್ಟು ನೋಡಿದಂತ ಒಂದು ವ್ಯವಸ್ಥೆ ಅಲ್ಲ ಸರ್? ನಿಜವಾಗ್ಲೂ ಕೂಡ ಸರ್ ಶಾಕ್ ಆಗುತ್ತೆ ಸರ್.
ಹೇಗೆ ಹೊಡೆದು ಬಂದ್ರಿ ಆ ಗೋಡೆಯನ್ನ ಅನ್ನುವಂಥ ಪ್ರಶ್ನೆ. ಬಡತನ ನಾವು ಅಲ್ಲೇ ಇದ್ದು ಹುಟ್ಟಿ ಅಲ್ಲೇ ಸತ್ರೆ ಅದು ಶಾಪ ಅಂತ ಹೇಳ್ತಾರೆ. ಆ ಬಡತನದಿಂದ ನಾವು ಹೊರಗೆ ಬರ್ಬೇಕು, ಆ ಗೋಡೆನ ಹೊಡೆದಾಕ್ಬೇಕು, ಅದು ಎಲ್ಲರಿಂದ ಆಗಲ್ಲ ಸರ್. ಯಾವಾಗ ಸರ್ ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿರುವಂಥದ್ದು ತಾವು? ಇಲ್ಲ, ಏನಾಯ್ತು ಇವರೇ, ನನಗೆ ಒಂದು ಮಾತು ಜ್ಞಾಪಕ ಬರ್ತದೆ. ಬಡವನಾಗಿ ಹುಟ್ಟೋದು ಶಾಪ ಅಲ್ಲ, ಬಡವನಾಗಿ ಸಾಯುವಂಥದ್ದು ಶಾಪ ಅಂತ ಶಾಪ ಅಂತ ಹೇಳ್ತಾರೆ. ನನಗೆ ಒಂದು ಯಾವಾಗ ನನ್ನ ಭಾಷೆಯಿಂದ ಹೇಳ್ತಾ ಇರ್ತೇನೆ, ಡೇವಿಡ್ ಹಾರ್ಟ್ಮನ್ ಅಂತಕ್ಕಂಥ ಚಿಂತಕ ದಾರ್ಶನಿಕ ಒಂದ್ ಕಡೆ ಬರೀತಾನೆ, ಡಿಫೀಟ್ ದ ಡಿಫೀಟ್, ಫ್ರಸ್ಟ್ರೇಟ್ ದ ಫ್ರಸ್ಟ್ರೇಷನ್ ಅಂಡ್ ಕಿಲ್ ದ ಡಿಸ್ಪೇರ್ ಅಂತ. ಓಕೆ, ಅಂದ್ರೆ ಒಂದು ರಾತ್ರಿ ಒಂದು ಹಗಲಲ್ಲಿ ನಿಮ್ಮ ಬದುಕು ರೂಪುಗೊಳ್ಳುವುದಿಲ್ಲ. ನೀವು ಸೋಲ್ಬಾರದು. ಕರೆಕ್ಟ್. ಬದುಕು ನಮ್ಮನ್ನು ಪರೀಕ್ಷೆ ಮಾಡ್ತಾ ಹೋಗ್ತದೆ. ಎಸ್ ಐ ಕ್ಯಾನ್, ಕಮ್ ವಾಟ್ ಮೇ ಅಲ್ವಾ? ಹೌದು. ಸರಿಯಾಗಿ ಊಟ ಮಾಡುವಂತ ಪರಿಸ್ಥಿತಿಗೆ ಬಂದದ್ದು ಯಾವಾಗ ಸರ್ ತಾವು? ಸರ್, ಡಿಗ್ರಿ ಮುಗಿದ ಮೇಲೆ ಸ್ವಲ್ಪ ನಮ್ದು ಬದುಕಲ್ಲಿ ಲಯ ಬಂತು ನಮಗೆ. ನಾವು ಒಂದು ಸ್ವಲ್ಪ ಲಯ ಕಂಡ್ಕೊಂಡ್ವಿ. ಮತ್ತೆ ನಮ್ಮ ತಮ್ಮನವ್ರನ್ನ ಕರ್ಸ್ಕೊಂಡೆ ನಾನು. ಇಬ್ರು ತಮ್ಮನವ್ರು ಬಂದ್ರು, ಸ್ವಲ್ಪ ವ್ಯಾಪಾರ ಸೆಟ್ ಆಯ್ತು. ಹಾಗಾಗಿ ಎಲ್ಲ ಒಂದು ಹೋಟ್ಲ್ ಮಾಡಿದ್ವಿ, ಮತ್ತೆ ಇನ್ನೊಂದು ಹೋಟ್ಲ್ ಮಾಡಿದ್ವಿ. ಟೋಟ್ಲಿ ದೇವ್ರ ಕೈ ಹಿಡಿದ ಸರ್. ನಾವು ನಂಬಿರ್ತಕ್ಕಂಥ ದೇವರು, ನಮ್ಮ ತಾಯಿ ನಮ್ಮ ತಾಯಿದೊಂದು ಗುಣ ಇತ್ತು. ಪಾಪ ಯಾರೇ ಬಂದು ಕರೆದು ಊಟ ಹಾಕ್ತಿದ್ರು. ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಸತ್ಯ ಎಲ್ಲೋ ನಮ್ಮೊಂದ್ ಕಡೆ ಕೈ ಹಿಡಿತಾ ನಡ್ಕೊಂತ ಬಂದು ಸರ್. ನಾನು ಅಂತ ಹೇಳಬಾರ್ದಂತೆ ಯಾವುದು, ಆ ದೈವ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತದೆ. ನಾವು ಧರ್ಮ ಮಾರ್ಗದಲ್ಲಿ ನಡೆದಾಗ ಖಂಡಿತ ಎಲ್ಲೊಂದ್ ಕಡೆಗೆ ಅದು ನಮ್ಮನ್ನ ಕೈ ಹಿಡಿದು ಒಳ್ಳೆಯ ಹಾದಿಯಲ್ಲೇ ಕರ್ಕೊಂಡು ಹೋಗ್ತಂತ ಹೇಳಿ. ತಮ್ಮ ಯಶಸ್ಸನ್ನ ತಾಯಿ ಎಲ್ಲಿ ತನಕ ನೋಡಿದ್ರು ಸರ್? ಅಂದ್ರೆ ಯಾವ ತಮ್ಮ ಯಶಸ್ಸಿನ ಲೆವೆಲ್ ಅಲ್ಲಿ ತಾಯಿ ನೋಡಿದ್ರು ಮಗನ ಒಂದು ಯಶಸ್ಸನ್ನು? ಇಲ್ಲ, ನೋಡಿದ್ದಾರೆ. ಬಳ್ಳಾರಲ್ಲಿ ಒಂದು ಒಳ್ಳೆ ಮನೆ ಕಟ್ಟಿದೆ. ನಾವಂದ್ರೆ ಆ ಮನೆ ಕಟ್ಲಿಕ್ಕೆ ಕೂಡ ಒಂದು ಕಾರಣ ಇತ್ತು. ನಾವೊಂದು 40 ರೂಪಾಯಿ ಬಾಡಿಗೆ ಮನೇಲಿ ಇದ್ವಿ, ಒಂದು ಸಣ್ಣ ಮನೇಲಿ, ಬಳ್ಳಾರಿಯಲ್ಲಿ. ಅವಾಗ ನಮ್ಮ ತಾಯಿ ಸ್ವಲ್ಪ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು, ಯಾರು ನಮ್ಮ ನೆಂಟರು ಒಬ್ರು ಮನೆಗೆ ಬಂದ್ರು ಹುಡ್ಕೊಂಡು. ಬಂದಾಗ ಹೋಗುವಾಗ ಹೇಳಿದ್ರು, ನಮ್ಮ ಬಂಡ್ಸ್ ಇದ್ರಲ್ಲಿ ಈ ತರ ಮನೇಲಿ ಯಾರು ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ಹೇಳ್ಬಾರ್ದಾಗಿತ್ತು. ಊಟ ಗೀಟ ಮಾಡಿ ಹೋಗುವಾಗ ಅವತ್ತು ತುಂಬಾ ಕಣ್ಣಲ್ಲಿ ನೀರು ಹಾಕಿದ್ರು. ನಾನು ಅವ್ರನ್ನ ಮಾತು ಹೇಳಿದ್ದು ಅವರಿಗೆ, ಅಮ್ಮ, ದೇವರು ನಮ್ಮನ್ನು ಹೀಗೆ ಪರೀಕ್ಷೆ ಮಾಡೋದಿಲ್ಲ, ಒಳ್ಳೆ ದಿನ ಬರ್ತದೆ, ನಿನಗೆ 4 ಜನ ನಿಂತು ನೋಡೋಂಥ ಒಂದು ಮನೆ ಕಟ್ಸಿಕೊಡ್ತೀನಿ ನಾನು ನಿನಗೆ ಅಂತ ಒಂದು ಇದು ಮಾಡಿದ್ದೆ. ಅದನ್ನ ದೇವರು ನಡೆಸಿಕೊಟ್ಟು ನನಗೆ. ಅಲ್ವಾ? ಆಮೇಲೆ ಆ ಕಾಲಕ್ಕೆ ಒಂದು 10, 16, 17 ವರ್ಷ ಹಿಂದೆ ಒಂದು 5.5 ಕೋಟಿ ರೂಪಾಯಿ ಮನೆ ಕಟ್ಟಿ ಕೊಟ್ಟಿದ್ದೆ ನಾವು. 10-15 ವರ್ಷದ ಹಿಂದೆ. ಹೌದೌದು. ಹಾಗಾಗಿ ಆ ಮನೇಲಿ ಅವರು 15 ವರ್ಷ ಇದ್ರು, ಸಮಾಧಾನ ನನಗಿತ್ತು. ಅಲ್ವಾ? ಹೌದು. ಮಗನಾಗಿ ತಾವು ಆ ಒಂದು ಸಾರ್ಥಕತೆ ನಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡೆ. ಬಟ್ ನಮ್ಮ ತಂದೆಗೆ ಅದೃಷ್ಟ ಇರಲಿಲ್ಲ. ತಂದೆ ಸ್ವಲ್ಪ ಬೇಗನೆ ತಿರೋದ್ರು. ಆದ್ರೆ ಅವ್ರನ್ನು ಪಾಪ ಒಂದಷ್ಟು ನಮ್ಮ ಏಳಿಗೆಯನ್ನು ನೋಡ್ತಾ ಖುಷಿ ಪಟ್ಟಂತವ್ರು. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬಂತು. ಅದು ನಾನು ಎಲ್ಲಿಗೋ ಒಂದು ಮದುವೆಗೆ ಹೊರಟಿದ್ದೆ, ಟ್ರೈನಲ್ಲಿ ಹೋಗ್ತಾ ಇದ್ದೆ. ಅರ್ಧ ದಾರಿ ಹೋಗೋ ಫೋನ್ ಬಂತು, ಅಪ್ಪ ಇಸ್ ನೋ ಮೋರ್ ಅಂತೇಳಿ. ತಮ್ಮ ಫೋನ್ ಮಾಡಿ ಅಳ್ತಾ ಇದ್ದ. ದೆನ್ ಐ ಕೇಮ್ ಬ್ಯಾಕ್. ಅದು ಹೇಳ್ತಾರಲ್ಲ, ಬದುಕು ಜಟಕ ಬಂದು ವಿಧಿಯಾದಾರ ಸಾಹೇಬ, ಮದುವೆಗೂ ಮಸಣಕ್ಕೂ ಹೋಗಿಂದೆಡೆಗೆ ಅಂತೇಳಿ ಅದು ನನ್ನ ಬದುಕಲ್ಲಿ ಸತ್ಯ ಆಗಿದೆ. ನಾನು ಮದುವೆಗೆ ಹೋದಂತವನು ಅರ್ಧದಲ್ಲಿ ಇಳಿದು ನಮ್ಮ ತಂದೆ ತೀರೋಗಿದ್ರು. ತಾಯಿ ಹೇಳ್ತಾ ಇದ್ರು, ಎದೆ ನೋವು ಅಂತ ಹೇಳಿದ್ರು, ಬಿಸಿನೀರು ಮಾಡಿ ಕೊಟ್ಟೆ, ಮಗ ತೀರೋಗಿದ್ರು. ತಾಯಿ ತಮ್ಮ ಯಶಸ್ಸನ್ನ ನೋಡಿ ಏನ್ ಹೇಳಿದ್ರೆ ಸರ್? ಆ ಒಂದು ಮಾತು ಇನ್ನೂ ಕೂಡ ನೆನಪಿದೆ ಅಂತ ಬಂದಾಗ ಖುಷಿ ಇದೆ ಆ ಒಂದು ವಿಚಾರ. ಅವರು ಸಾರ್ಥಕತೆಯನ್ನು ಕಂಡಿದ್ದಾರೆ. ಅವರು ಹೇಳಿದ್ರು, ಅವ್ರಿಗೆ ಬೇರೆ ಏನಿಲ್ಲ, ಮಗ ಒಂದು ಜನರ ಮುಂದೆ ನಾವು ತಲೆ ಎತ್ತಿ ನಿಲ್ಲಬೇಕು ಅಲ್ವಾ, ನನ್ಗೊಂದು ಆಸೆ ಇದೆ, ಮತ್ತೆ ನೀವೆಲ್ಲ ಒಳ್ಳೆ ದಾರಿ ಹಿಡಿಬೇಕು. ಹಾಗಾಗಿ ಇವತ್ತಿಗೂ ಏನಾದ್ರು ಸಿಟ್ಟು ಬಂದಾಗ ನಮ್ಮ ತಾಯಿ ನೆನೆಸ್ಕೊಳ್ತೇನೆ. ಮತ್ತೊಂದು ಒತ್ತಡದ ಬದುಕು ನಮ್ದು. ಎಷ್ಟು ಪೇಷನ್ಸ್ ಆಗಿರ್ಬೇಕಂದು, ಸಮಾಧಾನ ಆಗಿರ್ಬೇಕಂದು ಕೆಲವು ಸಲ ಹೇಳ್ತಾರೆ, ತುಟಿಯ ಮೀರಿ ಮಾತು ಬಹುದು ಎಚ್ಚರ, ಶುದ್ಧಿಯ ಮೀರಿ ಸಿಟ್ಟು ಬಹುದು ಎಚ್ಚರ, ಕಾಮಕ್ರೋಧ ಬದವು ಬಿಡದ ಎಚ್ಚರ, ಹೇಳಿ ಕೇಳಿ ಸಾವು ಬರದ ಎಚ್ಚರ ಅಂತ ಹೇಳ್ತಾರೆ. ಈ ಮಾತು ನನಗೆ ಸದಾ ನಮ್ಮ ಒಳಗಡೆ ಗಟ್ಟಿ ಮಾಡ್ತಾ ಹೋಗ್ತದೆ. ರಾಜಕಾರಣಿ ಬದುಕು ಅಂದ್ರೆ ತುಂಬಾ ಒತ್ತಡದ ಬದುಕು. ಈಗ ನೋಡಿ, ಇವತ್ತು ಅಂತ ಮಳೆ ಬರ್ತಾ ಇದೆ. ಹೋದ್ ಸಲ 180 ಎಲೆಕ್ಟ್ರಿಕ್ ಪೋಲ್ ಕಟ್ಟಾಗಿ ಬಿದ್ದಿದೆ. ಒಂದು 3-4 ದಿವಸ ಟ್ರಾನ್ಸ್ಫಾರ್ಮರ್ ಕಟ್ಟಾದ್ರೆ 2-3 ದಿವಸ ಕರೆಂಟ್ ಬರುದಿಲ್ಲ. ಈ ಒತ್ತಡದಲ್ಲಿ ನಮ್ಗೆ ಬೆಳಿಗ್ಗೆ 6 ಗಂಟೆಗೆ ಫೋನ್ ಶುರು ಆಗ್ತದೆ. ಬಹಳ ಸಮಾಧಾನ ಚಿತ್ತವಾಗಿ. ಕೆಲವರು ಬೈತಾರೆ, ಬಯಸ್ಕೊಳ್ಬೇಕು. ಇದೆಲ್ಲ ಕೂಡ ಅಧಿಕಾರದಿಂದ ಮಾತಾಡ್ತಾರೆ, ಹಕ್ಕಿದೆಯಲ್ಲ ಅವರಿಗೆ.
ಹಾಗಾಗಿ ಅದು ನಮ್ಮ ಕರ್ತವ್ಯ ಅಲ್ವಾ. ನಿಜ ಸರ್, ನಿಜ. ಹಾಗಾಗಿ ನಾವೆಲ್ಲ ಅದನ್ನು ಬಹಳ ಪೇಷನ್ಸ್ ಅಲ್ಲಿ ಕೇಳ್ಬೇಕು. ಕೆಲವು ಸಲ ನಮ್ಗೆ ಏನಾಗ್ತದೆ, ಏನಪ್ಪ ರಾಮಾಯಣ ಬೇಕಿತ್ತ ನಮ್ಗೆ ಅಂತೇಳಿ ಅಲ್ವಾ ಸರ್. ಸೊ ಹಾಗಿದ್ದಾಗ ಸರ್, ಯಾಕಂದ್ರೆ ಒಂದ್ ಕಡೆ ತಾಯಿಯವರು ಕೂಡ ಯಶಸ್ಸು ನೋಡಿದ್ದಾರೆ, ಖುಷಿ ಇದೆ ಆ ಒಂದು ವಿಚಾರದಲ್ಲಿ. ಸೊ ತಾವು ಆಕ್ಚುಲಿ ತಮ್ಮನ್ನ ಕೈ ಹಿಡಿದದ್ದು ಹೋಟೆಲ್ ಬಿಸ್ನೆಸ್ ಅಂತ ಅನ್ಕೊಳ್ತೀರಿ. ಹೌದು. ಏನೆಲ್ಲ ಬಿಸ್ನೆಸ್ ಮಾಡಿದಿರಿ ಸರ್ ಬೇರೆ ತಾವು ಮಾಡಿದಾಗ? ಕೈ ಹಿಡಿದದ್ದು ಪಕ್ಕ ನಾನ್ ಕ್ಲಿಕ್ ಆದ ಇದ್ರೆ. ನಾನು ಬೇಸಿಕಲಿ ವಿ ಆರ್ ಹೋಟೆಲಿಯರ್ಸ್. ಓಕೆ. ನಾನು 16 ವರ್ಷಕ್ಕೆ ಹೋಟ್ಲ್ ಉದ್ದಿಮೆ ಹೋದಂಥವನು. ಆಮೇಲೆ ಬಳ್ಳಾರಲ್ಲಿ ಒಂದು 7-8 ಹೋಟ್ಲ್ ಮಾಡಿದೆ. ಅನಂತರ ನನಗೆ ಬಾಂಬೆನಲ್ಲಿ ಮದುವೆ ಆಯಿತು. ಮತ್ತು ನಮ್ಮ 2ನೇ ತಮ್ಮ ಬಾಂಬೆಲಿ ಹೋಗಿ ಸೆಟ್ಲ್ ಆದ. ಈಸ್ ವೆಲ್ ಸೆಟ್ಲ್ ಟುಡೇ. ನಮ್ಮ ಕೊನೆ ಇವತ್ತಿಗೂ ನನ್ನ ಜೊತೆಗೆ ಒಟ್ಟಿಗೆ ಇದ್ವಿ ನಾವೆಲ್ಲ. ಮತ್ತು ಅಣ್ಣ ತಮ್ಮ ಒಟ್ಟಿಗೆ ಇದ್ದೀವಿ ನಾವೆಲ್ಲ, ಒಟ್ಟಿಗೆ ಇದ್ದೀವಿ. ಹೋಟೆಲ್ ಉದ್ಯಮ ಕೈ ಹಿಡಿತು. ಹೌದೌದು. ಓಕೆ. ಸ್ವಲ್ಪ ಸಮಯ ಮೈನಿಂಗ್ ಹೋಯ್ತು, ಬಟ್ ಅಂತ ತುಂಬ ಅದು ನನಗೆ ತುಂಬ ಏನು ಲಾಭ ತಂದು ಕೊಡಲಿಲ್ಲ. ಓಕೆ ಓಕೆ. ಹೋಟೆಲ್ ಉದ್ಯಮ ಕೈ ಹಿಡಿತು, ಬಟ್ ಸ್ವಲ್ಪ ಮನುಷ್ಯನನ್ನಾಗಿ ಮಾಡಿದ್ದು ನನಗೆ ಮೈನಿಂಗ್ ಇಂಡಸ್ಟ್ರಿ ಇದು ಮಾಡಿದ್ದು. ಬೇರೆಯವ್ರ ಥರ ಹೆಲಿಕಾಪ್ಟರ್ ಆ ಥರ ಏನಿಲ್ಲ, ನೆಲದ ಮೇಲೆ ಇದ್ದೀನಿ. ಹೌದೌದು. ಹೌದೌದು ಅಲ್ವಾ ಸರ್. ನೀವು ಅಲ್ಲಿಂದ ಬಳ್ಳಾರಿಯಿಂದ ಮತ್ತೆ ನಮ್ಮ ಕರಾವಳಿ ಭಾಗಕ್ಕೆ ಬರ್ತೀರಿ, ಮತ್ತೆ ತಾವು ಉಡುಪಿಗೆ ಬರ್ತೀರಿ. ಸೊ ಏನ್ ಕಾರಣ ಅದು? ಏನಾಯ್ತು, 2013ರಲ್ಲಿ ನಾನು ಸ್ವಲ್ಪ ಚಾರಿಟಿ ಕೆಲಸ ಮಾಡ್ತಾ ಇದ್ದೆ. ಹೌದಪ್ಪ. ನಮ್ಮಲ್ಲಿ ISPR ಅಂತ ಒಂದು ಕಂಪನಿ ಬರ್ತಾ ಇತ್ತು. ಆಗ ಒಂದು ನೋಟಿಫಿಕೇಶನ್ ಆಗ್ತದೆ. ಅಲ್ಲಿ ಸುಮಾರು ಒಂದು 700-800 ಎಕರೆ ಏನು ಇದು ಮಾಡಿದ್ರೆ ನಮ್ಮ ಮನೆ ಆ ಜಾಗ ಎಲ್ಲ ಅದನ್ನು ಇವರಿಗೆ ISPRಗೆ ಹೋಗುತ್ತೆ ಅಂತೇಳಿ ಇದಾಯಿತು. ಆಗ ನಾನು ಊರಿಗೆ ಬಂದಿದ್ದೆ. ಸಣ್ಣ ಮಟ್ಟಿನ ಚಾರಿಟಿ ಶುರು ಮಾಡಿದ್ದು ಊರಲ್ಲಿ. ಅಂದರೆ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ಓಕೆ. ದೇವರಾಣಿಗೆ ಇರಲಿಲ್ಲ. ಆಗ ಏನಾಗ್ತದೆ, ಈ ಊರಲ್ಲಿ ನಮ್ಮ ಜನ ಒಂದು ಜನ ನಾವೊಂದು ಹೋರಾಟ ಶುರು ಮಾಡ್ತೀವಿ. ಹಾಗಾಗಿ ಸದಾನಂದ ಗೌಡರು ಅವಾಗ CM ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ರು. ಅವಾಗ ಸುತ್ತಮುತ್ತ ನಾವೆಲ್ಲ ಒಂದಿಷ್ಟು ಸಂಘಟನೆ ಮಾಡ್ತೀವಿ, ಜನರನ್ನ ನಮ್ಮ ಮನೆ ಮಠ ಎಲ್ಲ ಹೋಗ್ತದೆ. ಆಗ ಒಂದು 9,000 ಜನ ಸೇರ್ತಾರೆ. ಅದು ಫಸ್ಟ್ ಟೈಮ್. ಮತ್ತೆ ಅವಾಗ ಅಣ್ಣಾ ಹಜಾರೆ ಅವ್ರದ್ದು ಹೋರಾಟ. ನಾವು ಹುಬ್ಬಳ್ಳಿ, ಧಾರವಾಡ, ಯಾದಗಿರಿ, ಆಮೇಲೆ ಗುಲ್ಬರ್ಗ, ಬೀದರಿಂದ ಗಾಂಧಿ ಟೋಪಿ ಹಾಕಿ ಅದನ್ನ ಒಂದು ದೊಡ್ಡ ಮೆರವಣಿಗೆ ಮಾಡ್ತೀವಿ. ಫಸ್ಟ್ ಟೈಮ್ ಆ ರೀತಿ ಹೋರಾಟ ಮಾಡೋದು. ಸೊ ಆಗ ಜನರ ನಿಗಾ ನನ್ನ ಮೇಲೆ ಬೀಳ್ತದೆ. ನಾನು ಆಗ ಹೋಗಿ ಒಂದು 10-25 ಕಡೆ ಭಾಷಣ ಮಾಡಿದ್ದೆ. ನಾವೆಲ್ಲ ಏನಿದ್ರು ಈ ಭೂಮಿ ಬಿಟ್ಕೊಡ್ಬಾರ್ದು ಅಂತ. ಆಗ ಸದಾನಂದ ಗೌಡರು ಅವತ್ತು ಹೋರಾಟ ಯಶಸ್ವಿ ಆಯಿತು. ರಾತ್ರಿ ನನಗೊಂದು ಫೋನ್ ಬರ್ತದೆ, ನೆಕ್ಸ್ಟ್ ಬೈ ಎಲೆಕ್ಷನ್ ಇದೆ, ನೀವು ಸ್ವಲ್ಪ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಿದ್ದೀರಿ ಹಾಗೆ ಹೀಗೆ ಅಂತೇಳಿ. ನಾನು ಅವಾಗ ಹೇಳ್ತೀನಿ, ನೋಡಿ ನಾನು ಬಳ್ಳಾರಿನಲ್ಲಿ ನನ್ನ ಹೊಲ ಇದೆ, ನನ್ನ ಜಮೀನಿದೆ, ಐ ಡೋಂಟ್ ಬಾದರ್. ಆಗ ಅವರು ಒಬ್ಬರು ಅಶೋಕ್ ಕುಮಾರ್ ಮನೋಳಿ ಅಂತೇಳಿ ರೆವಿನ್ಯೂ ಸೆಕ್ರೆಟರಿ ಇದ್ರು. ಅವ್ರು ಏನು ಹೇಳಿದ್ರೆ, ಆಯ್ತು ಬನ್ನಿ ಮಾತಾಡೋಣ ಅಂತೇಳಿ ಅವರು CM ಮನೆಗೆ ಹೋದ್ವಿ. ಅಲ್ಲಿ ಅಶೋಕ್ ಕುಮಾರ್ ಮನೋಳಿ ಅವರು ಇದ್ದರು, ರೆವಿನ್ಯೂ ಸೆಕ್ರೆಟರಿ. ಅವರಿಗೆ ನಮಗೆ ಸ್ವಲ್ಪ ವಾದ ನಡೀತಿತ್ತು. ನಾನು ಆಗ ಹೇಳಿದೆ, ಸದಾನಂದ ಗೌಡರು ಕೂಡ ಇದ್ದರು. ನನಗೆ ಅವಾಗ ಈ ರಾಜಕೀಯ ಅಂದ್ರೆ ಏನು ಗೊತ್ತಿಲ್ಲ. ನಾನು ಸ್ವಲ್ಪ ರೈಟ್ಫುಲ್ ಆಗಿ ಮಾತಾಡಿದೆ. ನೋಡಿ, ಬಳ್ಳಾರಿನಲ್ಲಿ ನಮ್ಮ ಜಾಗ ಹೋದ್ರೆ ಪರವಾಗಿಲ್ಲ, ಆದರೆ ಇಲ್ಲಿ ನೀವು ಬೆಲೆ ಅವರು 18,000 ರೂಪಾಯಿ ಸೆನ್ಸಿಗೆ ಕೊಡ್ತೇನೆ ಅಂತ ಹೇಳಿದ್ರು. ನಾನು ಅವ್ರಿಗೆ ಅಂದೆ, ನಿಮ್ಗೆ ಗೊತ್ತಾಗಲ್ಲ ಸರ್, ಐ ಥಿಂಕ್ ಯು ಆರ್ ಫ್ರಮ್ ಬಿಜಾಪುರ ಇರಬೇಕು ನೀವು. ಬಳ್ಳಾರಿನಲ್ಲಿದ್ರು ಐ ಡೋಂಟ್ ಬಾದರ್, 18 ಅಲ್ಲ 20,000 ಏನು ಕೊಡ್ತೀವಿ. ಆದರೆ ನಮ್ಮಲ್ಲಿರ್ತಕ್ಕಂಥ ದೇವಸ್ಥಾನ, ದೈವಸ್ಥಾನ, ಮೂಲಸ್ಥಾನ, ನಾಗಸ್ಥಾನಕ್ಕೆ ಇದೆಲ್ಲ ಏನು ಬೆಲೆ ಕಟ್ತೀರಿ? ಸದಾನಂದ ಗೌಡ ನಿಮ್ಗೆ ಗೊತ್ತಿದೆ, ನೀವು ತುಳುನಾಡಿನವರು, ಇದಕ್ಕೆಲ್ಲ ಏನು ಬೆಲೆ ಕಟ್ತೀರಿ ನೀವು? ಅದನ್ನೇ ನಾವು ಅಲ್ಲಿ ಶಿಫ್ಟ್ ಮಾಡ್ಲಿಕ್ಕೆ ಆಗ್ತದ? ಆ ಕಾರಣಕ್ಕೋಸ್ಕರ ನಮ್ಮ ಹೋರಾಟ ಬಿಟ್ಟರೆ ನಮ್ಮ ಮನೆ ಮಠ ಹೋಗುತ್ತಂದಲ್ಲ, ನಮ್ಮ ದೇವಸ್ಥಾನ, ಮೂಲಸ್ಥಾನ, ನಾಗಸ್ಥಾನ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಹೋರಾಟ. ನಮ್ಮ ಆಸ್ತಿ ಉಳಿಸ್ಕೊಳ್ಬೇಕಂತ ನಮ್ಮ ಹೋರಾಟ ಅಲ್ಲ. ಅಫ್ಕೋರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಅಂತೆಲ್ಲ ಹೇಳಿ ತುಂಬ ಸಮೃದ್ಧ ಆರ್ಗ್ಯುಮೆಂಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಜನರಿಗೆ ಖುಷಿ ಆಯಿತು. ಪರವಾಗಿಲ್ಲ, ಒಂದು ರೈಟ್ ಟ್ರ್ಯಾಕಲ್ಲಿ ಆರ್ಗ್ಯುಮೆಂಟ್ ಮಾಡ್ತಿದ್ದೀರಿ ನೀವು ಅಂತೇಳಿ ಕೊನೆಗೆ ಬಂದ ತಕ್ಷಣನೇ ಕೊನೆಗೆ ಅದು ಸಕ್ಸಸ್ ಆಯಿತು. ಕೊನೆಗೆ ಅವ್ರು ಹೇಳಿದ್ರು, ಆಯಿತು ನಿಮ್ಮ ಜಾಗ ಎಲ್ಲ ಮುಟ್ಟುವುದಿಲ್ಲ, ನಾವು ಈಗ ನಾನು ಹೇಳಿದೆ ಅಲ್ಲಿ ಅಲ್ಲಿ ಎಲ್ಲೂ ಸ್ವಲ್ಪ ಒಳ್ಳೆಯ ಇದು ನಮ್ಮ ಪಾದೆ ಅಂತ ಹೇಳ್ತಾರೆ, ಅದು ಬಹಳ ಇಡೀ ಏಷ್ಯಾದಲ್ಲಿನೇ ನಂಬರ್ 1 ರಾಕ್ ಅದು. ಇವತ್ತಿಗೆಲ್ಲ ಆಗಿದೆ. ಜನ ಒಪ್ಪಿಗೆ ಇರೋಲ್ಲಿ ಬಿಟ್ಟು ಕೊಡ್ತಾರೆ, ಬಟ್ ಫೋರ್ಸಿಬ್ಲಿ ತಗೋಬೇಡಿ, ನಾವು ಅದಕ್ಕೆ ನಮ್ಮ ವಿರೋಧ ಅಂತೇಳಿ. ಸರಿ ಮಾರೆ ಅಂತೇಳಿ 400 ಚಿಲ್ಲರೆ ಎಕರೆಯನ್ನು
ಕೊಟ್ಟು ಅದು ಪ್ರಾರಂಭ ಆಯಿತು. ಅಲ್ಲಿಂದ ಜನ ಏನು ಮಾಡಿದರು, ನನಗೆ ಬೆಂತಾಗಲಿ ಶುರು ಮಾಡಿದರು. ಓಕೆ, ನಮಗೆ ನೀವು ಪಾಲಿಟಿಕ್ಸ್ ಬರಬೇಕು, ಹಾಗೆ ನಿಮ್ಮೊಂದು ನಾಯಕ ಬೇಕು ಅಂತೇಳಿ ಶುರು ಮಾಡಿದರು. ಓಕೆ, ನಮ್ದು 2 ಸಲ ಬೇಡ ಅಂತ ಹೇಳಿದೆ. ಮತ್ತು ಯಾರೋ ಹಿರಿಯರು ಹೇಳಿದ್ರು, ನೋಡಿ ಅವ್ರು ಜನ ಇಷ್ಟೆಲ್ಲ ಕರೀತಾರೆ ಅಂತೇಳಿ ಇದು ಮಾಡಿದ್ರು. ಆಗ ಕಾಂಗ್ರೆಸ್ಸಿಂದ ಆಮೇಲೆ ಏನಾಯಿತು, ನಮಗೆ ಅವಾಗ ಆಸ್ಕರ್ ಫರ್ನಾಂಡಿಸ್ ಅವರು, ವೀರಪ್ಪ ಮೊಯ್ಲಿ ಅವರೆಲ್ಲ ಇದು ನೋಡಿ ಬನ್ನಿ ಒಂದ್ಸಲ ಮನಸ್ಸು ಮಾಡಿ. ಜಯಪ್ರಕಾಶ್ ಹೆಗ್ಡೆ ಇದ್ದರು. ಹೌದೌದು. ಮೊದಲು ತಾವು ಇದ್ದದ್ದು ಕಾಂಗ್ರೆಸ್ನಲ್ಲಿ ಅಲ್ಲ, ಫಸ್ಟ್ ಏನು ಒಂದು 6 ತಿಂಗಳು, ಒಂದು 8 ತಿಂಗಳು 8 ತಿಂಗಳು ಕಾಂಗ್ರೆಸ್ ಅಲ್ಲಿ ಇದ್ದೆ. ಕೊನೆ ಟಿಕೆಟ್ ಸಿಗಲಿಲ್ಲ, ವಾಪಸ್ಸು ಬಳ್ಳಾರಿಗೆ ಹೋದೆ. ಆಮೇಲೆ ಇನ್ನೊಂದ್ಸರಿ ಯಾವಾಗ ಬಂದಾಗ ಶೋಭಾ ಕರಂದ್ಲಾಜೆ ಅವರು MP ಆಗಿದ್ರು. ಆಮೇಲೆ ನಮ್ಮ BJP ನಾಯಕರು ಅವರೆಲ್ಲ ಬಂದು 3 ಸಲ ಬಂದರು. ನೀವು ಹೇಗಿದ್ರು ಒಂದು ವಾಕ್ಡ್ ಬರೀ ಲಾಂಗ್ ಡಿಸ್ಟೆನ್ಸ್, ಹಾಗಾಗಿ ದಯವಿಟ್ಟು ನಮ್ಮ ಜೊತೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ನರೇಂದ್ರ ಮೋದಿ ಅವರ ಇದ್ರ ಬಗ್ಗೆ ನನಗೆ ಬಹಳ ಖುಷಿ ಆಯಿತು. ಅವ್ರನ್ನ ಖಂಡಿತವಾಗಿಯೂ ಇಂಥವ್ರ ಜೊತೆ ಕೆಲಸ ಮಾಡಬೇಕು ಅಂತ ಆಯಿತು. ಅದು ಹೇಳಿದ್ನಲ್ಲ, ಯಾವುದಕ್ಕೂ ಕಾಲ ಕೊಡಿ ಬರಬೇಕು ಹೇಳ್ತಾರೆ. ಕಾಲೋ ಹಿ ದುರಿತಗಮಃ ಕಾಲಸ್ಯ ಕುಟಲಾಗತಿ ಕಾಲಾಯ ತಸ್ಮಾನಮ ಅಂತೇಳಿ. ಹಾಗಾಗಿ ನಾವು ಏನಲ್ಲ, ಕಾಲ ನಮ್ಮನ್ನ ಕರ್ಕೊಂಡು ಹೋಗ್ತದೆ ಅಲ್ವಾ? ಹೌದೌದು, ತಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ. ಕಾಲ ಇಲ್ಲಿ ಸೇರಿಸಬೇಕು. ಹೌದು ಹೌದು ಅಲ್ವಾ? 100ಕ್ಕೆ 100 ಸರ್. ಜೊತೆಗೆ ತಮ್ಮ ಒಂದು ಬದುಕು ಬದಲಾಗುತ್ತೆ ಅಂತ ಬಂದಾಗ ತಮ್ಮ ಒಂದು ವೈವಾಹಿಕ ಜೀವನ, ವಿಜಯ ಮೇಡಮ್ ಅವರು ಬರ್ತಾರೆ ತಮ್ಮ ಬದುಕಿಗೆ. ಮದುವೆಯ ಸಂದರ್ಭ, ಆ ಒಂದು ವಿವಾಹದ ಸಂದರ್ಭ ಇರುವಂತಹ ಫೋಟೋ, ವಿಜಯ ಮೇಡಮ್ ಮತ್ತೆ ತಾವು ಏನ್ ಹೇಳ್ತೀರಾ ಸರ್? ಏನ್ ನೆನಪು ಮಾಡ್ಕೊಳ್ತೀರಿ ಈ ಸಂದರ್ಭ? ಇಲ್ಲ, ನಿಜ ಹೇಳ್ಬೇಕಂದ್ರೆ ನನ್ನ ಪಾಲಿನ ದೇವತೆ. ಓಕೆ. ಆವಾಗ ಅವರಲ್ಲಿ ಶ್ರೀಮಂತಿಕೆ ಇತ್ತು, ನಮ್ಮಲ್ಲಿ ಏನು ಇರಲಿಲ್ಲ. ಹೌದಾ? ಹೌದೌದು. ನನ್ನಲ್ಲಿ ಒಂದು 2 ಸಣ್ಣ ಹೋಟ್ಲು ಬಿಟ್ರೆ ನನ್ನಲ್ಲಿ ಏನು ಇರಲಿಲ್ಲ. ರಾತ್ರಿ ಆಗಲು ನೋಡೋದು, ನಿದ್ದೆ ಇಲ್ಲ, ಆ ಬಳ್ಳಾರಿ ಬಿಸಿಲು. ಹೌದೌದು. ಅವರು ಬಾಂಬೆಯಲ್ಲಿ ಹುಟ್ಟಿ ಬೆಳೆದಂಥವ್ರು. ನನ್ನ ಫಾದರ್ ಎಲ್ಲ ಗೆಜೆಟೆಡ್ ಆಫೀಸರ್ ಆಗಿದ್ರು. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ದಾರಿ ಎರೆದು ಕೊಟ್ಟಂತವ್ರು. ನನ್ನ ಹತ್ರ ಐ ವಾಸ್ ನಥಿಂಗ್ ಆ ಟೈಮಲ್ಲಿ. ಹೌದೌದು. ಅಂದ್ರೆ ವೆಲ್ ಸೆಟಲ್ಡ್ ಆಗಿಲ್ಲ ಆ ಸಂದರ್ಭ? ಆಗ ಇಲ್ಲ, ಅಂತ ಸೆಟಲ್ ಏನಾಗಿಲ್ಲ. ಒಂದು 2 ಹೋಟ್ಲ್ ಇತ್ತು ಬಿಟ್ರೆ ಅದು ಬಾಡಿಗೆ ಹೋಟ್ಲು, ಸ್ವಂತ ಹೋಟ್ಲ್ ಇಲ್ಲ, ಬಾಡಿಗೆ ಘಟ್ಟದಲ್ಲಿತ್ತು. ನಾವು ಸತ್ಯ ಒಪ್ಕೊಳ್ಬೇಕಲ್ವಾ? ಹೌದೌದು. ಓಕೆ. ಬಟ್ ಸ್ಟಿಲ್ ಅವರು ಯಾವ್ದು ರೀತಿಯ ವಿಚಾರಗಳಿರ್ಲಿಲ್ಲ. ಅವರು ಬಂದು ನಾನು ಹೇಳಿದ್ದೆ, ಬಳ್ಳಾರಿ ಬಿಸಿಲು ಮತ್ತೆ ಇದು ಒಂಥರ ಡಸ್ಟಿ ಪ್ಲೇಸ್, ಇದು ನೋಡಿ ಯೋಚನೆ ಮಾಡಿ, ಬಾಂಬೆಲಿ ಹುಟ್ಟಿ ಬೆಳೆದ ಹುಡುಗಿ, ಆಗುತ್ತಿಲ್ಲ ಗೊತ್ತಿಲ್ಲ, ಇಲ್ಲ ಮಾರ ನಿಮ್ಮ ನಂಬಿಕೆ ಇದೆ ಅಂತೇಳಿ ಆ ಭಗವಂತ ನಂಬಿಕೆ ಉಳಿಸ್ಕೊಟ್ಟಿದ್ದಾನೆ. ಬ್ಯೂಟಿಫುಲ್. ಒಂದು ಮೇಡಮ್ ಅವ್ರಿಗೊಂದು ಮಾತು ಹೇಳಿದ್ರು, ನನ್ನ ಪಾಲಿನ ದೇವತೆ ಅನ್ನುವಂಥದ್ದು. ನಿಜವಾಗ್ಲೂ ಅಮೇಸಿಂಗ್. ಇದು ಒಬ್ಬ ಪತಿಯಿಂದ ಪತ್ನಿ, ಹೆಂಡತಿ ತೆಗೆದುಕೊಳ್ಬೇಕಾಗಿರುವಂತಹ ಒಂದು ದೊಡ್ಡ ರಿವಾರ್ಡ್, ದೊಡ್ಡ ಒಂದು ಅವಾರ್ಡ್ ಬಹುಶಃ ದೇವತೆನ. ನಿಜವಾಗ್ಲೂ ಕೂಡ ಮೇಡಮ್ ಅವ್ರ ಪ್ರತಿ ಹಂತದಲ್ಲೂ ಕೂಡ ಸುರೇಶ್ ಅಣ್ಣನಿಗೆ ಬಹಳಷ್ಟು ಸಪೋರ್ಟ್ ಅನ್ನ ಮಾಡ್ತಾರೆ. ಸುರೇಶ್ ಶೆಟ್ರು, ಎಷ್ಟು ವರ್ಷ ಆಗಿತ್ತು ಸರ್ ತಮ್ಗೆ ಮದುವೆ ಆದಾಗ? ನನಗೆ 28 ವರ್ಷ. 28 ವರ್ಷದಲ್ಲಿ ಮದುವೆ ಆಗಿತ್ತು ಅಲ್ವಾ? ಲವ್ ಮ್ಯಾರೇಜ್? ಇಲ್ಲ ಇಲ್ಲ. ಅವ್ರು ಬಾಂಬೆಯಲ್ಲಿ ಇದ್ರು, ದೂರ ಸಂಬಂಧಿಕರು, ಅವರೇ ಹುಡ್ಕೊಂಡು ಬಂದ್ರು. ಬಂದ್ಮೇಲೆ ಈ ತರ ಭಯ ಆಯ್ತು. ನಮ್ ತಾಯಿ ತುಂಬಾ ಹೆದರಿದ್ರು, ಮಗ ಬೊಂಬೈದ ಪೊಣ್ಣು ಮಗ ಅಂತೆಲ್ಲ ಹೇಳಿ. ಹೌದು, ಕೊನೆಗೆ ಏನು ಸುಖವಾಗಿ ನಡ್ಕೊಂಡು. ಬ್ಯೂಟಿಫುಲ್. ಸುಖ ಸಂಸಾರದ ಬಗ್ಗೆ ಸರ್ ಏನ್ ಹೇಳ್ತೀರಿ? ಫ್ಯಾಮಿಲಿ ಫೋಟೋ ನಮ್ಮ ವೀಕ್ಷಕರಿಗೆ ತಮ್ಮ ಕುಟುಂಬವನ್ನ ಪರಿಚಯ ಮಾಡಿಕೊಡಿ ಸರ್. ಮೊನ್ನೆ ಅಯೋಧ್ಯೆ ಹೋದಾಗ ನನ್ನ 2 ಗಂಡು ಮಕ್ಕಳು, ಈ ಕಡೆ ಇರೋ ಸೌರಭ, ಆ ಕಡೆ ಇರೋ ಪೂರಭ, ಈ ಕಡೆ ನನ್ನ ಸೊಸೆ ಈಶಾ ಅಂತೇಳಿ, ನಮ್ಮ ಮಿಸ್ಸಸ್ ವಿಜಯ ಅಂತೇಳಿ. ಇವರು ಚಿಕ್ಕವರಲ್ವಾ? 3rd ಇಯರ್ ಇಂಜಿನಿಯರಿಂಗ್ ಅಲ್ಲಿ ಬಾಂಬೆನಲ್ಲಿ ಓದ್ತಾರೆ. ಓಕೆ, 3rd ಇಯರ್ ಇಂಜಿನಿಯರಿಂಗ್ ಸೋಮಯದಲ್ಲಿ. ಓಕೆ ಓಕೆ. ಇನ್ನೊಬ್ರು ದೊಡ್ಡವರು? ಅವನು ಈಸ್ ಇಂಟು ಬಿಸಿನೆಸ್, ಅವನು ಈಸ್ ಇಂಟು ಕನ್ಸ್ಟ್ರಕ್ಷನ್. ಓಕೆ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದಾನೆ. ಎಲ್ಲಿ ಸರ್? ಬೆಂಗಳೂರಲ್ಲಿ. ಹೌದು. ಸೊಸೆ ಶಿ ಡಿಡ್ ಮಾಸ್ಟರ್ಸ್ ಇನ್ ಆರ್ಕಿಟೆಕ್ಚರ್. ಸೊ ಇದು ಸುಂದರವಾಗಿರುವಂತಹ ಒಂದು ಕುಟುಂಬ. ಇದನ್ನ ನೋಡಿದಾಗ ಬಹಳಷ್ಟು ಸಾರ್ಥಕತೆ ಇದೆ. ಈಗ ಅಲ್ಲಿಂದ ಇಲ್ಲಿ ತನಕ ನೋಡಿದಾಗ ದೇವ್ರ ಕೈ ಹಿಡಿದ ಅಂತ ಹೇಳ್ಬೋದು. ನಂದೇನಿಲ್ಲ, ಭಗವಂತ ಕೈ ಹಿಡಿದು ನಡೆಸಂತ ಹೇಳ್ಬೋದು ಅಷ್ಟೇ. ನಿಜ ನಿಜ ನಿಜ. ಈಗ ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಮಕ್ಕಳಿಗೆ ಎಷ್ಟು ಖುಷಿ ಇದೆ ಸರ್. ತಂದೆಯ ಒಂದು ಹಾರ್ಡ್ ವರ್ಕ್, ಸ್ಟ್ರಗಲ್ ಎಲ್ಲವೂ ಕೂಡ ನೋಡಿದ್ದಾರೆ ಮಕ್ಕಳು ಅಲ್ವಾ? ಎಲ್ಲವೂ ಕೂಡ ನೋಡಿದ್ದಾರೆ. ಓಕೆ. ಆ ಸಂದರ್ಭಗಳಲ್ಲಿ ತಾವು ಒಂದು ಲೆವೆಲ್ ಹಂತಕ್ಕೆ ಸೆಟಲ್ ಆಗಿದಿರಿ, ಮಕ್ಕಳು ತಮ್ಮ ಒಂದು ಕಷ್ಟವನ್ನು ನೋಡಿದಾಗ? ಇಲ್ಲ, ಅವರು ಕಷ್ಟ ನೋಡ್ಲೇ ಇಲ್ಲ. ಓಕೆ ಓಕೆ. ನಾನು ಅವ್ರಿಗೆ ಹೇಳ್ತಾ ಇರ್ತೇನೆ, ಗರೀಬ್ ಬಾಪ್ ಕಾ ಅಮೀರ್ ಬೇಟಾ ಅಂತ ಹೇಳಿ, ದೊಡ್ಡ ಮಗನಿಗೆ ಅಲ್ವಾ?
ಓಕೆ 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 ನಿಜವಾಗ್ಲೂ ಕೂಡ ಆದರೆ ತಂದೆ ಮಾಡಿರುವಂಥ ಸಾಧನೆ, ಒಂದು ಸ್ಟ್ರಗಲ್ ಕೇಳಿದಾಗ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ಸರ್ ಆ ಸಂದರ್ಭ. ಎಲ್ಲೋ ಒಂದು ಕಡೆ ತಮ್ಗಳಿಗೆ ಈ ಒಂದು ಬದುಕು ಬೇಡ ಅನ್ನುವಂಥದ್ದು ಬರಲೇ ಇರಲಿಲ್ಲ. ಬದುಕು ಸ್ಫೂರ್ತಿಯೇ ಪ್ರತಿ ಬಾರಿ ತಮಗೆ. ಬದುಕು ಯಾವತ್ತೂ ಕೂಡ ಒಂದು ಸಲ ಆದರೂ ಕೂಡ ನಿಮ್ಮ ಹತ್ರ ಸತ್ಯ ಹೇಳಬೇಕು ಸರ್, ಈಗ ಸತ್ಯನೇ ಹೇಳಬೇಕು, ಸುಳ್ಳು ಹೇಳ್ಬಾರ್ದು. ಟೆನಿಕಾಸ್ ಒಂದು ವಿನಂತಿ. ಓಕೆ, ಎಲ್ಲೂ ಕೂಡ ಬದುಕು ತಮಗೆ ಬೋರೇ ಆಗಿಲ್ವಾ? ಎಲ್ಲೂ ಕೂಡ ಬದುಕು ಒಂದು ಶಾಪ ಅಥವಾ ಬದುಕೊಂದು ಬೇಡ ಅನ್ನುವಂಥದ್ದು ಫೀಲೇ ಆಗಿಲ್ವಾ ತಮಗೆ ಒಂದು ಸಲ ಕೂಡ? ಯಾಕಂದ್ರೆ ಕಷ್ಟ ಕೊಟ್ಟಿದ್ದಾರೆ ಎಲ್ಲ ಏನಾಗಿದೆ ನೋಡಿ, ನಾವು ಸ್ಟೆಪ್ ಬೈ ಸ್ಟೆಪ್ ರಸ್ತೆಯಲ್ಲಿ ಇದ್ದು ಅವನು ಫುಟ್ಪಾತ್ಗೆ ಏರಿದ್ದೀನಿ, ಫುಟ್ಪಾತಿಂದ ಮತ್ತೆ ಮೆಟ್ಲು ಹತ್ತಿದ್ದೀನಿ, ಓಕೆ, ಒಂದೊಂದೇ ಸ್ಟೆಪ್ ನಾನು ಹತ್ತಾ ಹೋಗಿದ್ದೀನಿ. ನಿಮಗೆ ನಿಜ ಹೇಳ್ಬೇಕಂದ್ರೆ ನಾನು ಫಸ್ಟ್ ಸಂಪಾದನೆಯಲ್ಲಿ ನಾನು ತೊಗೊಂಡೊಂದು ಬೈಸಿಕಲ್. ಓಕೆ, ಆಗ ಒಂದು ಮರ್ಸಿಡೀಸ್ ಬೆಂಜ್ ತಗೊಂಡ್ರೆ ಎಷ್ಟು ನಿಮಗೆ ಖುಷಿ ಆಗುತ್ತೋ ಆ ಕಾಲದಲ್ಲಿ 1981 ಅಲ್ಲಿ ಒಂದು ಸೈಕಲ್ ತಗೊಂಡು ಇಡೀ ರಾತ್ರಿ ಎಲ್ಲ ಬಳ್ಳಾರಿ ಸುತ್ತಿದ್ದೀನಿ ನಾನು ಸೈಕಲ್. ಅಷ್ಟು ಖುಷಿ ಕೊಡೋ ವಿಚಾರ. ಯಾರು ಸ್ನೇಹಿತರು ಎಲ್ಲ ನೋಡಿ, ಸ್ನೇಹಿತರಿಲ್ಲ ಇಲ್ಲ. ನಿಮ್ಗೆ ಹೇಳ್ತೇನಲ್ಲ, ಬಡತನ ಇದ್ದಾಗ ಯಾರು ಸ್ನೇಹಿತರು ಸಿಗೋದಿಲ್ಲ. ಇವ್ರೆ ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತು ಅದನ್ನೆಲ್ಲ ನೋಡ್ತಾರೆ. ಫಸ್ಟ್ ಸೈಕಲ್ ತಗೊಂಡಿರುವಂತದ್ದು? ಹೌದು, ಫಸ್ಟ್. ಎಷ್ಟು ಅದಕ್ಕೆ ಬೆಲೆ ಇತ್ತು ನೆನಪಿದೆ ಸರ್? ಅದು ಗೊತ್ತಿಲ್ಲ. ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ತಗೊಂಡದ್ದು. ಓಕೆ, ಅದನ್ನು ಬಳ್ಳಾರಿ ಇಡೀ ಸುತ್ತಿದ್ರಿ? ರಾತ್ರಿ ಎಲ್ಲ ಸುತ್ತಿದ್ದೆ ನಾನು. ಏನ್ ಖುಷಿ? ಹೌದು. ಓಕೆ, ಮತ್ತೆ ಬೆಳಿಗ್ಗೆ ನೋಡುವಾಗ ನಡಿಗೆ ಆಗ್ತದೆ, ಇಲ್ಲಿ ಏನೋ ಒಂದು ಗಡ್ಡೆ ಆಗ್ತದೆ. ನಮ್ಮ ತಾಯಿ ಇದ್ರು, ಅವ್ರು ನಗ್ತಾ ಇದ್ರು. ಅಲ್ಲ, ಬೆಳಿಗ್ಗೆ ಬಂದು ಜ್ವರ ಬಂದು ಮಲ್ಕೊಂಡೆ, ಕೊನೆ ಇದ್ದು ಗಡ್ಡೆ ಹಾಕಿ ಕೊನೆ ಹೇಳಿದ್ರು, ಮಗ ಕಾರ್ ಬೇನೆ ಮಗ, ರಾತ್ರಿ ಸೈಕಲ್ ಬಿಟ್ಟ ಬಿಟ್ಟವು ಹಾಲಲ್ಲಿ ಸೈಕಲ್ ಬಿಡ್ತಾರೆ ಸರ್. ಓಕೆ, ಅವನಿಗೆ ಖುಷಿತ ಒಂಜಿ ವಿಚಾರನೆ ಬೇತೆ ಅದೇ ಸರ್. ಅವ್ನಿಗೆ ಫಸ್ಟ್ ಟೈಮ್ ನಮ್ಮದೇ. ಆಮೇಲೆ ಒಂದು ಲೂನಾ ತಗೊಂಡೆ. ಲೂನಾ ನೆಕ್ಸ್ಟ್. ಓಕೆ, ಇವತ್ತಿಗೂ ಅದ್ರ ನಂಬರ್ ನೆನಪಿದೆ, CNY 7599 ಅಂತೇಳಿ. ಹೌದು, ಆವಾಗ ತಗೊಂಡ್ರೆ ಅಂತ ನಾನು ಹೇಳನಲ್ಲ, ಒಂದು ಹೆಲಿಕಾಪ್ಟರ್ ತಗೊಂಡಷ್ಟು ಖುಷಿ ಆಗಿತ್ತು ನನಗೆ ಲೂನಾದಲ್ಲಿ ಅಲ್ವಾ? ಲೂನಾದಲ್ಲಿ. ಬಹುಶಃ ಈಗ ತಾವು ಬಹಳಷ್ಟು ಲಕ್ಸುರಿ ಕಾರ್ಗಳನ್ನ ತೆಗೆದುಕೊಳ್ಳುವಂತ ತಾಕತ್ತಿದೆ, ಅಷ್ಟು ಒಂದು ಅರ್ಹತೆ ಇದೆ. ಆದ್ರೆ ಆವಾಗ ಕೊಟ್ಟ ಸೈಕಲ್ ನ ಖುಷಿ ಬಹುಶಃ ಕೊಡುದಿಲ್ಲ ಅಲ್ವಾ? ಯಾವ್ದು ಕೊಡುದಿಲ್ಲ ಯಾವತ್ತು ಕೂಡ. ಸೊ ಲೂನಾ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಸರ್? ಮತ್ತೊಂದು ಸ್ಕೂಟರ್ ತಗೊಂಡ್ರಿ. ಓಕೆ, ಸ್ಕೂಟರ್ ಆದ್ಮೇಲೆ ಒಂದು ಬೈಕ್ ತಗೊಂಡೆ. ಓಕೆ, ಈಗ ಹಂತವಾಗಿ. ಹೌದು. ಸೊ ಹಾಗೆ ಎಲ್ಲೂ ಕೂಡ ಮತ್ತೆ ಮದುವೆ ಆಗುವಾಗ ಒಂದು ಕಾರ್ ತಗೊಂಡೆ. ಎಲ್ಲ ಹೆಣ್ಣು ಕೊಡೋದು ನಮ್ಗೆ. ಒಂದು ಸೆಕೆಂಡ್ ನಂಬರ್ ಕಾರ್ ತಗೊಂಡೆ. ಓಕೆ, ಏನ ಬಾರಿ ಕಾರ್ ಬಾರ್ ಅಂತ ಹೇಳಿ. ಓಕೆ, ಕಾರ್ ಉಂಡು ಬಾರ್ಲಿತ್ತನ ಸರ್? ಬೊಕ್ಕ ಬಾರ್ ಮಾಡ್ತಾರೆ. ಓಕೆ, ಅಂಚೆ ಕಾರ್ಲ ಬಾರ್ಲ ಒಟ್ಟಿಗೆ. ಓಕೆ, ಹಾಗಾಗಿ ಏನಿದೆ ಬಾರಿ ಕಾರ್ ಬಾರ್ ಅಂತ ಹೇಳಿ. ಸೊ ಕಾರ್ ಬಾರ್ ಒಂಜಿ ತೊಜಿಪ ನಮ್ಮ ಅದೇ ಸರ್, ಅಂಚೆ ಒನ್ ಬಾರ್. ಓಕೆ, ಸೊ ಅಂಚೆ ಬದುಕುನು ಓಲ್ಲ ಬೇಜಾರ್ ಪಂಪನ ಇಜ್ಜಿ, ಬೋರ್ ಪಂಪನ ಇಜ್ಜಿ. ಎಂಜಾಯ್ ದಟ್. ನಾನು ಆಗಲೇ ಹೇಳಿದಾಗೆ, ಬಟ್ ಹೌ ಎಂಜಾಯ್ ಮಲ್ಪುನ್ ಸರ್? ಅವು ಈ ವಿಷಯ ಬರ್ಬಿಡೋದು ಎಂಜಾಯ್ ಮಲ್ಪುನ್ ಎಂಚ ಕಷ್ಟನೇ ಉಂಡು ಮಾತಲ್ಲ. ಬಟ್ ವೈ ಅಂಡ್ ಹೌ? ಇದು ಬದುಕು ದೇವ್ರು ಕೊಟ್ಟ ಪ್ರಸಾದ. ಓಕೆ, ಹೌದಾ? ಅದನ್ನ ಅಂತ್ಯ ಮಾಡೋದಕ್ಕೆ ನಮ್ಗೆ ಯಾವ ಹಕ್ಕು ಇಲ್ಲ. ಅದನ್ನ ಯಾವ ಹಕ್ಕು ನಮ್ಗಿಲ್ಲ. ಓಕೆ, ಹೌದು. ನೋಡಿ, ವಿ ಆರ್ ಬೆಟರ್ ದನ್ ಎಸ್ಟರ್ಡೇ. ಓಕೆ, ನಿನ್ನೆಗಿಂತ ಇವತ್ತು ಖುಷಿಯಾಗಿರ್ತೀವಿ. ಒಂದ್ ಜೊತೆ ಬಟ್ಟೆಯಲ್ಲಿ ಬಂದು ನಾನು ಇವತ್ತು 4 ಜೊತೆ ಬಟ್ಟೆ ಇದೆ, ಅಷ್ಟಿಗೂ ಖುಷಿ ಪಡ್ಬೇಕು. ಓಕೆ, ಮೊನ್ನೆ ಸೈಕಲ್ ಇತ್ತು, ಇವತ್ತು ಲೂನಾ ಇದೆ, ಓಕೆ, ಅಷ್ಟಿಗೂ ಖುಷಿ ಪಡ್ಬೇಕು. ಲೂನಾ ಹೋಯ್ತು, ಸ್ಕೂಟರ್ ಬಂತು, ಅಷ್ಟಿಗೂ ಖುಷಿ ಪಡ್ಬೇಕು. ಓಕೆ, ಆಮೇಲೆ ಬೈಕ್ ಬಂತು, ಆಮೇಲೆ ಒಂದು ಅಮೆಜಾನ್ ಕಾರ್ ಬಂತು, ಮತ್ತೆ ಮಾರುತಿ ವ್ಯಾನ್ ತಗೊಂಡೆ, ಒಂದು ಮಾರುತಿ ಕಾರ್ ತಗೊಂಡೆ, ಒಂದು ಇಂಡಿಗೋ ಕಾರ್ ತಗೊಂಡೆ. ಎಲ್ಲವೂ ನೆನಪಿದೆ. ಹೌದು. ಪ್ರತಿ ಐ ಎಂಜಾಯ್ಡ್ ಎವ್ರಿ ಮೂಮೆಂಟ್ ಆಫ್ ಮೈ ಲೈಫ್. ಓಕೆ, ಮತ್ತೊಂದು ಮನೆ, ಅಲ್ಲಿ ಒಂದು ಮನೆ ತಗೊಂಡೆ. ಮದುವೆಗೆ ಮುಂಚೆ ಒಂದು ಹಳೆ ಮನೆ ತಗೊಂಡಿದ್ದೆ, ಒಂದು 3 ಲಕ್ಷ ರೂಪಾಯಿಗೆ. ಅದನ್ನ ಆಮೇಲೆ ಹೊಡೆದು ಅದನ್ನ ರಿಪೇರಿ ಮಾಡಿದೆ. ಓಕೆ, ಹೌದು. ಆ ಮನೆಗೆ ಹೋದ್ವಿ, ಒಂದು ಒಳ್ಳೆ ಏರಿಯಾಕ್ಕೆ ಹೋದ್ವಿ ಬಳ್ಳಾರಿನಲ್ಲಿ. ಓಕೆ, ಮೊದಲು ಇದಂತ ಸ್ಲಮ್ ಏರಿಯಾ, ಅದು ಬನ್ನಿ ಮೋಟು ಅಂತೇಳಿ. ಅದೇ 40 ರೂಪಾಯಿ ಬಾಡಿಗೆ ಮನೇಲಿದ್ದೆ. 40 ರೂಪಾಯಿ ಬಾಡಿಗೆ ಮನೆಯಲ್ಲಿ. ಆಮೇಲೆ ಸ್ಟೋರೀಸ್ ಅಲ್ಲಿ ಒಂದೊಂದೇ ಹಂತ ಏರ್ತಾ ಬಂದು ಮದುವೆ ಫಿಕ್ಸ್ ಆಯ್ತು ಅಂದಾಗ ಇನ್ನೊಂದು ಒಳ್ಳೆ ಕಡೆ ಬಾಡಿಗೆ ಮನೆ ಶಿಫ್ಟ್ ಆದ್ವಿ. ಬಾಡಿಗೆ ಮನೆ. ಓಕೆ, ಆಲ್ಮೋಸ್ಟ್ ಬಾಡಿಗೆ ಮನೆಯಲ್ಲಿ ಇದ್ರಿ. ಮದುವೆ ಆಗುವಾಗ ಒಂದು 3 ಲಕ್ಷ ರೂಪಾಯಿ ಕೊಟ್ಟು ಒಂದು ಹಳೆ ಮನೆ ತಗೊಂಡಿದ್ವಿ. ಓಕೆ, ಮದುವೆ ಆಗುವ ಸಂದರ್ಭದಲ್ಲಿ. ಮತ್ತೆ ಮದುವೆ ಆದ್ಮೇಲೆ ಅದಕ್ಕೆ ಸ್ವಲ್ಪ ರಿಪೇರಿ ಕೈ ಹಾಕಿ. ಹೌದು.
ಓಕೆ, ಈಗ ಹಂತವಾಗಿ ಹೌದೌದು ಅಲ್ವಾ, ಎಲ್ಲೂ ಕೂಡ ಬದುಕು ಬೇಸರ ಬೋರಿಂಗ್ ಇಲ್ವೇ ಇಲ್ಲ. ಹಂತ ಸ್ಟೆಪ್ ಏರಿದ್ವಲ್ಲ ನಮ್ಮ, ಹಾಗಾಗಿ ಬೇಸರ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಬಹುಶಃ ಸರ್ ನಾನು ನಿಮ್ಮಲ್ಲಿ ಕೇಳಬೇಕು, ಈ ಒಂದು ಸಂದರ್ಭ ಕೆಲವರಿಗೆ ಪ್ರಶ್ನೆ ಬರ್ಬೋದು, ಗುರುಮೆ ಸುರೇಶ್ ಶೆಟ್ಟರು ಕ್ಲಿಕ್ ಆದ್ರು, ವೈ ಕ್ಲಿಕ್ ಆದ್ರು ಅಂತ ಬಂದಾಗ ಬಿಕಾಸ್ ಅವರಿಗೆ ಅದೃಷ್ಟ ಇರಬಹುದೇನೋ, ಕೆಲಸ ಮಾಡಿದ್ದಾರೆ ಬಟ್ ಸ್ಟಿಲ್ ಅದೃಷ್ಟ ಇರಬಹುದೇನೋ, ದ್ಯಾಟ್ಸ್ ವೈ ಹಿ ಇಸ್ ಗ್ರೋನ್ ಅಪ್ ಅನ್ನುವಂಥದ್ದು, ಕ್ಲಿಕ್ ಆಗ್ಬೋದು ಅನ್ನುವಂಥದ್ದು ವಿಚಾರ ಏನ್ ಹೇಳ್ತೀರಿ? ಅಂದ್ರೆ ತಮ್ಮ ಕೈ ಹಿಡಿದದ್ದು ಅದೃಷ್ಟವ ಅಥವಾ ತಾವು ಮಾಡಿದಂತ ಹಾರ್ಡ್ ವರ್ಕ್? ಇಲ್ಲ, ಸ್ವಲ್ಪ ಮಟ್ಟಿಗೆ ನೋಡಿ, ನಿಮ್ಗೆ ಯೋಗ ಅಂತ ಬೇಕು. ಓಕೆ, ಬದುಕಲ್ಲಿ ನೀವು ಮೊದಲೇ ಹೇಳಿದ್ರಲ್ಲ, ಯೋಗ ಮತ್ತು ಯೋಗ್ಯತೆ. ಹೌದು, ಬರೇ ಯೋಗ ಇದೆ ಅಂತೇಳಿ ನೀವು ಯೋಗ್ಯತೆ ನೀವು ಗಳಿಸ್ಕೊಳ್ಳುವಂತ ಬೇಕು, ಯೋಗ್ಯತೆ ಗಳಿಸ್ಕೊಳ್ಳುವಂಥದ್ದು. ನೀವು ಇಲ್ಲಿ ಕೆಳಗೆ ನಿಂತ್ಕೊಂಡು ಅಲ್ಲಿ 100 ಮೆಟ್ಲಿದ್ರೆ ನನ್ನ ಯೋಗ ಇದೆ ಅಂತ ಹೇಳಿ ಆಗೋದಿಲ್ಲ. ಇಲ್ಲ, ನೀವು ಹತ್ತಬೇಕು, ಸ್ಟೆಪ್ ಬೈ ಸ್ಟೆಪ್ ಹತ್ತಬೇಕು. ಕರೆಕ್ಟ್. ಆಮೇಲೆ ಒಂದು ನಂಬಿಕೆ, ನಮ್ಮ ಪ್ರಾಮಾಣಿಕತೆ, ಸ್ಟ್ರಗಲ್. ಆದ್ರೆ ತಾವು ಅದೃಷ್ಟ ಅಂತ ಬಂದಾಗ, ಹಾರ್ಡ್ ವರ್ಕ್ ಬಂದಾಗ ಯಾವ್ದು ತಮ್ಮನ್ನ ಕೈ ಹಿಡಿತು? ಆಕ್ಚುಲಿ ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾರ್ಡ್ ವರ್ಕ್ ಮಾಡುವಾಗ ನಿಮ್ಮನ್ನ ಯು ವಿಲ್ ಬಿ ಡಿಪ್ರೆಸ್ಡ್, ನಿಮ್ಮನ್ನ ಇದು ಬೇಡ ಅಂತ ಅನಿಸ್ತದೆ. ಹೌದು, ಇಲ್ಲ, ನಿಮ್ಗೆ ಎಲ್ಲೂ ಕೂಡ ಬೇಡ ಅಂತ ಅನ್ಸಿದ್ದು ಒಂದು ಪಾಯಿಂಟ್ ಕೂಡ ಇಲ್ಲ, ಒಂದು ಪಾಯಿಂಟ್ ಕೂಡ ಆಗಿಲ್ವಾ ತಮ್ಗೆ? ಕಷ್ಟ ಬಂದಾಗ ಅನಿಸ್ತದೆ. ಆದರೂ ಏನಾಗುತ್ತೆ, ಇಷ್ಟು ದೂರ ಬಂದಿದ್ದೀನಿ, ಹಿಂದೆ ತಿರುಗಿ ನೋಡಬಾರ್ದು, ಮುಂದೆ ಗೋಲ್ ಅಲ್ಲಿದೆ. ಓಕೆ ಓಕೆ, ಏನ್ ಸರ್ ಸ್ಫೂರ್ತಿ ಆ ಲೆವೆಲ್ ಆಗಿ ಫೈಟರ್? ಏನಾಗ್ತದೆ, ಕಾಲವನ್ನು ಮೀರಿ ಕಾಲಾತೀತರಾಗುವಂಥದ್ದು, ಕಾಮವನ್ನು ಮೀರಿ ಕಾಮಾತೀತರಾಗುವಂಥದ್ದು, ಸೀಮೆಯನ್ನು ಮೀರಿ ಸೀಮಾತೀತರಾಗುವಂಥದ್ದು, ಗುರಿ ಮತ್ತು ದಾರಿ ಸ್ಪಷ್ಟ ಇದ್ದಾಗ ಮಾತ್ರ ಸಾಧ್ಯ ಅಂತೆ. ಒಂದು ಗೋಲ್ ಇರಬೇಕು ಲೈಫಲ್ಲಿ. ಬಟ್ MLA ಆಗ್ಬೇಕಂತ ನಾನು ಇದು ಮಾಡಲಿಲ್ಲ. ಅದು ಪರಿಸ್ಥಿತಿ ತಂದ್ಕೊಂಡು ಬಂತು, ಇದು ಮಾಡಿತು. ಮತ್ತೆ ಏನಾಯ್ತು, ತುಂಬಾ ದೂರ ನಡೆದಿದ್ದೀನಿ, ಪ್ರಯತ್ನ ಮಾಡೋಣ ಕರೆಕ್ಟ್ ಅಂತೇಳಿ. ಕರೆಕ್ಟ್. ನಿಜ ಸರ್. ಜೊತೆಗೆ ತಾವು ಎಲ್ಲಿ ರಾಜಕೀಯಕ್ಕೂ ಕೂಡ ಕಾಲಿಡ್ತೀರಿ. ತದನಂತರ ಗುರ್ಮೆ ಫೌಂಡೇಶನ್, ಬಹಳಷ್ಟು ಹೆಸರು ಮಾಡಿದ ಗುರ್ಮೆ ಫೌಂಡೇಶನ್, ಆ ಮೂಲಕ ಬಹಳಷ್ಟು ಗೋವುಗಳಿಗೆ ಒಂದು ಆಶ್ರಯ ನೀಡುವಂಥದ್ದು, ಅದಕ್ಕೆ ಒಂದು ಪೂರಕವಾಗಿರುವಂಥ ಕೆಲಸಗಳು, ಇವೆಲ್ಲ ಜೊತೆಗೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನರಿಗೆ ಸಹಾಯಹಸ್ತವನ್ನು ಕೊಟ್ಟವರು ಗುರ್ಮೆ ಸುರೇಶ್ ಶೆಟ್ಟರ ಫೌಂಡೇಶನ್ ಮೂಲಕ. ಸೊ ಹಾಗಿದ್ರೆ ಗುರ್ಮೆ ಗೋ ವಿಹಾರ ಬರ್ತಾ ಇದೆ ಸರ್, ಏನು ಹೇಳ್ತೀರಿ? ಇದು ಕೂಡ ಉಡುಪಿಯಲ್ಲಿ ಬಹಳಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು, ತಮ್ಮ ಒಂದು ಗೋ ವಿಹಾರ ಕೇಂದ್ರ, ಗೋವಿನ ಮೇಲಿರುವಂತಹ ಪ್ರೀತಿ, ಮಮತೆ, ಏನು ಹೇಳ್ತೀರಾ ಸರ್? ನೋಡಿ, ಇದು ನಮ್ಮ ತಾಯಿಯ ಸಂಕಲ್ಪ. ಅವ ತಾಯಿ ನೋಡಿದ್ರಲ್ಲ ಫೋಟೋ, ಹೌದು, ನಮ್ಮ ತಾಯಿಯ ಸಂಕಲ್ಪ ಇದು. ಅವರಿಗೆ ನಮ್ಮಲ್ಲಿ ಭಾಗೀರಥಿ ಗೋಗ್ರಹ ಅಂತ ಹೇಳಿ, ಭಾಗೀರಥ ಅಂದ್ರೆ ನಮ್ಮೊಂದು ಬಹುಶಃ ಅದೊಂದು 7-8 ಮರಿ ಹಾಕಿ ನಮಗೆ ಹಾಲು ಕೊಟ್ಟಂತ ಇದು. ಹಾಗಾಗಿ ಭಾಗೀರಥ ಅಂತ ಹೇಳಿ ಅಲ್ಲಿ ಒಂದು ಹಾಕಿದ್ವಿ, ಭಾಗೀರಥಿ ಗೋಗ್ರಹ ಅಂತ ಹೇಳಿ. ಅಂದ್ರೆ ನಮ್ಮ ತಾಯಿ ಯಾವಾಗ ಹೇಳ್ತಿದ್ರು, ಭಾಗೀರಥಿ ಪೆತ್ತನ ಮಗ ಭಾಗೀರಥ ಅಂದ್ರೆ ಭಾಗೀರಥಿ ಅಂತ ಹೇಳಿ. ಮತ್ತೆ ನಮ್ಗೆ ಅಂದ್ರೆ ಹಾಗಾಗಿ ನಮ್ಮ ತಾಯಿ ಇರುವಾಗಲೂ ಶುರು ಮಾಡಿದ್ರು ಒಂದು ವ್ರತ ಅಂತೇಳಿ, ನಾವು ಅದನ್ನ ಮುಂದೆ ತಗೊಂಡು ಹೋಗ್ತಾ ಇದ್ವಿ. ನಮ್ಮ ತಾಯಿಯ ಕನಸು. ಹಾಗಾಗಿ ಮತ್ತೆ ನಾವೊಂದು ಸುಮಾರು 70-80 ಹಸು, ಅದನ್ನು 1 ವರ್ಷ 2 ವರ್ಷ ಸಾಕಿ ಬೇರೆ ಬೇರೆಯವರಿಗೆ ಕೊಟ್ಟಿದ್ದೀವಿ. ಇದೆಲ್ಲವೂ ಕೂಡ ಅದಕ್ಕೆ ಆಹಾರ. ಹೌದು, 1 ವಾರಕ್ಕೊಂದ್ಸಲ ಅದು ಕಟಾವ್ ಮಾಡ್ಲಿಕ್ಕೆ ಬರ್ತದೆ, ಒಂದು ಮೆಷಿನ್ ಇದೆ. ಮತ್ತೆ ಹುಲ್ಲು ಹಿಂಡಿ ಎಲ್ಲ ಹಾಕ್ತಿವಿ. ಹೌದು. ಎಷ್ಟು ಹಸುಗಳಿದೆ ಸರ್ ಈಗ? ಹೆಚ್ಚು ಕಮ್ಮಿ 80-85 ಹಸುಗಳಿದೆ. ಬೇರೆ ಯಾವ ತಳಿಗಳಿದೆ ಸರ್? ಬೇರೆ ಬೇರೆ ಇದೆ. ಕಾಂಕ್ರೀಚ್ ಇದೆ, ಮಲ್ನಾಡು ಗಿಡ್ಡ ಇದೆ, ಸಾಯಿವಾಲ್ ಇದೆ, ಆಮೇಲೆ ಗೀರ್ ಇದೆ, ಹೀಗೆ ಬೇರೆ ಬೇರೆ ಇದೆ. ಮತ್ತೆ ಬಾಕಿದ್ದೆಲ್ಲ ಆಸ್ಟಿನ್ ಇದೆ, ಜೆರ್ಸಿ ಇವೆಲ್ಲ ಇದಾವೆ. ತಾಯಿಯ ಒಂದು ಆಸೆ ಗೋವುಗಳನ್ನ ಸಾಕ್ಬೇಕು ಅನ್ನೋದು. ಬಹುಶಃ ಇದನ್ನ ನೋಡಿ ತಾಯಿಗೂ ಕೂಡ ಬಹಳಷ್ಟು ಖುಷಿಯಾಗಿರ್ಬೇಕು. ತುಂಬಾ ಅಲ್ವಾ? ಅವ್ರು ಅಲ್ಲೇ ಇರ್ತಿದ್ರು, ಅಲ್ಲೇ ಇರ್ತಿದ್ರು ಅಲ್ವಾ? ಯಾಕಂದ್ರೆ ತಾವು ಪುಟ್ಟವರಿದ್ದ ಚಿಕ್ಕವಿದ್ದಾಗ ತಮ್ಮ ಮನೆಯಲ್ಲೂ ಕೂಡ ಇತ್ತು ಭಾಗೀರಥಿ ಅಲ್ವಾ? ಸೊ ದಟ್ಸ್ ವೈ. ಇದು ನೋಡಿ, ಮೊದಲು ಕಲ್ಪನೆ ಏನಿತ್ತು, ಬೆಳಿಗ್ಗೆ ಹೇಳುವಾಗ ಒಂದು ಕಲ್ಪವೃಕ್ಷ, ಮತ್ತೊಂದು ಕಾಮಧೇನು, ಬೆಳಿಗ್ಗೆ ಎದ್ದು ನೋಡ್ಬೇಕು ಅನ್ನೋ ಕಲ್ಪನೆ ಇತ್ತು. ಈಗೆಲ್ಲ ಅದು ನಶಿಸಿ ಹೋಗ್ತಾ ಇದೆ. ನಮ್ಮ ಮನೆ ಮುಂದೆನೆ ಹಟ್ಟಿತ್ತು ಅವಾಗ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೋಡ್ತಾ ಇದ್ವಿ, ನಮ್ಮ ಪ್ರತಿ ಮನೆ ಮುಂದೆ 4 ತೆಂಗಿನ ಮರ, ಒಂದು ಕಲ್ಪವೃಕ್ಷ, ಒಂದು ಕಾಮಧೇನು, ಅಂದ್ರೆ ಒಂದು 4 ಹಸು ಮನೇಲಿ ಇರಬೇಕು. ಮತ್ತೆ ಉಳುಮೆ ಮಾಡ್ತಿದ್ವಿ ಮನೆಯಲ್ಲೆಲ್ಲ. ನಮ್ಮಲ್ಲಿ 1-2 ಕೋಣೆ ಇರ್ತಿತ್ತು. ನಾವೇನು ದೊಡ್ಡ ಜಮೀನ್ದಾರ ಅಲ್ಲ. ಹೌದೌದು. ತಮ್ಮ ಈ ಒಂದು ಸಾಹಿತ್ಯಿಕ ಒಂದು ಭಾವನೆಗಳು, ಮಾತುಗಳು ಅತ್ಯದ್ಭುತ. ತಾವು ಭಾಷಣಕ್ಕೆ ನಿಂತಾಗ ಕೇಳ್ತಾನೆ ಇರ್ಬೇಕು, ಏನೊಂದೇ ಪೋಡು
ಸುರೇಶ್ ಅಣ್ಣೆ ಪಾತಿರುವೇರು ಈ ತರ್ನ ಪಾತ್ರ ಬಾರಿ ಪೊರ್ಲುಪ್ಪುಂಡು ಕೇಂಡ್ರೆ ವೆಯ್ಟ್ ಮಲ್ಪೇರು ನಮ್ಮ ಜನಕ್ಕೂ. ಸೊ ಎಲ್ಲಿ ತನಕ ಅಂದರೆ ಈಗ ನಾವು ಮಾತಾಡಿದಾಗ ಬದುಕಿನ ಒಂದು ಬಹಳಷ್ಟು ಒಂದು ಅರ್ಥಪೂರ್ಣವಾದಂಥ ಮಾತುಗಳು ಅವರಲ್ಲಿ ಬರುತ್ತೆ. ಒಂದ್ಸಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಮ್ಮ ಮೈಂಡ್ ಎಸ್ ಫ್ಯಾಬ್ಯುಲಸ್ ಅನ್ನುವಂಥದ್ದು. ಸೊ ಹೌ ಆ್ಯಂಡ್ ವೈ ಅಂತ ಬಂದಾಗ ಅಗಾಧವಾಗಿರುವಂಥ ಪುಸ್ತಕಗಳನ್ನು ತಾವು ಓದ್ತೀರಿ. ಏನು ಸರ್ ಪುಸ್ತಕ ಪ್ರೇಮ, ಏನು ಹೇಳ್ತೀರಿ? ನೋಡಿ, ನಾನು ನಿಮ್ಗೆ ಹೇಳ್ತೀನಲ್ಲ, ನಮಗೆ ಯಾರು ಇಲ್ದಾಗ ಅತ್ಯಂತ ಒಳ್ಳೆಯ ಸ್ನೇಹಿತ ಯಾರು ಗೊತ್ತಾ? ಪುಸ್ತಕ. ಓಕೆ. ಅದು ಕೇಳ್ತಾರೆ, ಪುಸ್ತಕದಿಂದ ಮಸ್ತಕಕ್ಕೆ, ಪುಸ್ತಕದಿಂದ ಹಸ್ತಕಕ್ಕೆ, ಹಸ್ತಕದಿಂದ ಮಸ್ತಕ ಅಂತೇಳಿ. ಅದು ನಮ್ಮ ನಾಲಿಗೆ ಮೂಲಕ ಬರಬೇಕು. ಮೊದಲು ನಾವು ಅದನ್ನು ಮನನ ಮಾಡಿಕೊಳ್ಬೇಕು. ಅನಂತರ ಅದನ್ನು, ಕೆಲವರಿಗೆ ಏನಾಗುತ್ತೆ ಅಂದರೆ, ತುಂಬ ಜನರಿಗೆ ಆ ಜ್ಞಾನ ಇರ್ತದೆ, ಪ್ರೆಸೆಂಟೇಷನ್ ತುಂಬ ವೀಕ್ ಇರ್ತದೆ. ನಮ್ಮ ರವಿ ಬೆಳಗೆರೆ ಬಗ್ಗೆ ನೀವು ಹೇಳಿದ್ರಿ. ರವಿ ಬೆಳಗೆರೆ ಪ್ರೆಸೆಂಟೇಷನು ತುಂಬ ಚೆನ್ನಾಗಿರ್ತದೆ, ಆಮೇಲೆ ಬರವಣಿಗೆನೂ ತುಂಬ ಚೆನ್ನಾಗಿ. ಹೌದಪ್ಪ, ನಾವೆಲ್ಲ ಒಟ್ಟಿಗಿದ್ದಂತ. ಹೌದು ಹೌದು. ಹಾಗಾಗಿ ನನಗೆ MP ಪ್ರಕಾಶ್ ಅವರು ನನ್ನ ಗುರುಗಳು. ಬಳ್ಳಾರಿಲಿದ್ದಾಗ ನನಗೊಂದು 2-3 ಪುಸ್ತಕ ಕೊಟ್ಟು, ಈ ಥರ ಓದು ಮಗು ಅಂತೇಳಿ. ಅದು ಯಾವುದೋ ಒಂದು ವೀರಶೈವ ಕಾಲೇಜಲ್ಲಿ ಸಲ ಪರಿಚಯ ಆಯಿತು. ಅವಾಗ ಅವ್ರು ಬಂದಾಗೆಲ್ಲ ನನಗೆ ಸಿಗ್ತಾ ಇದ್ರು, ನಾನೇ ಹೋಗ್ತಿದ್ದೆ. ಹೋದಾಗ ಅವರು ಒಂದು 2-3 ಪುಸ್ತಕ ಕೊಟ್ಟಿದ್ದು ನನಗೆ. ಕೊಟ್ಟಾಗ ಹಾಗಾಗಿ ಅವರು ನಾನು ಪ್ರತಿ ವೇದಿಕೆಯಲ್ಲಿ ನಾನು ಅವ್ರನ್ನ ನೆನಪು ಮಾಡ್ತಾ ಇದ್ದೆ. ಓಕೆ. ಜೊತೆಗೆ ನಮ್ಮ ಗುರುಮೆ ಸುರೇಶ್ ಶೆಟ್ಟರು ನಮ್ಮ ಕರ್ನಾಟಕದ ದಿಗ್ಗಜ ಪತ್ರಕರ್ತರು, ನಮ್ಮ ಐಕಾನ್ ಜರ್ನಲಿಸಮ್ ಅಂತ ಬಂದಾಗ ರವಿ ಬೆಳಗೆರೆ ಸರ್ ಅವರ ಆತ್ಮೀಯರು, ಬಹಳಷ್ಟು ತಾವು ಆತ್ಮೀಯರು, ಫ್ರೆಂಡ್ಸ್ ಥರ ಜೊತೆಯಾಗಿ ಅವ್ರ ಜೊತೆ ತಾವು ಹೆಗಲಿಗೆ ಹೆಗಲು ಕೊಟ್ಟು ಸಹಾಯ ಹಸ್ತವನ್ನು ಕೊಟ್ಟವರು, ತಾವು ಬೆಳೆದವರು ಕೂಡ ಒಟ್ಟಿಗೆ. ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ ಸರ್ ಎಲ್ಲ ಜರ್ನಲಿಸ್ಟ್ಗಳು. ನಮ್ಮಂಥ ಏನು ಇನ್ನೂ ಕಲಿತಾ ಇರುವಂತಹವರು ಎಲ್ಲವನ್ನೂ ಕೂಡ ಕಲಿತಿರುವಂಥದ್ದು ರವಿ ಬೆಳಗೆರೆ ಸರ್ ಜೊತೆ. ಏನು ಹೇಳ್ತೀರಾ ಸರ್ ಈ ಒಂದು ಸುಂದರವಾಗಿರುವಂಥ ನೆನಪುಗಳು, ಏನು ಹೇಳ್ತೀರಿ? ನೋಡಿ, ನಾವೆಲ್ಲ ಬಳ್ಳಾರಿನಲ್ಲಿ ಬದುಕನ್ನು ಕಟ್ಟಿಕೊಂಡಂತ. ರವಿ ಬೆಳಗೆರೆ ಮೂಲತಃ ಬಳ್ಳಾರಿಯವರು. ನಮ್ಮ ಮನೆಗೆ ಅವರು ಬರ್ತಾ ಇದ್ರು. ರಾತ್ರಿ 12 ಗಂಟೆ 1 ಗಂಟೆಗೆ ಬರ್ತಾ ಇದ್ರು. ನಮ್ಮ ತಾಯಿ, ನಮ್ಮಲ್ಲಿ ಫ್ರಿಡ್ಜ್ ಇಲ್ಲ, ಅವಾಗ ಇರಲಿಲ್ಲ, ಒಂದು ಮಣ್ಣಿನ ಮಡಿಕೆನಲ್ಲಿ ಸ್ವಲ್ಪ ಅನ್ನ, ಅದ್ಮೇಲೆ ಹಾಳಾಗಬಾರ್ದು ನೀರು ಹಾಕಿರ್ತಿದ್ರು, ಸ್ವಲ್ಪ ರಸಮ್ಮು, ಸ್ವಲ್ಪ ಮೊಸರು, ಉಪ್ಪಿನಕಾಯಿ ಇಷ್ಟು ಇರ್ತಿದ್ರು. ಅವನು ಯಾವತ್ತಲ್ಲಿ ಬರ್ತಿದ್ನೋ ಅದನ್ನ ಊಟ ಮಾಡ್ಕೊಂಡು ಹೋಗ್ತಿದ್ದ ಅವನು. ಅಮ್ಮ ಹಸಿವು ಅಂತ ಕೆಲಸ ಅಮ್ಮ ಎದ್ರು ಹೇಳ್ತಿದ್ರು, ಊಟ ಮಾಡಿ ಹೋಗ್ತಿದ್ದ. ಆ ಥರ ಆತ್ಮೀಯತೆ ಇತ್ತು. ಮತ್ತೆ ನಮ್ಮ ತಾಯಿ ತೀರೋದಾಗ ಬಹುಶಃ ನನಗಿಂತ ಜಾಸ್ತಿ ಹತ್ತವನು ರವಿ ಬೆಳಗೆರೆ. ಹಾಸ್ಪಿಟ್ಲಲ್ಲಿ ಇದ್ದ, ನಾನು ಬರ್ತೀನಿ ಕಣೋ ಅಂತದ್ದು. BGS ಹಾಸ್ಪಿಟ್ಲಲ್ಲಿ ಇದ್ದ, ಹುಷಾರಿಲ್ಲ, ಬೇಡ ರವಿ ಬರಬೇಡ ನಾವು ಅಂತೆಲ್ಲ ಹೇಳಿದೆ. ಕೊನೆಗೆ 1.5 ಪೇಜು ನಮ್ಮ ತಾಯಿ ಬಗ್ಗೆ ಬರ್ದ ಅವನು ವಿಸ್ತಾರವಾಗಿ. ಅಮ್ಮ ಅಂದ್ರೆ ಅಮ್ಮನಿಗೆ ಬೇರೆ ಹೆಸರು ಇರ್ತದ, ಇವತ್ತವರೆಗೆ ಅವ್ರ ಅಮ್ಮನ ಹೆಸರು ನನಗೆ ಗೊತ್ತಿಲ್ಲ, ಅಮ್ಮ ಅಂತ ಕರಿತಿದ್ದೆ ನಾವು ಅಂತೇಳಿ ಭಾವನಾತ್ಮಕ ಬರ್ದವ. ಹಾಗಾಗಿ ಕೊನೆಗೆ ಅವನು ಅಲ್ಲೊಂದು ಪುಸ್ತಕ, ಅಲ್ಲೊಂದು ಪತ್ರಿಕೆ ಇತ್ತು, ಬಳ್ಳಾರಿ ಪತ್ರಿಕೆ. ಆಗಾಗ ಅದನ್ನು ವಾರ ಅದು ಗುರುವಾರ ಬರ್ತಿತ್ತು. ಅಲ್ಲೊಂದು ಅದು ಕೈಲಿ ಅಚ್ಚಾಕಿ ಇದು ಮಾಡ್ತಿದ್ರು. ಅಲ್ಲಿ ಪುಣ್ಯಾತ್ಮ ಕಂಡವ್ರ ಬಗ್ಗೆ ಟೀಕೆ ಎಲ್ಲ ಬರೋ 1-2 ಕೇಸು ನನ್ನ ಮೇಲೆ ಒಂದಿಷ್ಟು ಕೇಸ್ ಬಿತ್ತು. ಅವನು ಒಟ್ಟಿ ಇರೋ ಕಾರಣಕ್ಕೆ ಒಂದಿಷ್ಟು ಅಲ್ಲಿ ಮುನ್ಸಿಪಾಲಿಟಿ ಕಸ ತಗೊಂಡೋಗಿ, ಅಲ್ಲಿ ಊರಿನ ಕಸ ತಗೊಂಡೋಗಿ ಮುನ್ಸಿಪಾಲಿಟಿ ಹಾಕಿದ್ರು, ಒಂದು ಪ್ರಜಾಜಾಗೃತಿ ಸಂಘ ಅಂತ ಹೇಳಿ. ಅವನು ಅದಕ್ಕೆ ಅಧ್ಯಕ್ಷ ಆಗಿದ್ದ. ಅವನು ಯರಿಸ್ವಾಮಿ ಅಂತ ಇದ್ದ. ಇವನ್ ಮಕ್ಕಳು, ಈಗ ನಾನೇ ಸ್ವಲ್ಪ ಸಹಾಯ ಮಾಡಿದ್ದೀನಿ ಓದ್ಲಿಕ್ಕೆಲ್ಲ. ಒಬ್ಬ ಜಡ್ಜ್ ಆಗಿದ್ದಾನೆ, ಒಬ್ಬ MD ರೇಡಿಯಾಲಜಿ ಮಾಡಿದ್ದಾನೆ, ಇನ್ನೊಂದು ಮಗು ಇಂಜಿನಿಯರಿಂಗ್ ಮಾಡಿದ್ದೆ. ಅವ್ನು ತೀರೋಗಿದ್ದಾರೆ. ಇವರು ಅಷ್ಟೇ ಪಾಪ. ನಾವೆಲ್ಲ ಯಾಕಂದ್ರೆ ಅವರು ಕೂಡ ನಿಮ್ಮ ಜೊತೆ ಫ್ರೆಂಡ್ಸ್ ಆಗಿದ್ದಾರೆ. ಹೌದೌದು. ಓಹೋ. ಯಾಕಂದ್ರೆ ನಿಮ್ದು ಗ್ರೂಪ್ ಹೇಗೆ ಕ್ರಿಯೇಟ್ ಆಗೋದು, ಅಂದ್ರೆ ತಾವು ಫ್ರೆಂಡ್ ಸರ್ಕಲ್ ಹೇಗೆ? ಅಲ್ಲಿ ಬಳ್ಳಾರಿಲಿ ಇರುವಾಗ ನಾವೆಲ್ಲ ಒಂದು APMC ಹಮಾಲರ ಸಂಘ ಅಂತ ಮಾಡಿದ್ವಿ, ಲೇಬರ್ ಯೂನಿಯನ್ ಅಂತ. ಅಲ್ಲಿ ಮತ್ತೆ ಏನಾಯ್ತು, ಇದೇ ರವಿ ಬೆಳಗೆರೆ ನಮ್ಗೆ ಅಧ್ಯಕ್ಷ, ಅವನು ಯರಿಸ್ವಾಮಿ ಉಪಾಧ್ಯಕ್ಷ, ನಾನು ಜನರಲ್ ಸೆಕ್ರೆಟರಿ. ಖರ್ಚು ಏನಿದ್ರು ನಾನು ನೋಡ್ಕೊಳ್ಬೇಕು. ಆ ತರ ಬಂದು ಅವಾಗಂದ್ರೆ ರವಿ ಬೆಳಗೆರೆ ಸರ್ ಈ ಜರ್ನಲಿಸಂ ಫೀಲ್ಡ್ ಅಲ್ಲಿ ಹೆಸರು ಮಾಡಿಲ್ಲ ಬಹುಶಃ. ಏನಿಲ್ಲ, ಸಣ್ಣ ಪತ್ರಿಕೆ ಅದು. ಹಾಯ್ ಬೆಂಗಳೂರು ಮತ್ತೆ ಅಲ್ಲ, ಆಮೇಲೆ ಒಂದು ಬಹಳ ದೊಡ್ಡ ಜರ್ನಿ ಅದು. ನಾನೊಂದು 480 ರೂಪಾಯಿ ಕೊಟ್ಟು ಕಳಿಸಿದ್ದವನಿಗೆ. ಸುಮಾರು ಸಲ ಬರ್ಕೊಂಡಿದ್ದಾನೆ, 1-2 ಪುಸ್ತಕ ನನ್ನ ಹೆಸರು ಡೆಡಿಕೇಟ್ ಮಾಡಿದ್ದಾನೆ. ಹೌದೌದು. ಅಂದ್ರೆ ತಾವು 480 ರೂಪಾಯಿ ಕೊಟ್ಟು ಬೆಂಗಳೂರಿಗೆ ಕಳಿಸಿ? ಹೌದೌದು. ನನಗೆ ಅದು ಹಾಗೆ ಅದ್ಭುತ ಬರಹಗಾರ ಅಂತ ಗೊತ್ತಾಯ್ತು ನಮ್ಗೆ, ಒಳ್ಳೆ ಒರೇಟರ್ ಅಂತ ಹೇಳಿ. ಆಗ ಇವನು ಇದು ಅಭಿಮಾನಿ ಪ್ರಕಾಶನ್ ಅಂತೇಳಿ, ಅರಗಿಣಿ ಅಂತೇಳಿ
ಸಿನಿಮಾ ವಾರಪತ್ರಿಕೆ, ಹೌದು. ಅದಕ್ಕೆ ಬರಿತಿದ್ದ. ಹೌದು. ಅನಂತರ ಎಲ್ಲಿ ಕ್ಲಿಕ್ ಆದ ಅಂತ ಹೇಳಿದ್ರೆ ಇವನು ಕರ್ಮವೀರಕ್ಕೆ ಹೋದ ಹುಬ್ಬಳ್ಳಿಗೆ. ಶ್ಯಾಮರಾಯರು ಆಗ ಸಂಯುಕ್ತ ಕರ್ನಾಟಕದಲ್ಲಿದ್ದರು. ಕರೆದು ಕರ್ಮವೀರ ಬರೆದಿಲ್ಲ, ಅಲ್ಲಿ ಪಾಪಿಗಳ ಲೋಕ ಅಂತೇಳಿ ಇಂಟರ್ವ್ಯೂ ಮಾಡಲಿ ಶುರು ಮಾಡಿದೆ. ಅದು ಸುಮಾರು ಎಷ್ಟು ಡಿಮಾಂಡ್ ಬಂತಂತಂದ್ರೆ ಅದು ಬಹುಶಃ ಕರ್ಮವೀರ ಫೋರ್ಟ್ ನೈಟ್ಲಿನೋ ಅಥವಾ ಮಂತ್ಲಿ ಮ್ಯಾಗಝಿನ್ ಅದು 1 ಲಕ್ಷ ಕಾಪಿ ಹೋಗ್ಲಿ ಸರ್. ಅದು ಕರ್ಮ ಅವನು ಇವನ ಇದು ಪಾಪಿಗಳ ಲೋಕದಲ್ಲಿ ಜನ ಕಾಯ್ತಾ ಇದ್ರು. ಹೌದು, ಅಂಡರ್ ವರ್ಲ್ಡ್ ಇದು. ನಾನೇ ಇಲ್ಲಿ ಸಾಧು ಶೆಟ್ಟರ್ದ ಒಂದು ಬಂದಾಗ ಫೋನ್ ಮಾಡ್ದೆ. ಕೊನೆಗೆ ಅವರು ಇವನು ಇಂಟರ್ವ್ಯೂ ಕೊಡಲ್ಲ ಅಂದ್ಬಿಟ್ರು. ನಾನು ಯಾರ್ಯಾರಿಗೆ ಹೇಳಿದ್ ಇಂಟರ್ವ್ಯೂ ಕೊಡ್ಸಿದ್ದೆ. ಅದು ಅದನ್ನ ಒಂದು 3-4 ಎಡಿಷನ್ ಮಾಡಿದೆ. ಹುಡ್ಕೊಂಡು ಎಲ್ಲೆಲ್ಲ ಹೋಗ್ತಿದ್ದ, ಬಾಂಬೆ ಹೋಗ್ತಿದ್ದ, ಅಂಡರ್ ವರ್ಲ್ಡ್ ಅಲ್ಲಿ ಹುಡ್ಕೊಂಡು. ಡೇರಿಂಗ್ ಅಲ್ಲ ಸರ್, ಆ ಒಂದು ಡೇರಿಂಗ್ ಲೆವೆಲ್ ಏನ್ ಹೇಳ್ತೀರಿ? ಇಲ್ಲ, ಅದು ಹೇಳಿದ್ನಲ್ಲ, ಅದು ಮೊದಲಿಂದ ಬಾಲ್ಯದಿಂದ ಬಂದಿರ್ತಕ್ಕಂಥದ್ದು. ಹೌದೌದು. ಈಗಲೂ ಮಿಸ್ ಮಾಡ್ಕೊಳ್ತೀರಿ ತುಂಬಾ 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 ಅಲ್ವಾ? ತುಂಬಾ ಆತ್ಮೀಯರಾಗಿದ್ರಿ. ಏನಾಯ್ತು ನೋಡಿ, ಅವನ್ನೆಲ್ಲ ಇದಾದಾಗ ನಮ್ಗೊಂದು ಬಾರ್ ಬಂದಾಗಿತ್ತು. ಅವನೇ ಕಮಿಷನ್ ಅಂತ ಹೋಗಿ ನಾನು ಸುಮ್ಮನೆ ಕೂತಿದ್ದೆ. ಒಂದು 4-5 ದಿವಸ ಬಾರ್ ಬಂದಾಗಿದ್ಮೇಲೆ ಕೊನೆ ಅವನು ಯಾರು ಹೇಳಿದ್ರು, ನಮ್ಮ ತಾಯಿ ಫೋನ್ ಮಾಡಿದ್ದಾನೆ. ನನ್ಗೆ ಯಾಕೆ ಹೇಳಿಲ್ಲ, ನಾನು ಸತ್ತಿದ್ದೀನ, ನಾನು ಸುರೇಶ್ ಯಾಕೆ ಹೇಳಿಲ್ಲ ಅಂತೇಳಿ ನನಗೂ ಫೋನ್ ಮಾಡಿ ಜೋರು ಮಾಡಿದ. ನನಗೆ ತಲೆ ಬರಲಿಲ್ಲ ರವಿ, ನನಗೆ ಇರೋದೊಂದು ಆಧಾರ ಅದೇ, 1 ವಾರ ಆಯ್ತು ಬಂದಾಗಿದೆ, ಎಲ್ಲ ನೀನು ಬಂದ್ಬಿಡು ಅಂತೇಳಿ ಕಮಿಷನರ್ ಮನೆ ಕರ್ಕೊಂಡೋಗಿ ಕಮಿಷನರ್ ಫೋನ್ ಮಾಡಿ ಹೇಳ್ದ. ಅವ್ರು ಏನಂದ್ರು, ನೀವು ಬ್ರೇಕ್ಫಾಸ್ಟ್ ನಮ್ಮ ಮನೆಗೆ ಬಂದರೆ ಮಾತ್ರ ನಾನು ಅದನ್ನ ಪರ್ಮಿಷನ್ ಕೊಡಲ್ಲ ಅಂದ್ಬಿಟ್ಟು ಅವರು. ಯಾರೋ ತಂಗ ಅಂತ ಒಬ್ರು ಕಮಿಷನರ್ ಪಾಪ, ಅವ್ರ ಮನೆಗೆ ಹೋದ್ಮೇಲೆ ಅವರು ನನಗೆ ಈ ತರ ಅಲ್ಲ ಈ ತರ ಅಂತೇಳಿ ಇದು ಮಾಡಿ ನನ್ನ ಕೊನೆ ಬಾರ್ ಓಪನ್ ಮಾಡಿಸ್ಕೊಟ್ರು. ಈ ತರ ಸಹಾಯ ಮಾಡಿದ್ದಾನೆ, ನಾನು ಮಾತ್ರ ಅಲ್ಲ, ಅವ್ರು ಸಹಾಯ ಮಾಡಿದ್ದಾರೆ ಅಂತೇಳಿ. ಇದು ಅವರ ಒಂದು ಫೈನಲ್ ಸ್ಟೇಜ್ ಏನ್ ಹೇಳ್ತೀರಾ ಸರ್? ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಆಸ್ ಎ ತಮ್ಮ ಫ್ರೆಂಡ್ ಅನ್ನ? ಇಲ್ಲ ನೋಡಿ, ನಾವೆಲ್ಲ ಏನಾಗ್ತದೆ, ಒಬ್ಬೊಬ್ಬರ ಸಾವು ಕೂಡ ನಮ್ಮಲ್ಲಿ ಒಂದು ನಿರ್ಯಾತವನ್ನು ಉಂಟು ಮಾಡ್ತದೆ. ನನಗೆ ಒಳ್ಳೊಳ್ಳೆ ಸ್ನೇಹಿತರು, ಅವನು ಎರಿಸ್ವಾಮಿ ಅಂತಿದ್ದ, ಇನ್ನೊಬ್ಬ ಮಹೇಶ್ ಅಂತೇಳಿ ನಮ್ಮ ವ್ಯವಹಾರ ಪಾಲ್ದಾರು, ತುಂಬಾ ಸಜ್ಜನ. ಸೊ ಇವನು ಕಳ್ಕೊಂಡಾಗ ಒಂದೊಂದು ನಿರ್ಯಾತ ನಿಮ್ಮನ್ನು ಉಂಟು ಮಾಡ್ತಾ ಹೋಗ್ತದೆ. ಆದ್ರೆ ಸಾವು ಬದುಕಿನ ಅಂತಿಮ ಸತ್ಯ ಅನ್ನೋದು ನಾವು ಯಾರು ಮರಿಬಾರ್ದು. ನಾವೆಲ್ಲರೂ ಕೂಡ ಹೇಳ್ತಾರೆ, ಸತ್ತಂತವರಿಗೆ ಅತ್ತಂತ ನಾವು ನಾಳೆ ಒಂದ್ ದಿವಸ ನಾವು ಹೊರಲಿಕ್ಕಿದೆ ಅನ್ನೋದನ್ನ ಆ ಸತ್ಯ ನಾವು ಮರಿಬಾರ್ದು. ಸತ್ಯ, ಹೌದಪ್ಪ ಅಲ್ವಾ? ಜೊತೆಗೆ ಸರ್, ಇದು ರವಿ ಬೆಳಗೆರೆ ಸರ್ ಆತ್ಮೀಯರು, ಗುರ್ಮೆ ಸುರೇಶ್ ಶೆಟ್ರು ಅವರ ಒಂದು ಸ್ನೇಹ ಸಂಬಂಧ ಅಂತದ್ದು ನಿಜವೂ ಕೂಡ ಹೆಮ್ಮೆ ಇದೆ. ಜೊತೆಗೆ ಅಂತ ಒಂದು ದಿಗ್ಗಜ ಪತ್ರಕರ್ತರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ಹೆಸರು ಮಾಡಿದ್ರು ಅಂತ ಬಂದಾಗ ನಮ್ಮ ಸುರೇಶ್ ಶೆಟ್ರ ಪಾಲು ಕೂಡ ಅದರಲ್ಲಿ ಇದೆ ಅನ್ನುವಂಥದ್ದು ಹೆಮ್ಮೆ ಇದೆ ನಮ್ಗಳಿಗೆ. ಸೊ ಹಾಗಿದ್ದಾಗ ಜೊತೆಗೆ ಸುರೇಶ್ ಶೆಟ್ರು ಇಷ್ಟು ಕಷ್ಟಪಟ್ಟು ಬೆಳೀತಾರೆ, ಸಾಧನೆಯನ್ನ ಮಾಡ್ತಾರೆ ಅಂತ ಬಂದಾಗ ಬಹುಶಃ ತಾವು ಅಗಾಧ ಪ್ರಮಾಣದಲ್ಲಿ ದೇವರನ್ನ ನಂಬ್ತೀರಿ. ದೇವರು ಅನ್ನುವಂಥ ಶಕ್ತಿ ಇದೆ ಅನ್ನುವಂಥ ಪಕ್ಕ ನಂಬ್ತೀರಿ. ಖಂಡಿತ. ತಮ್ಮ ಸಾಧನೆ ಹಿಂದೆ ಆ ಶಕ್ತಿ ಕೆಲಸ ಮಾಡಿದೆ ಅಂತ ಅನ್ಕೊಳ್ತೀರಿ, ಹೌದಾ ಸರ್? ಖಂಡಿತ. ಎಸ್. ತಮ್ಮ ಒಂದು ಮನೆಯಲ್ಲಿ ಬೆಳಿಗ್ಗೆ ಬಹುಶಃ ತಾವು ಶುರುವಾಗುವಂಥದ್ದೇ ದೇವರಿಗೆ ಒಂದು ಪೂಜೆ ಮಾಡುವ ಮುಖಾಂತರ. ಯಾಕಂದ್ರೆ ಒಬ್ಬ ವ್ಯಕ್ತಿತ್ವ ವಿಕಸನ ಆಗಬೇಕು, ಜೊತೆಗೆ ಅಭಿವೃದ್ಧಿ ಆಗಬೇಕು ಅಂತ ಬಂದಾಗ ಆತನಿಗೆ ಈ ಒಂದು ಆಧ್ಯಾತ್ಮ ಶಕ್ತಿಗಳು ಕೂಡ ಆತನ ಜೊತೆಗಿರಬೇಕು ಅಂತ ಒಂದು ಶಕ್ತಿಗಳು ಮತ್ತಷ್ಟು ಹುರುಪನ್ನ ಉತ್ಸಾಹವನ್ನು ಕೊಡುತ್ತೆ ಬಹುಶಃ. ಸುರೇಶ್ ಶೆಟ್ರು ಏನ್ ಹೇಳ್ತೀರಿ? ಖಂಡಿತ ಅಲ್ವಾ? ಖಂಡಿತ. ನಾವೆಲ್ಲ ಧರ್ಮ ಮತ್ತು ದೈವವನ್ನೇ ನಂಬಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು. ಇವತ್ತರೆಗೆ ನನಗೆ ಆ ಕರ್ತವ್ಯದ ಭಾವ ಇದೆ, ಆ ದೇವರೇ ನಮ್ಮನ್ನು ಕೈ ಹಿಡಿದು ನಡೆಸ್ತೇನೆ ಅಂತೇಳಿ ಆ ಭಾವನೆ. ಹಾಗಾಗಿ ನಮ್ಮ ಬದುಕು ಧರ್ಮಾಧಾರಿತವಾಗಿರ್ಬೇಕು ಮತ್ತು ಮಾನವತೆ ಆಧಾರಿತ ಆಗಿರ್ಬೇಕಂತೆ. ದೇವರು ಅನ್ನುವಂಥ ಶಕ್ತಿ ಇದೆ ಅನ್ನೋದು ಪಕ್ಕ ನಂಬ್ತೀರಿ? ನಾನು ಖಂಡಿತ ನಂಬ್ತೇನೆ, ಖಂಡಿತ ನಂಬ್ತೇನೆ. ನಾವು ಒಳ್ಳೇದೇ ಮಾಡ್ಬೇಕ್ರಿ, ಕೆಟ್ಟದ್ದು ಮಾಡಬಾರ್ದು. ನಾನು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಭಗವಂತ ಈ ಕೈಲಾದ್ರೆ ಒಳ್ಳೆ ಕೆಲಸ ಮಾಡಿಸು, ಕೆಟ್ಟ ಕೆಲಸ ಮಾಡಿಸ್ಬೇಡ. ನಾಲಿಗೆಯಲ್ಲಿ ಒಳ್ಳೆ ಮಾತು ಬರಲಿ, ಕೆಟ್ಟ ಮಾತು ಬರಬಾರ್ದು. ತಲೆಯಲ್ಲಿ ಒಳ್ಳೆ ಯೋಚನೆ ಮತ್ತು ಯೋಜನೆ ಕೊಡು ಭಗವಂತ, ಕೆಟ್ಟ ಯೋಜನೆ ಕೊಡಬೇಡ. ಆದ್ರೆ ಒಳ್ಳೇದು ಮಾಡೋಣ, ಕೆಟ್ಟದಂತೂ ಯಾರಿಗೂ ಮಾಡೋದು ಬೇಡ ಅಂತ ಹೇಳಿ. ರಾಜಕೀಯ ಅನ್ನೋದು ಕಲಸು ಮೇಘರ ಹೊಲಸು, ಕೆಟ್ಟ ಅನುಭವಗಳೇ ನಮ್ಗೆ ಆಗ್ತದೆ. ನನಗೆ ಮೊನ್ನೆ ಯಾರೋ ಬಂದು ಹೇಳಿದ್ರು, ನಿಮ್ಮ ಚುನಾವಣೆಯಲ್ಲಿ ನಿಮ್ಗೆ ಈ ತರ ಉಪದ್ರ ಕೊಟ್ಟಿದ್ದಾರೆ, ಒಂದು ವ್ಯವಹಾರ ಈ ತರ ನಿಲ್ಲಿಸ್ಬೇಕು. ನಮ್ಗೆ ಭಗವಂತ ಈ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ಮನೆ ದೀಪ ಹಚ್ಚಲಿಕ್ಕೆ ಹೊರತಾಗಿ ದೀಪ ಆರಿಸೋ ಕೆಲಸ ಮಾಡುದಿಲ್ಲ. ನಿಮ್ಗೆ ಬೇಜಾರಾದ್ರೆ ಕ್ಷಮಿಸಿ. ನಾನಂತೂ ಆಯ್ತು, ಅವ್ರ ಕರ್ಮ ಅವರಿಗೆ, ನಮ್ಮ ಧರ್ಮ ನಮಗೆ. ನಾನಂತೂ ಸಂಕಲ್ಪ ಮಾಡಿದ್ದೀನಿ ಕೆಟ್ಟದ್ದು ಮಾಡಬಾರ್ದು ಅಂತೇಳಿ. ಆ ಕಾರಣಕ್ಕೋಸ್ಕರ ನಾನು ಬೆಳಿಗ್ಗೆ ಅದೇ ಪ್ರಾರ್ಥನೆ ಮಾಡೋದು. ಆದ್ರೆ ಭಗವಂತ ಯಾರಿಗಾದ್ರೂ ಇನ್ನೊಬ್ಬರ ಮನೆ ದೀಪ ಅದನ್ನ ಉರಿಸುವಂತ ದೀಪ
ಆರಿಸುವಂತ ಕೆಲಸ ನನಗೆ ಯಾವತ್ತೂ ಮಾಡಬೇಡ ಅಂತೇಳಿ ಆ ಪ್ರಾರ್ಥನೆ ಮಾಡ್ಕೊಂಡು ಹೊರಡು ಅಂತ. ನಿಜ. ದೇವರನ್ನು ಅಗಾಧ ಪ್ರಮಾಣದಲ್ಲಿ ನಂಬ್ತೀರಿ, ದೇವರನ್ನ ಶಕ್ತಿ ಇದೆ ಅನ್ನುವಂಥದ್ದು ಸರ್. ಖಂಡಿತ. ಸೊ ಹಾಗಿದ್ದಾಗ ತಮ್ಮ ಒಂದು ಆರಾಧ್ಯ ದೇವರು ನನ್ನನ್ನ ಈ ಪರಿಸ್ಥಿತಿಗೆ, ಈ ಒಂದು ಸಕ್ಸಸ್ಗೆ ತಂದು ನಿಲ್ಲಿಸಿದ್ದಾರೆ ಅಂತ ಬಂದಾಗ ಏನ್ ಹೇಳ್ತೀರಿ? ಒಂದು ದೇವರು, ನೋಡಿ, ಒಂದು ಶಕ್ತಿ. ನಾನು ನನ್ನ ತಾಯಿ, ಹಾ ನಾನು ಹೊರಟು ನಿಂತಾಗ, ನಾನು ಮೊನ್ನೆ ತುಂಬಿದ ಸಭೆಯಲ್ಲಿ ಹೇಳಿದೆ, ಹಾ ನಮ್ಮ ಕಾಪಿನ ಮಾರಿಯಮ್ಮನಿಗೆ ಒಂದು 2 ರೂಪಾಯಿ ಗದ್ದಿಗೆ ಪೂಜೆ ಕೊಟ್ಟು ಆ ಗಂಧ ಪ್ರಸಾದ ನಮ್ಮ ಜೋಬಲ್ಲಿಟ್ಟು ನಮ್ಮ ತಾಯಿ ಕಳಿಸಿದ್ದಾರೆ. ಹಾ ಎಲ್ಲೂರು ಶ್ರೀ ಕ್ಷೇತ್ರ ವಿಶ್ವನಾಥ, ನಮ್ಮ ತಾಯಿ ನಾನು ಬಿಟ್ಟು ಕೊಡುವಾಗ ಊರಿಗೆ ಹೋಗ್ತಂದಾಗ ದುಗುಡ ಇರ್ತದೆ, ಸಣ್ಣ PUC ಜಸ್ಟ್ PUC ಓದಿರೋ ಹುಡುಗ, ನಾನು ಯಾವತ್ತು ಪರ ಊರು ನೋಡಿದವನಲ್ಲ, ಪರದೇಶ ನೋಡಿದವನಲ್ಲ. ಕಳಿಸುವಾಗ ಎಲ್ಲೂರಲ್ಲಿ ಹೋಗಿ ಒಂದು ಕಾರ್ತಿ ಪೂಜೆ ಕೊಟ್ಟು ಆ ಗಂಧ ದಿನ ಮನೇಲಿ ಹಾಕೊಂಬಾಗ ಅಂತೇಳಿ ಆ ಬ್ರಾಹ್ಮಣಿಗೆ ಇವತ್ತು ಹೇಳಿದೆ, ಒಂದು ಗಂಧ ಜಾಸ್ತಿ ಕೊಲ್ಲೆ ಬಿಟ್ರೆ ಮಗೆ ಬಳ್ಳಾರಿ ಪೂಂದಲ್ಲೇ ಅಂತೇಳಿ ಬ್ರಾಹ್ಮಣರಿಗೆ ಕಾಲಿ ನಮಸ್ಕಾರ ಮಾಡಿಸಿ. ಆಮೇಲೆ ನಮ್ಮ ಹಿಂದೆ ಮನೆಯಿಂದ ಒಬ್ರು ಶೇಷಪ್ಪ ಮಾಸ್ಟರ್ ಇರ್ತಿದ್ರು, ನಮ್ಮ ಗುರುಗಳವರು, ಅವರು ನನಗೆ ಧೈರ್ಯ ಹೇಳಿ ಕಳಿಸಿರ್ತಕ್ಕಂಥ ಆ ದಿನಗಳು. ನಮ್ಮ ಮನೆ ಹಿರಿಯರೆಲ್ಲ ಕಳಿಸುವಾಗ ನನ್ನ ತಮ್ಮ ನನ್ನ ಸೂಟ್ ಕೇಸ್ ತಗೊಂಡು ಹೋಗುವಾಗ ನಮ್ಮ ಕೊನೆ ತಮ್ಮ ಸತ್ಯ ಬಸ್ ಸ್ಟ್ಯಾಂಡ್ ತನಕ ನನ್ನ ಹತ್ಕೊಂತ ಬಂದು ಬೀಳ್ಕೊಟ್ಟದ್ದು ಇವತ್ತು ನಾನು ಸ್ಮೃತಿ ಪಟದಲ್ಲಿ ಇವತ್ತಿಗಿದೆ. ನಂಗೂ ಕೂಡ ಆ ಒಂದು ವಿಷನ್ ಒಮ್ಮೆಲೆ ಆ ವಿಜುವಲ್ಸ್ ಬಂತು ಸರ್. ಯಾಕಂದ್ರೆ ಆ ಸಂದರ್ಭ ಹಾಗಾದ್ರೆ ಆ ರೀತಿ ಕಳಿಸಿಕೊಟ್ಟಿದ್ದಾರೆ ಆ ದೇವರ ಜೊತೆಗೆ ತಾಯಿ, ಅಷ್ಟು ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮನ್ನು ಕಳಿಸಿರೋದು. ಬಹುಶಃ ನಾನು ಆಗ ನಿಮ್ಮ ಹತ್ರ ಕೇಳಿದೆ, ತಾಯಿ ಏನು ಹೇಳಿಲ್ವಾ ಅನ್ನೋಂಥದ್ದು. ತಾಯಿ ತಮ್ಮನ್ನ ಬಳ್ಳಾರಿ ಕಳಿಸಿರೋದು ಬಿಕಾಸ್ ಆಫ್ ಆ ದೇವರ ಮೇಲಿರುವ ನಂಬಿಕೆ. ಮಗನನ್ನ ದೇವರು ಕಾಯ್ತಾರೆ. ಮಹಾಲಿಂಗೇಶ್ವರ ದೇವ ಅಂತ ಇದೆ, ನಮ್ಮ ಮನೆ ದೈವ. ಆ ಬಡತನ ದಿನಗಳಲ್ಲಿ ಕಳಿಸ್ಕೊಡುವಾಗ ಯಾವ ತಾಯಿ ಕರುಳು ಬಾಯಿಗೆ ಬರೋದಿಲ್ಲ ಹೇಳಿ. ಹಿಂದೆ ಗುರಿ ಇಲ್ಲ, ಮುಂದೆ ಗುರಿ ಇಲ್ಲ, ಗೊತ್ತು ಗುರಿ ಇಲ್ಲ ಆ ಊರಿನಲ್ಲಿ ಕೂಡ, ಗೊತ್ತು ಗುರಿ ಇಲ್ಲ. ಯಾರು ಹೋಗದೆ ಇರತಕ್ಕಂಥ ಜಾಗ, ಯಾರು ಹೋಗದೆ ಇರತಕ್ಕಂಥ ಸಮಯ ಮತ್ತು ಸಂದರ್ಭ, ಏನು ಇಲ್ಲದ ಸಂದರ್ಭದಲ್ಲಿ ದೇವರಿದ್ದಾನೆ. 100ಕ್ಕೆ 100 ನೋ ಡೌಟ್ ಸರ್, ನಿಜವಾಗ್ಲೂ ಕೂಡ ದೇವರಿದ್ದಾನೆ, ನೋ ಡೌಟ್. ಬಹುಶಃ ಈ ಒಂದು ವಿಚಾರವನ್ನು ನೋಡಿದಾಗ್ಲೂ ಕೂಡ ಅದಕ್ಕೋಸ್ಕರ ನಾನು ಕೇಳಿದೆ, ಯಾಕಂದ್ರೆ ದೇವರನ್ನು ಬಹಳಷ್ಟು ನಂಬ್ತಾರೆ. ಬಹಳಷ್ಟು ನಮ್ಮ ಕರಾವಳಿ ಭಾಗದಲ್ಲಿ ನಡೆಯುವಂತಹ ದೇವಸ್ಥಾನದ ಬ್ರಹ್ಮಕಲಶಗಳು, ಜೀರ್ಣೋದ್ಧಾರಗಳು, ಸೊ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಗುರುಮೆ ಸುರೇಶ್ ಶೆಟ್ಟರ ಒಂದು ಸೇವೆ ಇರುತ್ತೆ, ಪಾಲು ಇರುತ್ತೆ. ಸೊ ಗುರುಮೆ ಸುರೇಶ್ ಶೆಟ್ಟರು ಬರ್ತಾರೆ ಅಂತ ಬಂದಾಗ ಆ ಭಾಗದ ಯುವಕರಿಗೂ ಕೂಡ ಒಂದು ಹುಮ್ಮಸ್ಸು. ಸುರೇಶ್ ಅಣ್ಣೆ ಬತ್ತೇರು ಪಣದ ಪನಗ ಅಂಚಿನ ಧನಾತ್ಮಕವಾಯಿನ ಅಂಚಿನ ಚಿಂತನೆ ಉಪ್ಪುನಂಚಿನ ವ್ಯಕ್ತಿ, ಅಂಚಿನ ದೇವರನ್ನ ಆತು ನಂಬಿಕೆಡ ನಂಬುನಂಚಿನ ವ್ಯಕ್ತಿ, ದಯಪಣ ದೇವರ ಕೈಪತ್ವೇರು ಬಂದ್ಬಿಡಂಚಿನ ನಂಬಿಕೆ ನಿಜವಾದಲ್ಲ ಸರ್. ಇದೆಲ್ಲವೂ ಕೂಡ ನೋಡಿದಾಗ ತಮ್ಮ ಒಂದು ಎಂಟೈರ್ ಜರ್ನಿಯಲ್ಲಿ ಬಹಳಷ್ಟು ಸಾಧಕರ ಜೊತೆ ತಾವು ಕೂಡ ಸಾಧಕರಾಗಿ, ಇವೆಲ್ಲದರ ಜೊತೆಗೆ ತಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ಶಾಸಕರಾಗಿ ತಾವಿದ್ದೀರಿ ಅಂತ ಬಂದಾಗ, ನರೇಂದ್ರ ಮೋದಿ ಅವರ ಒಂದು ಆಡಳಿತವನ್ನ ತಾವು ಮೆಚ್ಚಿದ್ದೀರಿ. ಆ ಸಂದರ್ಭದಲ್ಲೇ ತಾವು ಶಾಸಕರಾಗಿದ್ದೀರಿ, ಯಾಕಂದ್ರೆ ವಿಶ್ವನಾಯಕ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅಂತ ಬಂದಾಗ. ನೋಡಿ, ನಮ್ಮ ಸೌಭಾಗ್ಯ ಒಂದು ಗೋಲ್ಡನ್ ಏರಾ ಅಂತ ಹೇಳ್ತೀವಿ. ಹೌದು, ಪ್ರಪಂಚದ ಅತ್ಯಂತ ದೊಡ್ಡ ಪಕ್ಷದ ಒಂದು ಭಾಗವಾಗಿರ್ತಕ್ಕಂಥದ್ದು, ಆ ಪಕ್ಷದ ಶಾಸಕನಾಗಿರ್ತಕ್ಕಂಥ ನಮ್ಮ ಸೌಭಾಗ್ಯ, ನಮ್ಮ ಅಹೋಭಾಗ್ಯ ಅಂತ ಹೇಳ್ತೀವಿ. ನಿಜ. ಆಮೇಲೆ ಸುಮಾರು 23 ದೇಶ ಕರೆದು ಅವರಿಗೆ ಸರ್ವೋತ್ಕೃಷ್ಟ ಆ ದೇಶದ ಆ ಪ್ರಶಸ್ತಿಯನ್ನು ಕೊಡ್ತದೆ. ಜಗತ್ತಲ್ಲಿ ಯಾವ ನಾಯಕನಿಗೆ ಕೊಡಲಿಲ್ಲ. ಆ ಕಾರಣಕ್ಕೆ ಅವರು ವಿಶ್ವನಾಯಕ ಅಂತ ಕರೆಸ್ಕೊಳ್ತಾರೆ. ಸುಮಾರು ಸರ್ವೆ ಮಾಡಿದಾಗ ಒಂದು 120 ದೇಶಗಳು ಭಾರತವನ್ನ ಇಲ್ಲಿ ಆಡಳಿತ ವ್ಯವಸ್ಥೆಯನ್ನ ಈ ಪ್ರಧಾನಿಯನ್ನು ಒಪ್ಪಿಕೊಂಡಿದ್ದಾರೆ. 120 ದೇಶಗಳು. ವಾಟ್ ಈಸ್ ಯುವರ್ ಪ್ರಯಾರಿಟಿ ಅಂತ ಕೇಳಿದಾಗ ಇಂಡಿಯಾ ಈಸ್ ಅವರ್ ಪ್ರಯಾರಿಟಿ ಅಂತ ಹೇಳ್ತಕ್ಕಂಥ 120 ದೇಶಗಳು ಈ ಜಗತ್ತಲ್ಲಿದ್ದಾವೆ. ಅವ್ರ ಮುಂದೆ ನಾವೆಲ್ಲ ಏನು? ನಾನು ಕಣ್ಣಾರೆ ನೋಡಿದ್ದೀನಿ ಅವರ ಕಾರ್ಯಶೈಲಿಯನ್ನ. ದಿನಕ್ಕೆ 18-20 ಗಂಟೆ ಕೆಲಸ ಮಾಡ್ತಾರೆ. ಯಾವುದೇ ಒಂದು 3 ಸಲ ಮುಖ್ಯಮಂತ್ರಿಗಳಾಗಿ 11 ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತ ಪುಣ್ಯಾತ್ಮ, ಒಂದೇ ಒಂದು ಭ್ರಷ್ಟಾಚಾರದ ಲವಲವಿಕೆ ಲೇಷ ಕೂಡ ಇಲ್ಲದಂತ ಪುಣ್ಯಾತ್ಮ ದೇಶಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಲ್ವಾ? ಹಾಗಾಗಿ 2015ರಲ್ಲಿ ಬಿಜೆಪಿ ಒಂದು ಕರೆದಾಗ ನಾನು ಶಾಸಕನಾಗಬೇಕು ಅಂತ ಬಂದದ್ದಲ್ಲ. ನರೇಂದ್ರ ಮೋದಿ ಅವರು ಪಕ್ಷ ಇದೆ, ಆ ಪುಣ್ಯದ ಅಲ್ಲಿದ್ದಾಗ ನಾವು ಏನಾದ್ರೂ ಒಂದಿಷ್ಟು ಹಳ್ಳಿ ಸೇವೆ ಮಾಡೋಣ ಅಂತ ಬಂದವ್ರು ಹೊರತಾಗಿ ನಾನು ಶಾಸಕನಾಗಬೇಕು ಅಲ್ವಾ, ನಾನು MLA ಆಗ್ಬೇಕು ಅದಕ್ಕೆ ಅನಿಸುದು ನೋ ನಥಿಂಗ್ ಅಲ್ವಾ, ಇಲ್ಲೇ ಇಲ್ಲ. ನನ್ನ ರೀತಿ ತುಂಬಾ ಜನ ಈ ಅಣ್ಣಾಮಲೈ ಅವ್ರು ನೋಡಿ IAS ಬಿಟ್ಟು IRS ಬಿಟ್ಟು IPS ಬಿಟ್ಟು ಆ ಪಕ್ಷಕ್ಕೆ ಸೇರ್ತಾರೆ ಅಂದಾಗ ಅವ್ರೇನು ದಡ್ರ? ಈ ದೇಶಕ್ಕೆ we have to contribute something. Correct. Do something to this society and exit gloriously ಅಂತಾರೆ. ಆ ಕಾರಣಕ್ಕೋಸ್ಕರ ಬಂದು ಸೇರ್ತಾರಲ್ಲ. ಎಂತೆಂಥ ಶ್ರೀಮಂತರೆಲ್ಲ ಬಂದು ಅವ್ರನ್ನ ತತ್ವನ ಒಪ್ತಾರೆ,
ಅವ್ರು ಅಷ್ಟು ಮಾಡುವಾಗ ನಾವು ಏನಾದಷ್ಟು ಮಾಡೋಣ ಅಂತೇಳಿ. ನೌ ಆರ್ ನೆವರ್ ಸರ್. ಈ ದೇಶ ಅವರ ನಾಯಕತ್ವದಲ್ಲಿ ಮೇಲೆ ಹೋಗ್ಬೇಕು, ಮತ್ತು ಅವ್ರು ಬಿಟ್ಟು ಅಂತ ಹೆಜ್ಜೆ ಗುರುತಲ್ಲೇ ನಾವು ಮುಂದೆ ಹೋಗ್ಬೇಕು. ನಿಜ ಸರ್. ನಿಮಗೆ ಗೊತ್ತಿರಲಿ, 2014 ಅವರ ಅಧಿಕಾರ ಬರುವಾಗ ವಿ ಆರ್ ಇನ್ 13th place ಇನ್ ವರ್ಲ್ಡ್ ಎಕಾನಮಿ. ಟುಡೇ ವಿ ಆರ್ ದಿ 4th largest ಎಕಾನಮಿ ಇನ್ ದಿ ವರ್ಲ್ಡ್. ಓಕೆ. ಇನ್ನು ಶಾರ್ಟ್ಲಿ, ಇನ್ನು ಬಹುಶಃ 1 ವರ್ಷದಲ್ಲಿ ವಿ ಆರ್ ನಂಬರ್ 3 ಇನ್ ದಿ ವರ್ಲ್ಡ್. ಅದು ಅವರೇ ಹೇಳಿರ್ತಕ್ಕಂಥದ್ದು. ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಇಂಡಿಯಾ, ಈ ದೇಶ ಹಾವಾಡಿಗರ ದೇಶ, ಭಿಕ್ಷುಕರ ದೇಶ ಅಂತೇಳಿ ಹೇಳಿಸ್ತಿದ್ರು. ನಾವು ಹೊರಗಡೆ ಎಲ್ಲ ಹೋದ್ರೆ ಸಾಲ ಕೇಳಲಿಕ್ಕೆ ಬಂದ್ರು ಅಂತೇಳಿ ತಿರಸ್ಕಾರ ದೃಷ್ಟಿಯಲ್ಲಿ ನೋಡ್ತಾ ಇದ್ವಿ. ಆದ್ರೆ ಇವತ್ತು ಅಂತ ಅಮೆರಿಕ 5-5 ಸಲ 6 ಸಲ ರತ್ನಕಮಳಿ ಹಾಕಿ ಒಂದು ಬರಮಾಡಿ ಕೊಟ್ಟಂದ್ರೆ ನಮ್ಮ ಹೆಮ್ಮೆ ಅಲ್ವಾ, ನಮ್ಮ ಹೆಗ್ಗಳಿಕೆ ಅಲ್ವಾ? ನಿಜ, ಬದಲಾಗಿದೆ. ಹೌದು ಹೌದು ಸರ್, 100ಕ್ಕೆ 100. ಬಹಳಷ್ಟು ನಾಯಕರ ಜೊತೆ ಸರ್ ತಾವಿದ್ದೀರಿ. ಯಡಿಯೂರಪ್ಪ ಅವರು ಜೊತೆಗೆ, ಎಸ್, ಇದು ತಾವು ಪಕ್ಷಕ್ಕೆ ಜಾಯ್ನ್ ಆದ ಸಂದರ್ಭ ಅಲ್ವಾ ಸರ್? ಹೌದು. ಎಸ್, ಇದು ತಾವೀಗ ಶಾಸಕರಾದ್ಮೇಲೆ ಮೊನ್ನೆ ಮಾರಿಗುಡಿ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು. ಅವರು ಆ ಸಂದರ್ಭದಲ್ಲಿ ಅವರು ಎಲ್ಲ ಕೇಳ್ತಿದ್ರು ಹೇಗೆ ಮಾಡಿದ್ರು. ನಾನು ಒಂದು ₹1 ತಗೊಂಡಿಲ್ಲ ಸರ್. 70 ಕೋಟಿ ರೂಪಾಯಿ ಜನ ಮಾರಿಯಮ್ಮನ ಕ್ಷೇತ್ರಕ್ಕೆ ಜನ ವಾಲಂಟಿಯರ್ ಕೊಟ್ಟರು. ನೆವರ್ ಡಿಮಾಂಡೆಡ್ ಇವನ್ ಸಿಂಗಲ್ MP ಫ್ರಮ್ ಎನಿಬಡಿ ಅಂತ ಹೇಳೋ ಮಾತನ್ನು ಹೇಳ್ತೀನಿ. MP ಮತ್ತು MLA ಅಲ್ವಾ? ಎಸ್, ಅಣ್ಣಾಮಲೈ ಅವರು. ಎಸ್, ಕಾಪು ಕ್ಷೇತ್ರಕ್ಕೆ ಪೂಜ್ಯ ಕಾವಂದರು ಬಂದಾಗ ಅಲ್ವಾ ಸರ್? ಎಸ್ ಸರ್. ಇದು ಪ್ರಕಾಶ್ ಶೆಟ್ಟರು, ತಾವು ಮತ್ತು ಇವರು ಮತ್ತೊಬ್ರು ನಮ್ಮ ಕರಾವಳಿ ಕಂಡಂತ ಬದುಕಲ್ಲಿ ಗಾಡ್ ಫಾದರ್ ಅಂತ ಇರ್ತಾರೆ. ಬಂಜಾರ ಪ್ರಕಾಶ್ ಶೆಟ್ಟರು ಗಾಡ್ ಫಾದರ್. ಅಂದ್ರೆ ಹಣಕಾಸಿನ ನಾನು ಇದ್ದೀನಿ ಅಂತೇಳಿ ಮುಂದೆ ಹೋಗಂತೇಳಿ ನನ್ನ ಎಲ್ಲ ಕಾಲದಲ್ಲಿ ಕೂಡ ಶ್ರೀರಾಮುಲು ನಾವೆಲ್ಲ ದೂರ ಬಳ್ಳಾರಿಯಲ್ಲಿ ಒಟ್ಟಿಗೆ ಇದ್ದಂತವ್ರು. ಶ್ರೀರಾಮುಲು ಅವರು ಅಲ್ವಾ? ಓಕೆ. ಈಗಲೂ ಒಡನಾಟ ಇದೆಯಾ ಸರ್? ಇದೆ. ಪ್ರಕಾಶ್ ಶೆಟ್ಟರು ತಾವು ಈಗಲೂ ಕೂಡ ಬಹಳಷ್ಟು, ಅಂದ್ರೆ ಅಣ್ಣ ತಮ್ಮಂದಿರು, ನಾವು ಪ್ರತಿ ಬಾರಿ ಕೂಡ ನೋಡಿದಾಗ ಇಬ್ರು ಶಕ್ತಿಗಳು ನಮ್ಮ ಕರಾವಳಿ ಭಾಗದಲ್ಲಿ, ಇಬ್ರು ಒಟ್ಟೊಟ್ಟೆ ಕಾಣ್ಲಿಕ್ಕೆ. ಏನ್ ಹೇಳ್ತೀರಿ ಅವರ ಬಗ್ಗೆ ಸರ್ ಈ ಸಂದರ್ಭ? ಯಾಕಂದ್ರೆ ತಾವು ಹೇಳಿದ್ರಿ ಗಾಡ್ ಫಾದರ್ ಅಂತ. ನೋಡಿ, ಅದ್ಭುತ ವ್ಯಕ್ತಿ. ಅಷ್ಟೈಶ್ವರ್ಯ ಇದ್ರು ಕೂಡ ಅದು ಅವರ ತಲೆಗಿರ್ಲಿಲ್ಲ. ಇವತ್ತಿಗೂ ಕೂಡ ಒಂದಷ್ಟು ಏನಾದ್ರು ಒಳ್ಳೆ ಕೆಲಸ ಮಾಡ್ಬೇಕು ಸಮಾಜಕ್ಕೆ ನೋಡಿ. ನಾವು ಅವರ ಬರ್ತ್ಡೇ ಮಾಡಿದಾಗ ಸುಮಾರು 40-50 ಜನ ಸೇರಿದ್ರು. ಸೇರಿದಾಗ ಕೊನೆಗೆ ಒಂದು ಇಲ್ಲೇ ನಿಮ್ಮ ಮಂಗಳೂರಲ್ಲಿ ಒಂದು ಔತಣಕೂಟ ಏರ್ಪಾಡು ಮಾಡ್ತಾರೆ. ಆವತ್ತು ಅವ್ರು ಹೇಳ್ತಾರೆ, ಸುರೇಶ್, ನಾವು ಇಷ್ಟು ಜನ ನಮ್ಮನ್ನು ನಂಬ್ಕೊಂಡು ಬಂದ್ರು, ನಾವು ಏನಾದ್ರು ಮಾಡ್ಬೇಕು ಜನಕ್ಕೆ. ನಾನಂದ್ರೆ ಏನಲ್ಲ, ನೀವು ವರ್ಷಕ್ಕೊಂದ್ಸಲ ತುಂಬಾ ಜನ ನೊಂದವರು ಬೆಂದವರು ಇರ್ತಾರೆ. ಅಲ್ಲಿ ಜಾತಿ ಬರಬಾರ್ದು, ಏನು ಧರ್ಮನೂ ಬರಬಾರ್ದು. ಕರೆದು ಏನೋ ಸಹಾಯ, ನಿಮ್ಮ ಹೆಸರಲ್ಲೇ ಸಹಾಯ ಮಾಡಿ, ನಿಮ್ಮ ಒಂದು ಟ್ರಸ್ಟ್ ಮಾಡಿ. ಅದು ಈಗ ವರ್ಷಕ್ಕೆ 6 ಕೋಟಿ ರೂಪಾಯಿ ವರ್ಷಕ್ಕೆ ಕೊಡ್ತಾರೆ. ಯಾರು ಕೊಡ್ತಾರೆ? ಸೊ ಅವತ್ತು ಕೊಟ್ಟಂತ ಮಾತು ಇವತ್ತಿಗೂ ಕೊಡ್ತಾರೆ. ಮತ್ತೆ ಸೆಲೆಕ್ಷನ್ ಮಾಡೋ ಅಷ್ಟೇ ಒಂದು ಏನು ಪಾರದರ್ಶಕವಾಗಿ ಅದನ್ನು ಸೆಲೆಕ್ಷನ್ ಮಾಡ್ತಾರೆ, ಮಾಡಿ ಕೊಡ್ತಾರೆ. ಹಾಗಾಗಿ ಯಾರು ಕೊಡ್ತಾರೆ ಇವ್ರಿಗೆ? ದುಡ್ಡಿದ್ರೆ ಕೊಡ್ಬೇಕು ಅಂತ ಏನಿದೆ, ಆ ತುಡಿತಾ ಇದೆ ಅಲ್ಲ. ನಿಜ. ಹಾಗಾಗಿ ಇಂಥವರ ಸಂತತಿ 1000 ಆಗ್ಬೇಕು. ಕರೆಕ್ಟ್. ಅವತ್ತು ನಾನು ಹೇಳಿದೆ, ತುಂಬಾ ಜನ ಫೋನ್ ಮಾಡಿದ್ರು, ಹಾಗಾದ್ರೆ 60 ವರ್ಷ ನಿಮಗೂ ಆಗುದಿಲ್ಲ ಕೇಳಿದ್ರು. ಇದು ವ್ಯಕ್ತಿ ಪೂಜೆ ಅಲ್ಲ, ವ್ಯಕ್ತಿತ್ವದ ಪೂಜೆ ಅಂತ ಹೇಳಿದ್ರು ನಾವು. ಇಂಥವ್ರು ಮತ್ತಷ್ಟು ಜನ ಈ ಸಮಾಜದಲ್ಲಿ ಹುಟ್ಟಿ ಬರಬೇಕು, ಅವರ ಬದುಕು ಇನ್ನೊಬ್ಬರಿಗೆ ಒಂದು ಸ್ಫೂರ್ತಿ ಆಗ್ಬೇಕು, ಪ್ರೇರಣೆ ಆಗ್ಬೇಕು. ಆ ಕಾರಣಕ್ಕಾಗಿ ಅವ್ರ ಸನ್ಮಾನ ಅಂತ ಹೇಳ್ತಾರೆ. ಕರೆಕ್ಟ್. ನಿಜ 100ಕ್ಕೆ 100 ಸರ್. ಯಾಕಂದ್ರೆ ತಾವೆಲ್ಲರೂ ಕೂಡ ಸಮಾನ ಮನಸ್ಕರು ಸೇರಿಕೊಂಡು ಮಾಡಿರುವಂತಹ ಒಂದು ಕೆಲಸ. ಅವ್ರು ಬೇಡ ಅಂತ ಹೇಳಿದ್ರು ಅಲ್ವಾ? ರಿಪ್ರೆಸೆಂಟ್ ದಟ್. ನಾನು ನಿಮ್ಗೋಸ್ಕರ ಅಲ್ಲ, ಅದು ಇನ್ನೊಬ್ರಿಗೆ ಸ್ಫೂರ್ತಿ ಆಗುತ್ತಪ್ಪ. ನಾವು ಏನಾದ್ರು ಬಂದ್ಮೇಲೆ ಸಮಾಜಕ್ಕೆ ಏನ್ ಕೊಟ್ಟಿದ್ವಿ, ಆಗ ಏನಂತಾರೆ, ಅವರಷ್ಟಲ್ಲ, ಅವ್ರಷ್ಟು 5% ಅಷ್ಟಾದ್ರೂ ನಾವು ಮಾಡೋಣ, ದುಡ್ಡಿದ್ದವರು ಯೋಚನೆ ಮಾಡೋದು ಆಯ್ತಲ್ಲ. ಕರೆಕ್ಟ್. ನಿಜ ಸರ್. ನಾನು ನಿಜವಾಗ್ಲೂ ಕೇಳ್ತೀನಿ, ಏನಂತ ಗೊತ್ತಿಲ್ಲ, ಅದು ಒಂದು ವಿಚಾರ ಮಾತ್ರ ಸತ್ಯ. ಈಸ್ ಲೈಕ್ ಹಂಬಲ್ ಪರ್ಸನ್. ನಾನು ಸತ್ಯ ಹೋಗ್ಲ ಅನ್ಕೊಂಡಿರ್ಲಿಲ್ಲ ಸರ್. ಯಾಕಂದ್ರೆ ನಾವು ಯೋಗ್ಯತೆ ಇದ್ದವ್ರು ಯೋಗ ಬರುತ್ತೆ ಅಂತ ಬಂದಾಗ ತಾವು ಹೇಳ್ತೀರಿ, ನಂಗೆ ಯೋಗ್ಯತೆ ಇದೆಯೋ ಗೊತ್ತಿಲ್ಲ ಅನ್ನುವಂತಹ ಮಟ್ಟಿಗೆ ಹೇಳ್ತೀರಿ. ಶಾಸಕನಾಗಿದ್ದೀನಿ ಅಂತ ಹೇಳಿದಾಗ ಅದಕ್ಕಿಂತ ನನ್ಗಿಂತ ಬಹಳಷ್ಟು ಬೆಟರ್ ಇದ್ದಾರೆ ಅನ್ನುವಂತ ಹೇಳುವಂಥದ್ದು ಹೇಳ್ತೀರಿ. ಆ ಮುಖದಲ್ಲಿ ನಾನು ಮಾತಾಡಿದಾಗ ಎಲ್ಲೂ ಕೂಡ ಒಂದು ಕೂಡ ಡಾಂಬಿಕತೆ ಇಲ್ಲ. ಪರ್ಫೆಕ್ಟ್, ಲೈಕ್ ನಿಷ್ಕಳಂಕವಾಗಿರುವಂತಹ ವ್ಯಕ್ತಿ. ನನಗೆ ಸತ್ಯ ಬಹಳಷ್ಟು ಖುಷಿ ಆಯ್ತು ಸರ್. ಸೊ ಬಹಳಷ್ಟು ಖುಷಿ ಆಯ್ತು, ಹೆಮ್ಮೆ ಆಯ್ತು. ಯಾಕಂದ್ರೆ ಪ್ರತಿ ಬಾರಿ ಕೂಡ ನಾವು ಕಾಪು ಶಾಸಕರ ನೋಡಿದಾಗ ಒಂದ್ ಕಡೆ ನಮ್ಮ ಕರಾವಳಿ ಭಾಗಕ್ಕೆ 14 ವರ್ಷದಿಂದ ಚಿರಪರಿಚಿತರು, ಆದ್ರೆ ಬಹಳಷ್ಟು ಆಳವನ್ನ ತಿಳಿದುಕೊಂಡಿದ್ದಾರೆ ನಮ್ಮ ಕರಾವಳಿ ಭಾಗದ. ಒನ್ ವರ್ಡ್ ಅಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಸರ್, ಒನ್ ವರ್ಡ್ ಅಲ್ಲಿ ಉತ್ತರ ಬೇಕಾಗಿದೆ ಸರ್. ರೆಡಿ ಅಲ್ಲ ಸರ್? ಗುರುಮೇ ಸುರೇಶ್ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ತಿಳಿದುಕೊಂಡಿದ್ದೀನಿ ಅವ್ರ ಜೊತೆ, ಬಹುಶಃ ತಾವುಗಳು ಕೂಡ. ಸೊ ಹಾಗಿದ್ದಾಗ ಒನ್ ವರ್ಡ್ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಸರ್. ಒನ್ ವರ್ಡ್ ಅಲ್ಲಿ ಫಟಾಫಟ್ ಉತ್ತರವನ್ನ ಕೊಡ್ಬೇಕು ಸರ್. ಸೊ ಸುರೇಶ್ ಶೆಟ್ಟರ ಜೊತೆ ತಮ್ಮ ಮಾತು ಅಂತ ಅದ್ಭುತ, ಸೊ ಮ್ಯಾಚ್ ಮಾಡಕ್ ಆಗಲ್ಲ. ಸೊ ಇದನ್ನು ನೋಡೋಣ ಸರ್.
ತಮ್ಮ ರೋಲ್ ಮಾಡೆಲ್ ಸರ್? ಬಸವಣ್ಣವ್ರು ನನ್ನ ರೋಲ್ ಮಾಡಲ್ಲ. ಓಕೆ. ತಮ್ಮ ಪ್ಲಸ್ ಪಾಯಿಂಟ್ ಸರ್? ತಾಳ್ಮೆ, ನೋವನ್ನು ನುಂಗುವಂಥದ್ದು. ತಮ್ಮ ಮೈನಸ್ ಪಾಯಿಂಟ್ ಸರ್? ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಯಾಕೋ ಸ್ವಲ್ಪ ಸಿಟ್ಟು ಬರ್ತಾ ಇದೆ, ಒತ್ತಡ ತಡ್ಕೊಳ್ಳೋ ಶಕ್ತಿ ಕಮ್ಮಿ ಆಗ್ತಿದೆ ಅನ್ನೋದು ಅನಿಸ್ತದೆ ಇತ್ತೀಚೆಗೆ ಸ್ವಲ್ಪ ಯಾವಾಗ ಒಂದ್ಸಲ. ಓಕೆ, ಇದೊಂದು ಮೈನಸ್ ಪಾಯಿಂಟ್ ಆಗಿರ್ಬೋದು ಬಹುಶಃ. ಯಾವುದೋ ಒಂದು ಗುಣ ಇದನ್ನ ನಾನು ಬದಲಾವಣೆ ಮಾಡಬೇಕು ಅಂತ ಇದ್ದಿದ್ರೆ ಏನ್ ಹೇಳ್ತೀರಿ ಸರ್ ತಮ್ಮಲ್ಲಿ? ಇಲ್ಲ, ಯಾರಿಗಾದ್ರೂ ಮನಸ್ಸು ನೋವು ಮಾಡಿ ರಾತ್ರಿ ನಿದ್ದೆ ಬರೋದಿಲ್ಲ. ಹಾಗಾಗಿ ಖಂಡಿತ ಯಾರಿಗೂ ಮನಸ್ಸು ನೋವು ಮಾಡದೆ ಬದುಕಬೇಕು ಅನ್ನೋದು ಒಂದು ಬ್ಯೂಟಿಫುಲ್. ಓಕೆ. ದೇವ್ರು ಅಂತ ಹೇಳಿದ್ರೆ ಯಾರು? ನಮ್ಮ ನಡುವೆ ಇರ್ತಕ್ಕಂಥ ಶಕ್ತಿ. ಓಕೆ. ಶ್ರೀಮಂತ ಯಾರು ಮನಸ್ಸಿನಲ್ಲಿ ಶ್ರೀಮಂತಿಗೆ ಇರ್ತದೋ ಅವನ್ನ ಶ್ರೀಮಂತ ಅಂತ ನಾನು ಒಪ್ತೇನೆ. ಬಡತನ ಅಂದ್ರೆ ಮಾನಸಿಕ ಬಡತನ ಇರ್ತದೆ. ಶ್ರೀಮಂತ ದುಡ್ಡಿದ್ರು ಕೂಡ ಯಾರಿಗೂ 1 ರೂಪಾಯಿ ಕೊಡೋದಿಲ್ಲ, ಅದು ಅವನಿಗೆ ಶಾಪ ಅಂತ ನಾನು ಭಾವಿಸ್ತೇನೆ. ಓಕೆ. ರವಿ ಬೆಳಗೆರೆ ಸರ್? ರವಿ ಬೆಳಗೆರೆ ನಾವು ಒಳ್ಳೆ ಸ್ನೇಹಿತರು, ಬಹಳ ಸಲಿಗೆಯಿಂದ ಬದುಕಿರ್ತಕ್ಕಂಥವ್ರು. ತಮ್ಮ ಅಮ್ಮ? ನನ್ನ ಪಾಲಿನ ದೇವರು. ವಿಜಯ ಮೇಡಮ್ ಅವರು? ನನ್ನ ಪಾಲಿನ ಭಾಗ್ಯ ದೇವತೆ. ಸಕ್ಸಸ್ ಅಂದ್ರೆ ಏನ್ ಸರ್ ತಮ್ಮ ಪ್ರಕಾರ? ಎಲ್ಲಾ ಕಷ್ಟವನ್ನ ಎಲ್ಲ ನೋವನ್ನು ನುಂಗಿ ಒಂದು ಹೆಜ್ಜೆ ಮುಂದಿಡ್ತೀವಲ್ಲ, ಅದು ಸಕ್ಸಸ್ ಅಂತ ಭಾವಿಸ್ತೇನೆ. ಓಕೆ, ಬ್ಯೂಟಿಫುಲ್. ದೇವರು ಬಂದು ಈಗ ಒಂದು ವರವನ್ನ ಕೇಳು ಅಂತ ಹೇಳಿದಾಗ ತಾವು ಪೂಜೆ ಮಾಡ್ತೀರಿ, ಸೊ ಆವಾಗ ಏನನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ. ನಾನೊಬ್ಬಲ್ಲ, ನನ್ನ ಕುಟುಂಬ ಅಲ್ಲ, ಇಡೀ ಜನ. ನನ್ನ ಸಂಕಲ್ಪ ಇತ್ತು ಕಾಪು ಕ್ಷೇತ್ರದಲ್ಲಿರುವಾಗ, ಒಂದು ಸಮೃದ್ಧ ಕಾಪು, ಒಂದು ಸಾಮರಸ್ಯ ಕಾಪು ಅಂತೇಳಿ. ನಾವು ಅಣ್ಣ ತಮ್ಮಂದಿರಾಗಿ ಬದುಕನ್ನು ಕಟ್ಟಿಕೊಳ್ಬೇಕು, ಮತ್ತೊಂದು ಸಮೃದ್ಧ ಕಾಪು, ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಯೋಗ ಭಾಗ್ಯ ಭಗವಂತನ ಕೊಡು ಅಂತೇಳಿ ನಾನು ಕೇಳ್ತಕ್ಕಂಥ. ಓಕೆ. ಗುರ್ಮೆ ಫೌಂಡೇಶನ್ ಸಮಾಜ ಸೇವೆಗೆ ಅರ್ಪಿಸಿಕೊಂಡಂತ ಒಂದು ಸಂಸ್ಥೆ. ಓಕೆ. ತುಂಬಾ ಕನಸಿದೆ, ಆದ್ರೂ ಬಹುಶಃ ಐ ಹ್ಯಾವ್ ಟು ವಾಕ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್. ಓಕೆ. ಕಾಪು ವಿಧಾನಸಭಾ ಕ್ಷೇತ್ರ ಒಂದಷ್ಟು ಜನರಿಗೆ ಉದ್ಯೋಗ ಸಿಗಬೇಕು, ಪ್ರವಾಸೋದ್ಯಮದಲ್ಲಿ ಒಂದಷ್ಟು ಸಾಧನೆ ಮಾಡಬೇಕು, ಆಮೇಲೆ ಒಂದಷ್ಟು ಜನರ ದರಿದ್ರ ದೂರ ಮಾಡಬೇಕು. ತುಂಬಾ ಜನ ಕಷ್ಟದಲ್ಲಿದ್ದಾರೆ, ನೊಂದವರಿದ್ದಾರೆ, ಬೆಂದವರಿದ್ದಾರೆ. ಈ ಕೈಗಳಿಂದ ಅವರಿಗೆ ಒಂದಷ್ಟು ಕಣ್ಣೀರು ಒರೆಸುವಂತ ಕೆಲಸ, ಕೊನೆಗೆ ಧ್ವನಿ ಇಲ್ದವರಿಗೆ ಧ್ವನಿ ಆಗುವಂತ ಕೆಲಸ, ಈ ಸಮಾಜದಲ್ಲಿ ಒಂದಷ್ಟು ಅವರ ಮೇಲೆತ್ತುವಂತ ಕೆಲಸ ಮಾಡಬೇಕು ಅಂತಕ್ಕಂಥ ತುಡಿತ ಇಟ್ಕೊಂಡಂತ. ಭಾರತೀಯ ಜನತಾ ಪಾರ್ಟಿ ನನಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ರಾಷ್ಟ್ರ ಮುಖ್ಯ ಅಂತೇಳಿ ಅದನ್ನು ತಿಳಿ ಹೇಳಿಕೊಟ್ಟಂತ ಪಕ್ಷ ನನಗೆ. ನರೇಂದ್ರ ಮೋದಿ ಅವರು? ನರೇಂದ್ರ ಮೋದಿ ಅವರು ಒಬ್ಬ ವಿಶ್ವ ನಾಯಕ ಅಂತ ಹೇಳಿದ್ರೆ ಯಾವುದೂ ಹಿಂಜರಿಕಿಲ್ಲ. ನಾವು ಬಹಳ ಹೆಮ್ಮೆ ಬರ್ತಕ್ಕಂಥ ನಾಯಕ. ಅವರಿಗೆ ಶತಂ ಜೀವ ಶರದೋ ವರ್ಧಮಾನ ಎನ್ನುವ ರೀತಿಯಲ್ಲಿ 100 ವರ್ಷಗಳ ಆರೋಗ್ಯಪೂರ್ಣ ಆಯುಷ್ಯನ ಭಗವಂತ ಕೊಡ್ಲಿ ಅಂತೇಳಿ ಪ್ರಾರ್ಥನೆ. ಓಕೆ. ಆರ್ ಎಸ್ ಎಸ್ ನಮಗೆ ಸಂಸ್ಕಾರ ಕೊಟ್ಟಂತ ಒಂದು ಸಂಸ್ಥೆ. ಅದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮಂತರ ತಿದ್ದಿ ತೀಡಿ ನಿಷ್ಠುರದ ಮಾತುಗಳನ್ನ ಹೇಳಿ ನಮ್ಮ ಸಮಾಜದಲ್ಲಿ ತಲೆ ನಿಲ್ಲುವಂತೆ ಮಾಡಿದ್ರೆ ಅದು RSS. ಓಕೆ. ಜೊತೆಗೆ ಈಗ ತಾವು ಫಸ್ಟ್ ಸೈಕಲ್ ತೆಗೆದುಕೊಂಡ್ರಿ, ತದನ ಲೂನಾ ಬಂತು, ಕಾರ್ ಬಂತು, ಅಂಬಾಸಿಡರ್ ಗಾಡಿ ಬಂತು. ಈಗ ಯಾವ ಕಾರ್ ಇದೆ ಸರ್ ತಮ್ಮಲ್ಲಿ? ಈಗ ಇನ್ನೋವಾ ಇದೆ, ಬಹಳ ಕಂಫರ್ಟೇಬಲ್ ವೆಹಿಕಲ್. ಓಕೆ. ಲಕ್ಸುರಿ ಕಾರ್ ತೆಗೆದುಕೊಳ್ಬಹುದು ಅದಕ್ಕಿಂತ ಜಾಸ್ತಿ ಅಲ್ವಾ? ತಗೊಂಡಿದ್ದೆ, ಅದನ್ನೆಲ್ಲ ಮಾರಿ ಆಯ್ತು, ಇದರಲ್ಲೇ ಸುಖ ಪಡ್ತಿದೆ. ಓಕೆ. ಈಗ ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತ ಬಂದಾಗ, ಈಗ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ತೀರಾ ಸರ್? ಹೋಗ್ತೀರಲ್ವಾ ಸರ್? ಕಾರಲ್ಲಿ ಲಾಂಗ್ ಡ್ರೈವ್ ಹೋದಾಗ ತಮ್ಮ ಜೊತೆ ಒಂದು ಕಂಪನಿ ಅಥವಾ ತಮ್ಮ ಜೊತೆ ಒಂದು ವಸ್ತು ಇರ್ಬೇಕಂತ ಹೇಳಿದ್ರೆ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಿ? ಯಾರಾದ್ರೂ ಇರ್ಬೇಕು ಅಥವಾ ಒಂದು ವಸ್ತು ಇರ್ಬೇಕು? ನಾನು ಐ ಎಮ್ ಮ್ಯೂಸಿಕ್ ಲವರ್. ಆಮೇಲೆ ಈಗ ಅಂತ ಆಗುದಿಲ್ಲ, ಬೆಳಿಗ್ಗೆ ಫೋನಲ್ಲಿ ಇರ್ತೀನಿ, ಫೋನಲ್ಲಿ ಮ್ಯೂಸಿಕ್ ಹೌದು. ಈಗ ಆಗುದಿಲ್ಲ, ಈಗ ನಿರಂತರ ಫೋನ್ ಬರ್ತಾನೆ ಇರುತ್ತೆ. ಯಾಕಂತೇಳಿ ಈಗ ನಾನೊಂದು ನೋಡಿ, ನಾವೊಂದು ತಾಯಿ ಸ್ಥಾನದಲ್ಲಿ, ನಾನು ಚುನಾವಣೆ ಗೆದ್ದಾಗ ನಮ್ಮ ಹಿರಿಯರಿಗೆ ಒಬ್ರಿಗೆ ಕೇಳಿದ್ದೆ ನನ್ನ ಮುಂದಿನ ನಡೆ ಹೇಗಿರ್ಬೇಕು ಅಂತ ಕೇಳಿದಾಗ ಅವರು ಕೊಟ್ಟಂತ ಸಲಹೆ ಅದೊಂದು ವ್ರತ ಅಂತ ಹೇಳಿ ಇವತ್ತು ನಾನು ಎದೆಯಲ್ಲಿ ಇಟ್ಕೊಂಡಿದ್ದೀನಿ. ಅವ್ರು ಹೇಳಿದ್ರು, ಇವತ್ತಿಂದ ನೀನು ತಾಯಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಬೇಕು. ಅಲ್ಲಿ ಪಕ್ಷ ಬರಬಾರ್ದು, ಜಾತಿ ಬರಬಾರ್ದು, ಧರ್ಮ ಬರಬಾರ್ದು, ಮೇಲು ಕೀಳು ಭಾವನೆ ಬರಬಾರ್ದು. ತಾಯಿ ಸ್ಥಾನದಲ್ಲಿ ನಿಂತು ನಿನ್ನ ಜನರ ಸೇವೆ ಮಾಡಬೇಕು ಅನ್ನೋದು ಮಾತನಾಡಿ ಅದನ್ನು ವ್ರತ ಅಂತೇಳಿ ನಾನು ಪಾಲನೆ ಮಾಡ್ತೇನೆ. ಓಕೆ. ಈಗ ಗುರ್ಮೆ ಸುರೇಶ್ ಶೆಟ್ರು ಯಾರು? ಒಬ್ಬ ಜನಸಾಮಾನ್ಯರ ಒಬ್ಬ ಶಾಸಕ ಅಷ್ಟೇ. ಓಕೆ. ಇಲ್ಲ, ಶಕ್ತಿ ಅಂತ ಹೇಳ್ತೀನಿ ನಾನು, ನಿಜವಾಗ್ಲೂ ಕೂಡ ಹೆಮ್ಮೆ ನಮ್ಮ ಸುರೇಶ್ ಶೆಟ್ರು. ತಮ್ಮ ಒಂದು ದಿನಚರಿಯ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ತಾವು ಸ್ಟಾರ್ಟ್ ಆಗುತ್ತೆ ಅಂಡ್ ಏನ್ ಮಾಡ್ತೀರಿ? ಬೆಳಿಗ್ಗೆ ರಾತ್ರಿ ಎಷ್ಟು ಗಂಟೆಗೆ ತಾವು ಮಲಗ್ತೀರಿ? ಈ ಒಂದು ವಿಚಾರದ ಬಗ್ಗೆ ಒಂದು ಸಕ್ಸಸ್ ಬೇಕು, ಏನ್ ಹೇಳ್ತೀರಾ ಸರ್? ಸರ್, ಇಲ್ಲಿ ಮೊನ್ನೆ ಪ್ರಮೋದ್ ಮಧುರಾಜರು ಒಂದ್ ಕಡೆ ಇಂಟರ್ವ್ಯೂ ಹೇಳ್ತಿದ್ರು, ಓಕೆ, ಈ 2 ಜಿಲ್ಲೆ ಇದ್ದಷ್ಟು ಫಂಕ್ಷನ್ ಇಡೀ ಜಗತ್ತಲ್ಲಿ ಇರ್ಲಿಕ್ಕಿಲ್ಲ ಅಂತ. ನಾನು ಈಗ ಸ್ವಲ್ಪ ಪರವಾಗಿಲ್ಲ, ಮಳೆಗಾಲ ಇದೆ, ಇಲ್ಲ ಅಂದ್ರೆ ಬೆಳಿಗ್ಗೆ 7:30 ಗಂಟೆ ಎದ್ರೆ ನಾನು ಮಲಗುವಾಗ ಕೆಲಸ 2-2:30 ಆಗ್ತದೆ. ಓಹ್, ಮೊದಲು 2-2:30 ಆಗ್ತದೆ. ಈಗ ಅಂದ್ರೆ ದಿನಕ್ಕೆ 25-30 ಕಾರ್ಯಕ್ರಮ ಆಗ್ತದೆ. ಮದುವೆ ಸೀಸನ್ ಬಂದ್ರೆ ಕನಿಷ್ಠ 20-25 ಮದುವೆ ಇರ್ತದೆ. ಆಮೇಲೆ ನಿಮ್ಮ ಯಕ್ಷಗಾನ, ಆಮೇಲೆ ಕಂಬಳ, ನಾಗಮಂಡಲ,
ಆಮೇಲೆ ನಾಟಕ, ಕೋಲ, ಯುವತಿ ಮಂಡಲ, ಯುವಕ ಮಂಡಲ, ಕೋಲ, ಪ್ರತಿಯೊಂದಕ್ಕೂ ನಮ್ಮ ಕಾರ್ಯಕರ್ತರು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಬರುವಾಗ ನಾನು ಏನಂದ್ರೆ ಈಗ ಆದಷ್ಟು ಜನರ ಬೇಡಿಕೆ ಅವ್ರಿಗೇನು ಪಾಪ ನಾನು ಹೋದ್ರೆ ಒಂದು ಖುಷಿ ಕೊಡುತ್ತೆ. ಹೌದಪ್ಪ. ನಾನು ವಿಶೇಷವಾಗಿ ಯಾರಾದ್ರೂ ಬಡವರು ನಮ್ಮ ಕಾರ್ಯಕರ್ತರಿದ್ರೆ ಅವ್ರನ್ನ ತಪ್ಪಿಸೋದಿಲ್ಲ. ತುಂಬಾ ಹೆಮ್ಮೆಯಿಂದ 4 ಜನ ಹೇಳ್ಕೊಂಡಿರ್ತಾರೆ ನಮ್ಮ ಶಾಸಕರು ಬರ್ತಾರೆ. ನಾನೊಂದ್ಸಲ ಬಂದು ನನಗೆ ಸಿಕ್ಕಾಪಟ್ಟೆ ತಲೆನೋವಾಗಿತ್ತು. ಬಂದು ಮಲಗೋಣ ಅಂತ ಮನೆ ಹತ್ತಿರ ಹೋದಾಗ ಅವ್ರು ಫೋನ್ ಮಾಡ್ತಾರೆ, ಸರ್ ನಮ್ಮ PA ಫೋನ್ ಮಾಡಿದಾಗ ಏನೋ ತಲೆನೋವು ಅಂತ ಹೇಳ್ತಾರೆ, ಮನೆಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಸರ್ ನನಗೆ ಆ ಕಾರ್ಯಕರ್ತ ಹೇಳಿದ್ದು ನನ್ನ ಮರ್ಯಾದೆ ಕಲೆಪರ ಸರ್. ಅವ್ರ ಮನೆ ಕೋಲ ಇತ್ತು, ನನ್ನ ಕುಟುಂಬದಲ್ಲಿ ಪೂರ ಬಂದೆ ಸರ್, ನನ್ನ ಮರ್ಯಾದೆ ಕಲೆಪರ ಸರ್, 5 ನಿಮಿಷ ಬತ್ತು ಬೋಲ್ ಅಂತ ಹೇಳುವಾಗ ಸೀದಾ ವಾಪಸ್ ಹೋಗಿದ್ದೆ ನಾನು. ಅಂದ್ರೆ ಅವ್ರು ನಮ್ಮಿಂದ ಏನು ನಿರೀಕ್ಷೆ ಮಾಡೋದು, ನಮ್ಮ ದೇವದುರ್ಲಭ ಕಾರ್ಯಕರ್ತರು ಅವ್ರಿಗೆ ಬಂದ್ರೆ ಖುಷಿ, ನಮ್ಮ ನಾಯಕರು ಬಂದ್ರು ಅಂತ ಬಂದ್ರು ಅಂತಿಲ್ಲ. 5 ನಿಮಿಷ ಹೋಗಿ ಬರೋದ್ರಲ್ಲಿ ನಾವು ಏನು ಕಳ್ಕೊಳ್ಳೋದು ಏನಿಲ್ಲ. ಬ್ಯೂಟಿಫುಲ್. ನಿದ್ದೆ ಬರ್ತದೆ, ಆಯಾಸ ಆಗ್ತದೆ, ಆದ್ರೂ 5 ನಿಮಿಷ ಹೋಗಿ ಮನಸ್ಸು ಒಳ್ಳೆ ಎಷ್ಟೇ ಇದ್ದಿದ್ರು ನಗ್ನಗ್ತಾ ಹೋಗಿ ಅವನ ಹೆಗಲಿ ಕೈ ಹಾಕಿ ಅಷ್ಟನ್ನು ಮಾಡ್ತೀನಿ. ಯಾಕಂದ್ರೆ ರಾಜಕಾರಣದಲ್ಲಿ ಅನ್ಕೊಂಡಷ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಸರ್ಕಾರದಲ್ಲಿ ನಮ್ಗೆ ಅಷ್ಟೊಂದು ನಿರೀಕ್ಷೆ ಮಾಡಿದಷ್ಟು ಅನುದಾನ ಕೂಡ ಬರ್ತಾ ಇಲ್ಲ. ಅದರಲ್ಲಿ ಜನ ಕರ್ದಲ್ಲಿ ಹೋಗಿ ಬಂದು ಅವ್ರನ್ನ ಸಮಾಧಾನ ಮಾಡಿ ಆ ಮಾಡುವಂತ ಕೆಲಸವನ್ನು ಶಕ್ತಿ ಮೀರಿ ಮಾಡ್ತಾ ಇದ್ದೀವಿ ಅಲ್ವಾ? ನಿಜ ನಿಜ ನಿಜ. ಜೊತೆಗೆ ಬೆಳಿಗ್ಗೆ 7:30ಗೆ ಸ್ಟಾರ್ಟ್ ಆಗುತ್ತೆ, ತದನಂತರ ಪೂಜೆ ಇರುತ್ತೆ ಸರ್. ಆಮೇಲೆ ನಾನು ಕೆಳಗಡೆ 9-9:30 ಕೆಳಗೆ ಬರ್ತೇನೆ. 1-2 ನನಗೆ ಸ್ನಾನ ಗೀನ ಅದು ಇದು ಅಂತ ಅಂದ್ಕೊಂಡು ನಾನು ಇದು ಮಾಡ್ತೀನಿ. ಮತ್ತೆ ಬೆಳಿಗ್ಗೆ ಯಾರೋ ಒಂದಿಷ್ಟು 4-5 ಫೋನು ಸ್ನೇಹಿತರು ನೈಟ್ ಮಾಡಿರ್ತಾರೆ, ಮಿಸ್ ಕಾಲ್ ಕೊಟ್ಟಿರ್ತಾರೆ, ಬೆಳಿಗ್ಗೆ ಎದ್ದು ಮೊದಲು ಮಾಡಿ ಕೆಳಗೆ ಬರ್ತೀನಿ ನಾನು. ಮತ್ತೆ ನಾನು ಮಲಗೋ ಮುಂಚೆ ಯಾವುದೇ ಮಿಸ್ ಕಾಲ್ ಇದ್ರು ಅವ್ರು ವಾಪಸ್ ಮಾಡಿನೇ ಮಲ್ಕೊಳ್ಳೋಂತ, ರಿಟರ್ನ್ ಕಾಲ್ ಮಾಡಿ ಮಲ್ಕೊಳ್ಳೋಂತ. ಹಾಗೆ ದಿನಚರಿ ಸ್ಟಾರ್ಟ್ ಆಗಿ ದೇವರಿಗೆ ಕೈ ಮುಗಿದು ತದನಂತರ ಮನೆಯಿಂದ ಮಧ್ಯ ಎಲ್ಲ ಎಲ್ಲೂ ರೆಸ್ಟ್ ಇಲ್ಲ, ಓಡ್ತಾನೆ ರನ್ನಿಂಗ್. ಆಫ್ಟರ್ ದಟ್ ನೈಟ್ ಅಲ್ವಾ 2:30 ಒಂದು ಕೆಲವು ಸಲ 1-1:30 2-2:30. ಹೌದೌದು. ಅಂದಿನಿಂದ ಇಂದಿನವರೆಗೂ ಹೋರಾಟದ ಜೀವನ. ಮತ್ತೆ ನಾನು ನೋಡಿ ನಮ್ಮ ಆಪ್ತ ಸಹಾಯಕರು ಇದ್ದಾರೆ, ನಮ್ಮ PAಗಳಿದ್ದಾರೆ, ನಮ್ಮ ಡ್ರೈವರ್ ಇದ್ದಾರೆ. ತಮ್ಮ ಡ್ರೈವರ್ ಬಗ್ಗೆ ಏನ್ ನೀವೇ ಹೇಳಬೇಕು, ಯಾಕಂದ್ರೆ ತಮ್ಮ ಬಹಳಷ್ಟು ಆಪ್ತರು ಅಲ್ವಾ? ಇಲ್ಲ ನೋಡಿ ಏನ್ ಹೇಳ್ತೀರಿ, ನಮ್ಮ ಜನತೆ ಕೂಡ ಪರಿಚಯ ಮಾಡಿಕೊಡಿ ಸರ್ ಅವರನ್ನ. ಸುಶಾಂತ್ ಪೂಜಾರಿ ಅಂತ ಹೇಳಿ ನನಗೆ ನನ್ನ ಬಟ್ಟೆ, ನನ್ನ ಮೆಡಿಸಿನ್, ನನ್ನ ತಾಯಿ ಸ್ಥಾನದಲ್ಲಿ ನಿಂತು ನಾನು ಇದು ಮಾಡ್ತಾರೆ, ಜೋಪಾನ ಮಾಡ್ತಕ್ಕಂಥವ್ರು. ನನ್ನ PAಗಳು ಅಷ್ಟೇ ಬಹಳ ಮುದ್ದಿನ ಹುಡುಗ. ಇಲ್ಲ ಸರ್, ಸೋ ಫ್ರೆಂಡ್ಲಿ. ಲೈಕ್ ನಾನು ಮಾತಾಡಿದಾಗ ಬಹಳಷ್ಟು ಖುಷಿ ಆಯ್ತು. ಅಂದ್ರೆ ಅಷ್ಟು ಸೌಜನ್ಯದಿಂದ ಅಂಡ್ ಬಿಸಿ ಇರ್ತಾರೆ ನಿಮ್ ಜೊತೆ, MLA ಗಳ ಜೊತೆ, MP ಗಳ ಜೊತೆ ಅವರಿಗೆ ನೋಡಿ ನಾವು ಇರ್ತೀವಿ, ಹೋಗ್ತಾ ಇರಬೇಕು, ಟೈಮ್ ಶೆಡ್ಯೂಲ್, ದೇ ಹ್ಯಾವ್ ಟು ರನ್ ಅಗೇನ್ಸ್ಟ್ ಟೈಮ್. ನನಗಿಂತ ಜಾಸ್ತಿ ಜವಾಬ್ದಾರಿ ಅವರು ಹೊತ್ಕೊಳ್ತಾರೆ. ಫೋನ್ ಬರ್ತದೆ, ನನಗೆ ಬೈಯುವುದಿಲ್ಲ, ನನ್ನ PAಗಳಿಗೆ ನಮ್ಮ ಡ್ರೈವರ್ ಬರ್ತಾರೆ. ಸೊ ಲೇಟ್ ಆದ್ರೆ ಅಕ್ಕಲಿಜ್ಜ ಮಾರೆ ಇದೇ ಬಂಡ್ರೆ ಅಬ್ಜನಿಗಳು ನಿಜ. ಅದೇ ಅಷ್ಟು ಕೇಳ್ತಾ ಇರ್ತೀವಿ, ಈಗಲೇ ಪಂಡ್ರೆ ಅಬ್ಜ ಮಾರೆ ನನಗೆ ಜನ ಪೊಯ್ಬೇಕಾರ್ಬೇಕು ನೀವು ಅಂತೆಲ್ಲ ಹೇಳಿ. ನಿಜ ನಿಜ. ಆ ಒಂದು ನಾವು ಮೆಚ್ಚಲೇಬೇಕು ಸರ್, ಯಾಕಂದ್ರೆ ನೀವು ಕೂಡ ಹೇಳ್ತೀರಿ, ಯಾಕಂದ್ರೆ ತಾಯಿಯ ಸ್ಥಾನದಲ್ಲಿ ಇದ್ದಾರೆ ಅಲ್ವಾ ಸುಶಾಂತ್ ಅವರು. ನೋಡಿ ಏನಾಗ್ತದೆ, ಇವರೆಲ್ಲ ಸೇರಿದಾಗ ಒಬ್ಬ ಗುರುಮೆ ಆಗ್ತಾರೆ, ಇವರೆಲ್ಲ ಸೇರಿದಾಗ ಒಬ್ಬ ಶಾಸಕ ಆಗ್ತಾರೆ. ನಾನು 2018 ನನಗೆ ಟಿಕೆಟ್ ತಪ್ಪಿದಾಗ ಮಗು ಹತ್ತಂಗ ಹತ್ತ ಪುಣ್ಯಾತ್ಮ ಸುಶಾಂತ್ ಅವರು. ಹೌದು, ಅವನ್ನ ಮರಿಬಾರ್ದಲ್ಲ. ಯಾವಾಗಿಂದ ತಮ್ಮ ಜೊತೆ ಇದ್ದಾರೆ ಸರ್? ಇವರು ಸುಮಾರು ಒಂದು 10-12 ವರ್ಷ ಬಾಂಬೆಯಲ್ಲಿ ನಿಮ್ ಜೊತೆ ಇದ್ರು, ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದ್ವಿ. ಓಕೆ ಓಕೆ ಓಕೆ. ಎಸ್ ಎಸ್. ಸೊ ಫ್ರೆಂಡ್ಲಿ ಅಂಡ್ ಎಸ್, ಸುರೇಶ್ ಶೆಟ್ರೆ ಹೇಳ್ತಾರೆ 5 ಜನ PAಗಳಿದ್ದಾರೆ. ಹೌದು, ಹೀಗೆ ಇವರೆಲ್ಲ ಸೇರಿದಾಗ ಒಬ್ಬ ಗುರುಮೆ ಆಗ್ತಾರೆ, ಒಬ್ಬ ಶಾಸಕ ಆಗ್ತಾರೆ ಅಲ್ವಾ? ನಾನೊಬ್ಬ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಏನಿಲ್ಲ ಸರ್, ತಾವು ಬಹಳಷ್ಟು ಹಗುರ ಇದ್ದೀರಿ. ಅಂದ್ರೆ ತಲೆಯಲ್ಲಿ ಯಾವುದು ಕೂಡ ಎಡ್ವೇಟ್ ಅಂದ್ರೆ ಇಲ್ವೇ ಇಲ್ಲ, ನೋ ಚಾನ್ಸ್. ಅಮೇಸಿಂಗ್ ಸರ್, ನಿಜವಾಗ್ಲೂ ನಾನು ಇವತ್ತು ಒಂದು ಫ್ರೆಂಡ್ ಜೊತೆ ಮಾತಾಡುವಂತ ಒಂದು ಅನುಭವ ಆಯ್ತು ನನಗೆ. ಒಂದು MLA ಜೊತೆ ಮಾತಾಡ್ತಿದ್ರಿ ಅನ್ನುವಂತಹ ಒಂದು ರೆಸ್ಟ್ರಿಕ್ಷನ್ಗಳು ಇರಲಿಲ್ಲ. ಅದು ಇವರ ದೊಡ್ಡ ಗುಣ, ನೋ ಡೌಟ್. ಯಾಕಂದ್ರೆ ಬಹುಶಃ ನಾನು ಹೇಳುವಂಥದ್ದು, ಕಾಪು ಕ್ಷೇತ್ರದ ಜನರು ಪುಣ್ಯ ಮಾಡಿದ್ದಾರೆ ಇಂತಹ ಶಾಸಕರನ್ನು ಪಡೆದುಕೊಳ್ಬೇಕು ಅಂತ ಬಂದಾಗ. ಎಸ್, ಅದೇನೇ ಇರಲಿ, ನಮ್ಮ ಜೊತೆ ಗುರ್ಮೆ ಸುರೇಶ್ ಶೆಟ್ರು ಬ್ಯುಸಿ ಶೆಡ್ಯೂಲ್ ನಮ್ಮ ಜೊತೆ ಬಂದಿದ್ದಾರೆ. ಸೊ ಹಾಗಿದ್ದಾಗ ಅವರು ಸಮಾಜಕ್ಕೆ ಕೊಟ್ಟಿರುವಂತಹ ಸೇವೆ ಫ್ರಮ್ ದ ಸ್ಕ್ರಾಚ್ ಇಂದ
ಸಾಧನೆಯ ಉತ್ತುಂಗಕ್ಕೆ ಹೇರಿ ಇನ್ನೂ ಕೂಡ ಸಾಧನೆ ಮಾಡಬೇಕು, ಜೊತೆಗೆ ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಒಂದು ಹಠ ಛಲ ಜೊತೆಗೆ ಆ ದಾರಿಯಲ್ಲಿ ಹೋಗ್ತಾ ಇರುವಾಗ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಸಣ್ಣ ಗೌರವ ಗುರ್ಮೆ ಸುರೇಶ್ ಶೆಟ್ರಿಗೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ನೈಜ ಹೀರೋ ಆಗಿ ಗುರ್ಮೆ ಸುರೇಶ್ ಶೆಟ್ರು ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಪುಟ್ಟ ಹಳ್ಳಿಯಿಂದ ಬಂದಂತಹ ಹುಡುಗ ನೂರಾರು ಕನಸುಗಳನ್ನ ಇಟ್ಟುಕೊಂಡು ದೂರದ ಬಳ್ಳಾರಿಗೆ ಹೋಗಿ ಬದುಕನ್ನ ಕಟ್ಟಿಕೊಳ್ಳಬೇಕು, ತಾನು ಬೆಳಿಬೇಕು, ತನ್ನವರನ್ನು ಕೂಡ ಬೆಳೆಸಬೇಕು ಅನ್ನುವಂತಹ ಅಗಾಧವಾಗಿರುವಂತಹ ಒಂದು ವಿಶ್ವಾಸ, ನಂಬಿಕೆ, ಹಠ ಛಲದಿಂದ ಬಳ್ಳಾರಿಗೆ ಹೋಗಿ ಅಲ್ಲಿ ಹೋಟೆಲ್ ಉದ್ಯಮದಲ್ಲಿ ಕಷ್ಟಪಟ್ಟು ಶ್ರಮಪಟ್ಟು ದುಡಿದು ಹಂತ ಹಂತವಾಗಿ ಬೆಳೆದು ನೂರಾರು ಕುಟುಂಬಗಳಿಗೆ ಆಸರೆಯಾಗಿ ಬೆಳೆದು ನಿಂತಹ ಅದ್ಭುತವಾಗಿರುವಂತಹ ಸಾಧಕರು ಗುರ್ಮೆ ಸುರೇಶ್ ಶೆಟ್ರು ಅರ್ಹವಾಗಿ ಇವತ್ತಿನ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ಸ್ಫೂರ್ತಿದಾಯಕವಾಗಿರುವಂತಹ ಸಂಚಿಕೆ. ಯಾಕಂದ್ರೆ 130 ರೂಪಾಯಿ ಕಾಲೇಜಿನ ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ಅದೆಷ್ಟೋ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನದಿಂದ ಹಿಡಿದು ಅವರ ವಿದ್ಯಾಭ್ಯಾಸದಿಂದ ಹಿಡಿದು ಅವರು ಕಲಿಸಿದಂತಹ ಅವರು ವಿದ್ಯಾರ್ಥಿ ವೇತನವನ್ನ ಕೊಟ್ಟಂತಹ ವ್ಯಕ್ತಿಗಳು ಜಡ್ಜ್ ಆಗಿ, ಲಾಯರ್ಗಳಾಗಿ, ಡಾಕ್ಟರ್ಗಳಾಗಿ ಹೀಗೆ ಉನ್ನತ ಸ್ಥಾನಮಾನದಲ್ಲಿ ಇದ್ದಾರೆ ಅಂತ ಬಂದಾಗ ಇದು ಅವರು ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆ. ಗುರ್ಮೆ ಫೌಂಡೇಶನ್ ಮೂಲಕ ಅದೆಷ್ಟೋ ಬಡವರಿಗೆ ವಿದ್ಯಾರ್ಥಿ ವೇತನವನ್ನ, ಪುಣ್ಯದ ಕೆಲಸವನ್ನ ಮಾಡುವಂತಹ ವ್ಯಕ್ತಿ. ಇವೆಲ್ಲದರ ಜೊತೆಗೆ ದೇವಸ್ಥಾನದ ಬ್ರಹ್ಮ ಕಲಶಗಳು, ಧಾರ್ಮಿಕ ಕಾರ್ಯಕ್ರಮಗಳು ಎಲ್ಲಾ ವಿಚಾರದಲ್ಲೂ ಕೂಡ ಸಂಘಟನಾತ್ಮಕವಾಗಿ ನಮ್ಮ ಕರಾವಳಿ ಭಾಗದ ಜನರನ್ನ ಸದೃಢವಾಗಿ ಬೆಳೆಸ್ತಾ ಇರುವಂತಹ ಹೆಮ್ಮೆಯ ಸಾಧಕರು ಶ್ರೀಯುತ ಗುರ್ಮೆ ಸುರೇಶ್ ಶೆಟ್ರು. ಅವರ ಮುಂದೆ ದೀಪ ಕಾಣ್ತಾ ಇದೆ. ಯಾಕಂತ ಬಂದಾಗ ನಾನು ಆಗ್ಲೇ ಹೇಳಿದಾಗ ಅವರ ಮನೆಯ ದೀಪವನ್ನ ಬೆಳಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪುಟ್ಟ ಹುಡುಗ ಆ ಸಂದರ್ಭ ಎಲ್ಲವನ್ನ ಬಿಟ್ಟು ತಾಯಿ ಜೊತೆಗೆ ಇಬ್ರು ತಮ್ಮಂದಿರನ್ನ ಬಿಟ್ಟು ಅದೆಷ್ಟೋ ಕನಸುಗಳನ್ನ ಕಣ್ಣಿನಲ್ಲಿ ಇಟ್ಟುಕೊಂಡು ನಾನು ಸಾಧನೆ ಮಾಡಬೇಕು, ನಾನು ಬೆಳಿಬೇಕು, ಜೊತೆಗೆ ನನ್ನವರನ್ನು ಕೂಡ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೂರದ ಬಳ್ಳಾರಿಗೆ ಹೋದಂತಹ ಹುಡುಗ ಈಗ ಅದ್ಭುತ ಶಕ್ತಿಯಾಗಿ ಬಂದಿದ್ದಾರೆ ಗುರ್ಮೆ ಸುರೇಶ್ ಶೆಟ್ರು. ಈ ಸಂದರ್ಭ ನಮ್ಮ ಕುಡ್ಲ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ಸರ್, ಜೊತೆಗೆ ಎಲ್ಲಾ ಯುವಕರಿಗೆ ಗುರ್ಮೆ ಸುರೇಶ್ ಶೆಟ್ರು ಒಂದು ಮೆಸೇಜ್ ಅನ್ನ ಕೊಡಬೇಕು ಅಂತ ಬಂದಾಗ ಈ ಸಂದರ್ಭ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಯಾಕಂದ್ರೆ ತಾವು ಬಹಳಷ್ಟು ಸ್ಟ್ರಗಲ್ಗಳನ್ನ ನೋಡಿದವರು, ಸೊ ಯು ಆರ್ ದ ರೈಟ್ ಪರ್ಸನ್ ಫಾರ್ ದ್ಯಾಟ್. ಸೊ ಹಾಗಿದ್ದಾಗ ಏನ್ ಹೇಳ್ತೀರಾ ಸರ್, ಒಂದು ಒಳ್ಳೆಯ ಮೆಸೇಜ್ ಅಥವಾ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದೆರಡು ಸೋಲುಗಳಿಗೆ ಬಹಳಷ್ಟು ವಿಚಲಿತರಾಗುವಂತಹ ಯುವ ಸಮೂಹ, ತಮ್ಮ ಒಂದು ಮಾತು ಅಥವಾ ತಮ್ಮ ಕ್ಷೇತ್ರದ ಜನತೆಗೂ ಕೂಡ ಆಗಿರ್ಬೋದು, ಏನ್ ಹೇಳ್ತೀರಾ ಸರ್? ನೋಡಿ, ಯಾವುದೇ ಕಾರಣಕ್ಕೂ ನಾವು ಕುಗ್ಗಬಾರ್ದು. ನಿಜ. ಕಷ್ಟ ಮನುಷ್ಯನಿಗೆ ಅಲ್ಲದೆ ಮರಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನಾವು ಸೋಲ್ಬಾರ್ದು, ಕುಗ್ಗಬಾರ್ದು. ನಾವು ಬಹುಶಃ ಸೋತಾಗ ಏನ್ ಮಾಡ್ಬೇಕು ಹೇಳಿ ಸರ್? ಸರ್, ವಾಟ್ ನೆಕ್ಸ್ಟ್ ಅಂತಾನೆ ಯೋಚನೆ ಮಾಡಬೇಕು. ದೈರ್ ಇಸ್ ಟುಮಾರೋ, ನಾಳೆ ಅನ್ನುವಂಥ ಇದೆ ಸರ್. ಅಷ್ಟು ನಾವು ಯಾರು ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಈ ಪರೀಕ್ಷೆ ಬರುವುದಿಲ್ಲ. ನಾವು ಬಡವ್ರ ಮಕ್ಕಳಾಗಿ ಹುಟ್ಟಿದಾಗ ಈ ಪರೀಕ್ಷೆ ಖಂಡಿತ ಬರ್ತದೆ. ವಿಚಲಿತರಾಗಬಾರ್ದು ಸರ್. ಹಾಗಿದ್ರೆ ನಾನು 10 ಸಲ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಬಳ್ಳಾರಿಯಲ್ಲಿ ನಾನು ಪಟ್ಟಂತ ಕಷ್ಟ, ನನಗಾದಂಥ ಅವಮಾನ, ನನಗಾದಂಥ ಪರೀಕ್ಷೆ, ನನಗಾದಂಥ ವಿಮರ್ಶೆ, 10 ಸಲ ನಾವು ಸತ್ತು ಹುಟ್ಟಬೇಕಾಗಿತ್ತು. ಆಗ್ಬಾರ್ದು. ಒಂದು ನೆನಪಿದೆ ಸರ್, ಅಷ್ಟು ಕಷ್ಟ ಅಂತ ಹೇಳಿದ್ರೆ ಬಳ್ಳಾರಿ ಅಂತಾರೆ ಹಾರ್ಡ್ ರಾಕ್. ಅದು ಒಂದು ಘಟನೆ ಈಗಲೂ ಕೂಡ ನನಗೆ ನೆನಪಿಗೆ ಮರೆಯಲಿಕ್ಕೆ ಆಗಲ್ಲ ಅಂತ ಬಂದಾಗ ತುಂಬಾ ನೋವು ಪಟ್ಟಿದ್ದೇನೆ, ತುಂಬಾ ಕಷ್ಟಪಟ್ಟಿದ್ದೇನೆ, ಅವಮಾನ ಪಟ್ಟಿದ್ದೇನೆ. ನಾನೊಂದು ಬಾರ್ ಮಾಡಿದ್ದೆ, 6 ತಿಂಗಳು ನನಗೆ ಬಾರ್ ಬಂದಾಯ್ತು. ಅದೊಂದು ರೂಲ್ ಬಂತು, ನ್ಯಾಷನಲ್ ಹೈವೇಯಿಂದ ದೂರ ಇರಬೇಕು ಅಂತ. ಎಲ್ಲಿ ಹೋಗ್ತೀರಿ ನೀವು? ಮೈ ತುಂಬಾ ಸಾಲ, ಅಲ್ಲಿ ಹೋಲ್ಸೇಲ್ ಲಿಕ್ಕರ್ ಅಲ್ಲಿ ಸಾಲ, ಮೈ ತುಂಬಾ ಸಾಲ. ಒಂದ್ ದಿವಸ ನಮ್ಮ ಒಳ್ಳೆತನಕ್ಕೆ 2 ತಿಂಗಳು 3 ತಿಂಗಳು ಸುಮ್ಮನೆ 4ನೇ ತಿಂಗಳು ಕೇಳುವಾಗ ನಮ್ಮ ಪ್ರಾಣ ಹೋದಂಗೆ ಆಗ್ತಿತ್ತು ನಮಗೆ. ಆಗ್ತಿತ್ತು. ಈ ತರ ತುಂಬಾ ಪರೀಕ್ಷೆ ಆಗಿದೆ. ಅದು ನಮ್ಮಂತ ಸ್ವಾಭಿಮಾನಿಗಳಿಗೆ ಯಾರಾದ್ರೂ ಒಂದು ಫೋನ್ ಮಾಡಿದ್ರೆ ನಿದ್ದೆ ಬರ್ತಿರ್ಲಿಲ್ಲ. ಭಗವಂತ ಯಾಕೆ ಇಷ್ಟು ಪರೀಕ್ಷೆ ಮಾಡ್ತೀವಿ, ನಾವೇನ್ ತಪ್ಪು ಮಾಡಿದ್ದೀವಿ ಅಂತೇಳಿ ಮತ್ತೆ ಎದ್ದು ಬರ್ತೀರಿ. ಅದು ಹೇಳಿದ್ನಲ್ಲ, ಒಂದು ಭಗವಂತ ಕೊನೆಗೆ ಮರ್ಯಾದೆ ಉಳಿಸಿದ್ದಾನೆ. ಕೊನೆಗೆ ಆಯ್ತು ಅಣ್ಣ ಮಾಡ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿ, ನಾನು ಇವತ್ತಿಗೂ ಆಗರ್ಭ ಶ್ರೀಮಂತನೇ ಅಲ್ಲ. ನಾನು ಇವತ್ತಿಗೂ ನನ್ನ ಹ್ಯಾಂಡ್ ಟು ಮೌತೆ ಇರ್ತಕ್ಕಂಥದ್ದು. ತಿಂಗಳಿಗೆ 3-4 ಲಕ್ಷ ರೂಪಾಯಿ ಸಂಪಾದನೆ ಇದೆ. ಅದರಲ್ಲಿ ಬಹುಶಃ ಒಂದು 80% ಇದೆ ಬಂದವರಿಗೆ ಅದಕ್ಕೆ ಕೊಡ್ತೇನೆ. ನನ್ನ ವೆರಿ ಸಿಂಪಲ್ ಲಿಂಗ್ ಪರ್ಸನ್ ನಾನು. ನಾನು ಊಟ ಕೂಡ ಒಂದೊತ್ತು ಊಟ ಮಾಡುವಂಥದ್ದು. ನನಗೆ ನನ್ನ ಹಿಂದೆ ಇರ್ತಕ್ಕಂಥ ಡ್ರೈವರ್ಗಳು, PAಗಳು ಎಲ್ಲ ಚೆನ್ನಾಗಿ ಊಟ ಮಾಡ್ಬೇಕಂತ ಆಸೆ ಬಿಟ್ರೆ ನನಗೆ ನಾನು ವೆರಿ ಸಿಂಪಲ್ ಲಿಂಗ್ ಪರ್ಸನ್ ಅಂತ ಗೊತ್ತಾಗುತ್ತೆ ಸರ್, ನೋ ಡೌಟ್, ನಿಜವಾಗ್ಲೂ. ಅಂಡ್ ಆ ಸಂದರ್ಭ ನಾನು ಒಂದು ಕೇಳ್ಬೇಕು ಸರ್, ಯಾಕಂದ್ರೆ ಇದು ಬೇರೆಯವ್ರಿಗೆ ಕೂಡ ಒಂದು ಸಹಾಯ ಆಗ್ಲಿ ಅನ್ನುವಂಥದ್ದು. ಯಾಕಂದ್ರೆ ತಾವು ಹೇಳ್ತೀವಿ ವಾಟ್ ನೆಕ್ಸ್ಟ್ ಒಂದು ಥಿಂಕ್ ಮಾಡಬೇಕು.
ಬಟ್ ಸ್ಟಿಲ್ ಈಗ ಅಲುಗಾಡ್ತಾ ಇದೆ, ನಮ್ಮ ಬುಡವೇ ಅಲುಗಾಡ್ತಾ ಇದೆ, ನಮ್ಮ ಗೂಡೆ ಅಲುಗಾಡ್ತಾ ಇದೆ, ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಬಂದಾಗ ಏನು ಮಾಡಬೇಕು ಆ ಸಂದರ್ಭ, ಆ ಒಂದು ಮೈಂಡ್ಸೆಟ್ಟಿಂದ ಹೇಗೆ ಹೊರಗೆ ಬರಬೇಕು? ತಮ್ಮದು ಪಾಯಿಂಟ್ ಏನು, ದೇವರ ನಂಬ್ತೀರಾ ಹೇಗೆ ಆ ಒಂದು ಸಂದರ್ಭ? ಈಗ ಹುಟ್ಟಿಸಿ ದೇವರು ಹುಲ್ಲು ಮೇಯಿಸ್ತಾ ಅಂತ ಹೇಳ್ತಾರೆ. ಹಾಂ, ಒಂದು ಈ ವ್ಯವಸ್ಥೆನಲ್ಲಿ ಆ ಭಗವಂತ ಅವರವರಿಗೆ ವೆದರ್ ಟು ಬಿಕಮ್ ಮ್ಯಾನೇಜರ್ ಅಟೆಂಡರ್ ಅಂತ ಹೇಳಿ ದೈವ ಸಂಕಲ್ಪ. ಹಾಂ, ಹೌದಾ? ಹಾಂ, ಒಬ್ಬ ಅಟೆಂಡರ್ ಕೂಡ ಸಂತರ್ಥ ಬದುಕನ್ನು ಬದುಕ್ತಾನೆ. ಓಕೆ, ಕರೆಕ್ಟ್. ನಮ್ಮಲ್ಲಿ ನಾನು ವಾರಕ್ಕೆ ಒಂದ್ಸಲ ಪೇಮೆಂಟ್ ಮಾಡ್ತಾ ಇದ್ದೆ. ಒಬ್ಬ ಬರ್ತಿದ್ದ, ಸರ್ ನಂಗೊಂದು 100 ರೂಪಾಯಿ ಎಕ್ಸ್ಟ್ರಾ ಕೊಡಿ ಸರ್, ನಾನು ನಮ್ಮ ಹೆಂಡತಿ ಮಗನ ಸಿನಿಮಾ ಕರ್ಕೊಂಡು ಹೋಗ್ಬೇಕು ಅಂತೇಳಿ. ಅವನು ಮಾರನೇ ಸಂಡೇ ಬರ್ತಿದ್ದ. ಅವನು ಮುಂದೆ ಅವನ ಹೆಂಡತಿ, ಹಿಂದೆ ಅವನ ಹೆಂಡತಿ, ಮುಂದೆ ಅವನ ಪುಟ್ಟ ಮಗು. ಆ ಸೈಕಲಲ್ಲಿ ನನಗೆ ಕೇಳುವಂಗೆ ಮಾಡ್ತಿದ್ದ. ಹೋಟ್ಲು ಮುಂದೆ ಬರ್ತಿದ್ದ, ಸಿನಿಮಾಗೆ ಹೋಗಿ ಬಂದೆ ಸ್ವಾಮಿ ಅಂತಿದ್ದ. ದಟ್ ಈಸ್ ಇಸ್ ಲೈಫ್. ಅವನ ಪ್ರಪಂಚ ಅದು. ಈಗ ಶ್ರೀಮಂತಿಕೆನೇ ಬೇಕು ಅಂತಲ್ಲ. ಸಿ ಹ್ಯಾಪಿನೆಸ್ ಇಟ್ ಇಸ್ ಇಂಟರ್ನಲ್, ನಾಟ್ ಎಕ್ಸ್ಟರ್ನಲ್. ನಮಗೆ ಕಾರು ಈಗ ಏನಾಗಿದೆ, ನಮ್ಮ ದುರ್ದೈವಕ್ಕೆ ಐ ವಾಕ್ ಆಡ್ ಜತ್ತೆ ವಾ ಇಲ್ಲ ಬುಜ್ಜತ್ತೆ ಅಂತೇಳಿ ನಾವು ನಮ್ಮ ಮೇಲಿನವ್ರು ನೋಡ್ಬಾರ್ದು ಸರ್, ನಮ್ಮ ಕೆಳಗಿನವ್ರು ನೋಡ್ಬೇಕು ನಾವು. ಹೌದಲ್ಲ? ಅದು ಸಾರ್ಥಕತೆ. ಹೌದು ಅಲ್ವಾ ಸರ್? ಬ್ಯೂಟಿಫುಲ್. ಓಕೆ, ಓಕೆ. ಸರ್ ಜೊತೆ ಮಾತಾಡುವಾಗ ಮತ್ತೆ ಮತ್ತೆ ಪ್ರಶ್ನೆಗಳು ಬರುತ್ತೆ, ನೋ ಡೌಟ್ ಸರ್. ಯಾಕಂದ್ರೆ ಮುಗಿಸುವಂತ ಮನಸ್ಸುಗಳಿಲ್ಲ ನಮ್ಗಳಿಗೆ. ಯಾಕಂದ್ರೆ ನಿಮ್ಮಿಂದ ಕಲಿಯುವಂಥದ್ದು ಬಹಳಷ್ಟಿದೆ ಸರ್. ನಾನು ಫ್ರಮ್ ದ ಸ್ಟಾರ್ಟ್ ನಾನು ಅದೇ ಮಾತನ್ನ ಹೇಳಿದೆ, ನಮ್ಮಂತ ಕಲಿಯುವಂಥ ಪತ್ರಕರ್ತರಿಗೂ ಕೂಡ ಇವರಿಂದ ಕಲಿಯುವಂಥದ್ದು ಬಹಳಷ್ಟಿದೆ ಮಾರ್ಗದರ್ಶಕರಾಗಿ ಅನ್ನುವಂಥದ್ದು. ಯಾಕಂದ್ರೆ ಬದುಕಿನ ಬಗ್ಗೆ ಅಗಾಧವಾಗಿರುವಂತಹ ಪ್ರೀತಿ, ಉತ್ಸಾಹವನ್ನ ಇಟ್ಟುಕೊಂಡಿರುವಂತಹ ವ್ಯಕ್ತಿ, ಅಗಾಧವಾಗಿರುವಂತಹ ಜ್ಞಾನ ಭಂಡಾರ ಇದೆ, ಕವಿ ಮನಸ್ಸಿದೆ, ಮಕ್ಕಳ ಹೃದಯವಂತಿಕೆ ಇದೆ. ಇದೆಲ್ಲವೂ ಕೂಡ ಅಂತ ಬಂದಾಗ ಅದು ನಮ್ಮ ಗುರುಮೆ ಸುರೇಶ್ ಶೆಟ್ರು. ಸೊ ಹಾಗಿದ್ದಾಗ ಬಿಟ್ಟು ಕೊಡ್ಬೇಕು ಸರ್, ಬ್ಯುಸಿ ಶೆಡ್ಯೂಲಲ್ಲಿ ಬಂದಿದ್ದೀರಿ. ಸೊ ದಟ್ಸ್ ವೈ ಜನರಿಗೆ ಒಂದು ಕಿವಿ ಮಾತು ಏನು ಹೇಳ್ತೀರಾ ಸರ್ ಎಲ್ರಿಗೆ? ಸರ್ ನಾನು ಅದೇ ಹೇಳಿದ್ನಲ್ಲ, ನಾವು ಯಾರು ಅರ್ಜಿ ಹಾಕಿ ಒಂದು ಜಾತಿನಲ್ಲಿ ಒಂದು ಧರ್ಮದಲ್ಲಿ ಹುಟ್ಟಿರೋದಿಲ್ಲ ಸರ್, ಈ ಜಗತ್ತಿಗೆ ಬಂದಿದ್ದೀವಿ. ಹಾಗಾಗಿ ಹೇಳ್ತಾರಲ್ಲ, ನಡೆಯುವುದೊಂದೇ ದಾರಿ, ಕುಡಿಯುವುದೊಂದೇ ನೀರು, ಸುಡುವಾಗಿ ನೀವು ಹೊಂದಿರಲು ನಡುವೆ ಕುಲ ಗೋತ್ರ ಎತ್ತಣೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ವಿಶಾಲ ಹೃದಯಗಳಾಗಿರಬೇಕು, ಈ ಸಮಾಜವನ್ನು ಕಟ್ಟಬೇಕು, ಪರಸ್ಪರ ನಂಬಿಕೆ ಇರಬೇಕು, ಮತ್ತೆ ಸರಳ ಬದುಕನ್ನು ನಾವು ಅಳವಡಿಸ್ಕೊಳ್ಬೇಕು. ಮಕ್ಕಳಿಗೆ ನಮ್ಮ ಯಂಗರ್ ಜನರೇಷನ್ ಅದನ್ನು ಹೇಳ್ಕೊಡ್ಬೇಕು, ಸರಳ ಬದುಕಿನ ಸೂತ್ರವನ್ನು ಹೇಳ್ಕೊಡ್ಬೇಕು. ಅವ್ರು ಬಹಳ ಖುಷಿಯಾಗಿರ್ತಾರೆ. ಯಾಕೆ ನಮ್ಮ ಯುವ ಜನಾಂಗ ದಾರಿ ತಪ್ತಾರೆ ಅಂತ ಹೇಳಿದ್ರೆ, ಅವರ ಆ ಒಂಥರ ಲಕ್ಸುರಿನೆಸ್ ಹೋಗ್ತಾರೆ. ಯಾವಾಗ ಅದು ಕೈಗೆ ಎಟಕೋದಿಲ್ವೋ ಆಗ ಅವರು ಡಿಪ್ರೆಷನ್ ಬರ್ತಾರೆ. ನಮ್ಗೆ ಹಾಗೆಲ್ಲ, ನಾವು ಲಕ್ಸುರಿ ಯೋಚನೆ ಮಾಡಲೇ ಇಲ್ಲ, ಬಂದಾಗ ಅನುಭವಿಸಿದ್ವಿ ಬಿಟ್ರೆ ಅದಾಗ್ಬೇಕಿದ್ದಾಗ ಅದ್ರ ಹಿಂದೆ ಹೋದವರಲ್ಲ. ನಾವು ಮರ್ಯಾದಸ್ಥ ಬದುಕಿಗೆ, ಮಾನವಂತ ಬದುಕನ್ನ ಹುಡ್ಕೊಂಡು ಹೋದಂಥವ್ರು ನಾವೆಲ್ಲ. ನಾವು ಯಾವತ್ತೂ ಲಕ್ಸುರಿಯಿಂದ ಹೋದವರಲ್ಲ. ಆಮೇಲೆ ಟೈಮ್ ಅಂತ ನಾನು ನಮ್ಮ ಮೈನ್ ಸರಿಗೆ ಹೋಗುವಾಗ ಬಹುಶಃ 4 ಗಂಟೆ ನಿದ್ದೆ ಮಾಡ್ತಿದ್ದೆ. 4 ಗಂಟೆ ನಿದ್ದೆ? ಅಷ್ಟೇ. 24 ಗಂಟೆಗಳಲ್ಲಿ ಗುಡ್ಡಕ್ಕೆ ಹೋಗ್ತಿದ್ದೆ. ಬರುವಾಗ ಮೈ ತುಂಬಾ ಕೆಸರಾಗ್ತಿತ್ತು, ಧೂಳಾಗ್ತಿತ್ತು, ಬಂದು ಮಲಗ್ತಿದ್ದೆ. ನಮ್ಮ ತಾಯಿ ನನಗೆ ಬೈತಾ ಇದ್ರು. ಹೇಳ್ತಿದ್ದೆ, ಅಮ್ಮ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ ಭಗವಂತ, ನಾವೊಂದು ಮನುಷ್ಯರಾಗಬೇಕಮ್ಮ, ಒಬ್ಬರಂಗೆ ನಾವು ಆಗ್ಬೇಕಲ್ಲ. ಅಮ್ಮ ಬಳ್ಳಾರಿಯಲ್ಲಿದ್ರು ಅವಾಗ. ನಾನು ಬೆಳಿಗ್ಗೆ 6 ಗಂಟೆ ಹೋದ್ರೆ ರಾತ್ರಿ 2 ಗಂಟೆ ಬಂದು ಮಲಗ್ತಿದ್ದೆ. ತಲೆ ಸುತ್ತಿ ಬರ್ತಾ ಇತ್ತು, ಗುಡ್ಡ. ಹೌದು ಅಲ್ವಾ? ನಿಜ. ಹಾಗೆ ನಮ್ಮ ಗುರುಮೆ ಸುರೇಶ್ ಶೆಟ್ರು ಸುಮ್ಮನೆ ಆಗಿಲ್ಲ ಅಲ್ವಾ? ಸುಮ್ಮನೆ ಆಗಿಲ್ಲ ಯಾವತ್ತೂ ಕೂಡ. ನಿಜ ಕೂಡ ಹೆಮ್ಮೆ ಇದೆ. ಅವರ ಕೆಲವು ಮಾತುಗಳನ್ನ ಕೇಳಿದಾಗ ಕಣ್ಣಲ್ಲಿ ನೀರು ಬರುತ್ತೆ, ಲಿಟರಲಿ. ಯಾಕಂತ ಬಂದಾಗ ಅಷ್ಟು ಸ್ಟ್ರಗಲ್ ಅವರು ಫೇಸ್ ಮಾಡಿದ್ದಾರೆ, ಅಷ್ಟು ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಒಂದು ತಾಯಿಯ ಪ್ರೀತಿ, ಆ ತಮ್ಮಂದಿರ ಒಂದು ಪ್ರೀತಿ, ಅದೇ ರೀತಿ ಅಷ್ಟೇ ತೂಕದಿಂದ ಅದೇ ರೀತಿ ಅವರು ನೋಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಬದುಕನ್ನು ಕೂಡ ಬಹಳಷ್ಟು ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ, ಅವರ ಬ್ಯುಸಿ ಶೆಡ್ಯೂಲಲ್ಲಿ. ಆ್ಯಂಡ್ ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಅನಂತ ಧನ್ಯವಾದಗಳು. ನಮ್ಮ ಕುಡ್ಲ ವಾಹಿನಿಯ, ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಆ್ಯಂಡ್ ತಮ್ಮಿಂದ ನಮ್ಗಳಿಗೆ ಕಲಿಯುವಂಥದ್ದು ಭಾಳಷ್ಟಿದೆ. ಆ್ಯಂಡ್ ಒಳ್ಳೆಯದಾಗಲಿ ಸರ್. ತಮ್ಮ ಒಂದು ಮುಂದಿನ ಜೀವನ, ರಾಜಕೀಯ ಜೀವನ ಜೊತೆಗೆ ತಮ್ಮ ಒಂದು ಮುಂದಿನ ಜೀವನ ಕೂಡ, ಅಂದರೆ ಸಮಾಜ ಸೇವೆಯಲ್ಲಿ ಮಾಡ್ತಾ ಇರುವಂಥ ಸೇವೆ, ಕಾಪು ಮಾರಿಯಮ್ಮ ಜೊತೆಗೆ ಎಲ್ಲ ದೈವದೇವರು, ತಾವು ನಂಬುವಂಥ ದೈವದೇವರು ಮತ್ತಷ್ಟು ತಮ್ಮಗಳಿಗೆ ಶಕ್ತಿಯನ್ನು ನೀಡಲಿ. ಆ್ಯಂಡ್ ಥ್ಯಾಂಕ್ ಯು ಸರ್. ನನಗೂ ಅಷ್ಟೇ ಹೆಮ್ಮೆ ಇದೆ. ನಮ್ಮ ಕುಡ್ಲ ಲೀಲಾಕ್ಷ ಕರ್ಕೇರ್ ಅವರು ನನ್ನ ಸಹೋದರ ಇದ್ದಾಗೆ, ನನ್ನನ್ನು ತುಂಬ ಕಾರಣ ಇಲ್ಲದೆ ಪ್ರೀತಿಸುವಂಥ ಪುಣ್ಯಾತ್ಮ. ಮೊದಲಿಂದಲೂ
ಆ ಭಾವನೆ, ಆ ಬಾಂಧವ್ಯವನ್ನು ಕಟ್ಟಿಕೊಂಡಂತ ನಾವು ಇದು 25ನೇ ವರ್ಷ, ಸಾರ್ಥಕ 25 ವರ್ಷ ಎಂದು ಭಾವಿಸ್ತೇನೆ. ಇವತ್ತು ಮನೆಗಳಿಗೆ ಮುಟ್ಟಿರ್ತಕ್ಕಂಥ ಒಬ್ಬ ಚಾನಲ್. ನಾನು ಮೊನ್ನೆ ಹೇಳ್ತಿದ್ದೆ, 50 ವರ್ಷ ಕೂಡ ನಾನೇ ಬರಬೇಕು ನಿಮ್ಮ ಸಂಭ್ರಮಕ್ಕೆ, ನಮಗೆ ಸಣ್ಣ ಸ್ವಾರ್ಥ ಇದೆ, ಅಂದ್ರೆ ನಾನು ಬದುಕಬೇಕು ಅಂತ ಹೇಳಿ. ಆ ಕಾರಣಕ್ಕೆ ಇದು ಕೂಡ ಮುಂದಿನ ಹೆಜ್ಜೆ ಇದೆ, ಯಾಕಂದ್ರೆ ಸಾರ್ಥಕ ಹೆಜ್ಜೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ಗುರ್ಮೆ ಸುರೇಶ್ ಶೆಟ್ರು. ಕಾಪುವಿನಲ್ಲಿ ಇಂತಹ ಗುರ್ಮೆ ಸುರೇಶ್ ಶೆಟ್ರು ಒಬ್ರಿದ್ದಾರೆ, ಇನ್ನು 5 ಆಗ್ಬೇಕು, 10 ಆಗ್ಬೇಕು, ಇಂತಹ ಬಹಳಷ್ಟು ಗುರ್ಮೆ ಸುರೇಶ್ ಶೆಟ್ರು ಆಗ್ಬೇಕು. ಯಾಕಂದ್ರೆ ಅವರೊಂದು ಆ ಮಗುವಿನಂತಹ ಮನಸ್ಸು, ಸಮಾಜಕ್ಕೆ ಮಾಡಬೇಕಾಗಿರುವಂತಹ ಸೇವೆ, ಆ ಒಂದು ನಿಸ್ವಾರ್ಥವಾಗಿರುವಂತಹ ಅವರ ಮನಸ್ಸು ನಿಜವಾಗ್ಲೂ ಹೆಮ್ಮೆ ಇದೆ. ನಾನು ಯೋಗ್ಯತೆ ಯೋಗ ಬಂದೇ ಬರುತ್ತೆ ಅನ್ನುವಂಥ ಮಾತು 100ಕ್ಕೆ 100 ಸತ್ಯ ಅದು ಇವರ ವಿಚಾರದಲ್ಲಿ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಬೆಳೆದಂತಹ, ಫ್ರಮ್ ದ ಸ್ಕ್ರಾಚ್ ಬೆಳೆದಂತಹ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದಾರೆ ಅಂತ ಬಂದಾಗ ಎಲ್ಲರಿಗೂ ಕೂಡ ಸ್ಫೂರ್ತಿ. ಸೊ ಹಾಗಿದ್ದಾಗ ಆ ಒಂದು ವಿಚಾರದಲ್ಲೂ ಕೂಡ ನಂದೇನಿಲ್ಲ, ಎಲ್ಲವೂ ಕೂಡ ದೇವರದು, ನಂದೇನಿಲ್ಲ, ಎಲ್ಲವೂ ಕೂಡ ಜನರದು ಅನ್ನುವಂತಹ ಅತ್ಯದ್ಭುತವಾದಂಥ ಮನಸ್ಸು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಹಳಷ್ಟು ಖುಷಿ ಆಯಿತು ನನಗೆ. ಆ್ಯಂಡ್ ಎಸ್, ಥ್ಯಾಂಕ್ ಯು. ಆ್ಯಂಡ್ ಇದು ಈ ಹೊತ್ತಿನ ವಿಶೇಷ. ನಮ್ಮ ಜೊತೆ ಗುರ್ಮೆ ಸುರೇಶ್ ಶೆಟ್ರು. ಮತ್ತೆ ಮುಂದಿನ ವಾರ ಮತ್ತೊಬ್ಬ ಸಾಧಕರ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಮ್ಮ ಕೂಡ್ಲ 24/7. ನಮ್ಮ ಕುಡ್ಲ ರಿಯಲ್ ಹೀರೋಸ್, ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ವಾಹಿನಿಯಲ್ಲಿ. ದಿಸ್ ಪ್ರೋಗ್ರಾಮ್ ಸ್ಪಾನ್ಸರ್ಡ್ ಬೈ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ, co-sponsored by Hotel Trishna Multi Cuisine Family Restaurant, Airport Road, Padavinangadi, Prestige Enterprises, RJR Herbal Hospital, Rohan Corporation.